ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ. ಸುರುಕು ಮಹಾಗಣಪತಿ ದೇವರಿಗೆ ನೀಟಪ್ಪ ಅಟ್ಟಬೂರೊಂದು ಪುತ್ತೂರು ಸೀಮೆದ ಉಳ್ಳಾಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ತರೆತಕ್ಕಾದ ಅಪ್ಪೆ ಉಳ್ಳಾಲ್ದಿಗ ಪುಡ್ಯ ಪಾಡೊಂದು ನಂಬಿನ ಭಕ್ತರೇನೆ ನಂದನ ಬಿತ್ತಲ್ದ ಲೆಕ್ಕ ಕಾಪುದಿದ ಕಾತೊಂದು ಬತ್ತಿನ ಮಾತಾ ಸತ್ಯೊಲೆನೆ ನೆನವರಿಗೆ ಮಲ್ತೊಂದು ಚಾವಡಿಡಿತ್ತಿನ ಗಣ್ಯರೇನು ಈ ಲೇಸಿಗೆ ಬತ್ತಿನ ಬಿನ್ನೆರೇನು ತರೆತಕ್ಕಾದ ಬೆರಿ ಬಗ್ಗಾದ ರಟ್ಟು ಕೈತ ಪತ್ತ ಬಿರೆಳೆನು ಒಂಜೇ ಕೋಪೆಡು ಮುಗುಳಿ ಮಲ್ತದ ಸೊಲ್ಮೆ ಸಂದಾಯ ಮಲ್ತೊನ್ವೆ. ಪುತ್ತೂರು ತಾಲೂಕು ಬಂಟರ ಸಂಘ ರಿಜಿಸ್ಟರ್ಡ್ ಉಂಡೆದ ಒಂಜಿ ಎಸಳು ಮಹಿಳಾ ಬಂಟರ ವಿಭಾಗ ಪುತ್ತೂರು ಮಕ್ಕಳು ಮಾತೆರೆನಲ ಸಹಕಾರಡು ಆಯೋಜನೆ ಮಲ್ತಿನ ಈ ಐಸಿರ 2026 ಮಹಿಳಾ ದಿನಾಚರಣೆ ಗುರು ಹಿರಿಯರನ್ನ ಆಶೀರ್ವಾದ ಪಡೆಯೊಂದು ವೇದಿಕೆಡಿ ಇತ್ತಿನ ಗಣ್ಯರೆ ಬೊಕ್ಕ ಎದುರು ಇತ್ತಿನ ಎನ್ನ ಪ್ರೀತಿದ ಬಂಟ ಬಾಂಡವೇರೆ ನಿಕ್ಲೆಗೆ ಪೂರ ಎನ್ನ ಪ್ರೀತಿದ ಸೊಲ್ಮೆಲು ಬಂಟರಯಾನ ನಾಡವರ ಮಾತೃ ಸಂಘ ಪುತ್ತೂರು ವಲಯ ಸಂಚಾಲಕಿಯರು ಬೊಕ್ಕ ಬಂಟರ ಸಂಘ ಪುತ್ತೂರು ತಾಲೂಕು ಮೊಕಲಿನ ಮಾರ್ಗದರ್ಶನಡು ಯುವ ವಿಭಾಗ ವಿದ್ಯಾರ್ಥಿ ವಿಭಾಗ ಮೊಕಲಿನ ಸಹಕಾರುಡು ಮಹಿಳಾ ವಿಭಾಗದ ಸಾರಥ್ಯಡು ಇನಿ ಐಸಿರಿ 2026 ಮಹಿಳಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಲ್ತದು. ಈ ಸಂದರ್ಭಡು ಎನ್ನ ಪ್ರಾಸ್ತಾವಿಕವಾದ ರಡ್ಡು ಪಾತೆರ ನಮ್ಮ ಮಹಿಳಾ ಬಂಟರ ವಿಭಾಗ 2021 ಇಸವಿಡು ಉದಿಪನ ಆಂಡು ಅಪಗದ ಗುರ್ಕಾರ್ತಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಭಂಡಾರಿ ಅರೆನ ಅವಧಿಡು ಬಾರಿಯಾತ್ ಕೆಲಸ ಮಲ್ತದು ಸಂಘಟನೆ ಮಲ್ತದು ಆನೆ ಆರ್ ಪಾಡಿನ ಬಿತ್ತು ದಯ್ಯಾದು ಬುಲೆದು ಇತ್ತೆ ಬಾರಿ ಮಲ್ಲ ಮರ ಆತುಂಡು ಐಡ್ದು ಬೊಕ್ಕ ಕುಮುದಕ್ಕ ಮೀರಕ್ಕ ಸಬಿತಕ್ಕ ಪೊರ್ತು ಅಕಲನ ಪೊರ್ತುಡು ನನಾತು ಪುಗರ್ತೆನು ಪಡೆದು ನಿಷ್ಠೆಡು ಬೆಂದದು ವಿಶ್ವಬಂಟೆರನ ಸಮ್ಮೇಳನಡು ಕೂಡುಗೊಬ್ಬುದ ಪಂತುಡು ಗೇಲು ತಿಕ್ಕುಂಡು ಮೊಕಲಿನ ಅವಧಿಡ್ಲ ವೈದ್ಯಕೀಯ ನೆರವು ವಿದ್ಯಾಭ್ಯಾಸಗೂ ಸಹಕಾರ ಆರ್ಥಿಕವಾದ ಅಸಮರ್ಥ್ಯರ ಆಯ್ನಂಚಿನ ಕೆಲವರಿಗೆ ಸಹಕಾರ ಕರಿಮಣಿ ಸಹಾಯ ಮದ್ಮೆ ಮಲ್ತಿನ ಉದಾಹರಣೆಲು ಉಂಡು. ಅಂಚನೆ ನಮ್ಮ ಅವಧಿಡ್ಲ ವಿದ್ಯಾಭ್ಯಾಸಗೂ ನೆರವು ಕೊರ್ತ ವೈದ್ಯಕೀಯ ಖರ್ಚಿಗೆ ಸಹಕಾರ ಮಲ್ತದ ಬೊಕ್ಕ ಪೊಂಜನಕ್ಲಿಗೆ ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿ ಕೊರ್ಪನ ಕೆಲಸನು ಪ್ರತಿ ಮಾಸಿಕ ಮೀಟಿಂಗ್ಡು ದೀವೊಂದುಲ್ಲ. ಐಸಿರಿ ಮಹಿಳಾ ಭಜನಾ ತಂಡ ಐಸಿರಿ ಮಹಿಳಾ ನೃತ್ಯ ತಂಡ ಅಸ್ತಿತ್ವಕ್ಕೂ ಬೈದುಂಡು ಪೊಂಜನಕ್ಲೆಗ್ ಧಾರ್ಮಿಕ ಬೊಕ್ಕ ನಮ್ಮ ಸಂಸ್ಕೃತದ ಬಗ್ಗೆ ಅರಿವು ಮೂಡಿಸೋಣ ಕೆಲಸ ಮಲ್ತೊಂದುಲ್ಲ. ಆಟಿದ ಕೂಟ ಕಾರ್ಯಕ್ರಮಡು 35 ಜೊತೆ ವೈವಾಹಿಕ ಜೀವನದ 50 ವರ್ಷ ದಾಟನ ದಂಪತಿಯನ್ನು ಲೆತ್ತದು ಸನ್ಮಾನ ಮಲ್ತಿನ ಪುಣ್ಯದ ಕೆಲಸ ಮಂತದು ಆಶೀರ್ವಾದ ಪಡೆಯುವಂದ ಎಡ್ಡೆ ಥ್ರೋಬಾಲ್ ಟೀಮುಲ ನಮ್ಮ ಉಂಡು ಇತ್ತೆ ಎಡ್ಡೆ ರೀತಿಡು ಪೊಂಜನಕ್ಲೇನು ಸಂಘಟನೆ ಮಲ್ತದು ನಮ್ಮ ಪೂರೆರ್ಲ ಒಂಜೇ ದೊಂಪದಟ್ಟು ಸೇರಾವುನ ಕೆಲಸ ಮಲ್ತದ. ಈ ಸರ್ತಿಲ ಬಂಟ ಅಪ್ಪನಕ್ಲೆಗ್ ಐಸಿರಿದ ಮಾನಾದಿಗೆ ಬಂದು ಪ್ರಾಯೋಡು 80 ವರ್ಷ ಮಿತ್ತದ ಹಿರಿಯ ಪುಂಜವನಲೆಗ್ ಸನ್ಮಾನ ಕಾರ್ಯಕ್ರಮ ದೀವೊಂದು ಬಂಟ ಬಿರ್ಸೆ ದಿನಕ್ಲೆಗ್ ಸನ್ಮಾನ ಮಲ್ಪರೆ ಉಂಡು. ಒಂಜಿ ಪೊಣ್ಣಗೆ ಕರಿಮಣಿ ದಾರೆ ಸೀರೆ ಕೊರ್ಪಿನ ಕೆಲಸ ಮನ್ಪುವ ವಿದ್ಯೆ ಕಲ್ಪವನ ಜೋಕ್ಲೆಗ್ ಆರ್ಥಿಕವಾದ ಸಹಕಾರ ಇನ್ನಿತ ವೇದಿಕೆಡು ಮನ್ಪೆರೆ ಉಂಡು. ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ನೀತಿ ನಿಯತ್ತು ಪಂದು ನಮ್ಮ ಜೋಕ್ಲೆಗ್ ಕಲ್ಪಾವನ ತೆರಿಪಾವನ ಕೆಲಸ ಮಂತೊಂದು ಇಲ್ಲ. ಎಂಕ್ಲೆಗ್ ಜಾಗತಿಕ ಬಂಟರ ಸಂಘ ಬಂಟರ ಯಾನೆ ನಾಡವರ ಮಾತೃ ಸಂಘ
ಪುತ್ತೂರು ಬಂಟರ ಸಂಘ, ದುಬಾಯಿ ಬಂಟರ ಸಂಘ, ಇಂಡಿಯಾ ಸೋಷಲ್ ಬೊಕ್ಕ ಕಲ್ಚರಲ್ ಸೆಂಟ್ರಲ್ ಅಬುದಾಬಿ ಉಂದೆತ ಅಪನಗದ ಅಧ್ಯಕ್ಷರಾಯಿನ ಜಯರಾಮ್ ರೈ ಮಿತ್ರಂಪಾಡಿ ಅಂಚನೆ ರವಿ ಶೆಟ್ಟಿ ಮೂಡಂಬೈಲ್ ಕತಾರ್ ಬೇರ್ನ ಸಹಕಾರಡು ಅಂಚನೆ ನಮ್ಮ ಸಮಾಜದ ಗಣ್ಯರು ಮಾನ್ಯರು ಬರೀ ಸಹಾಯ ಕೊರ್ದು ನಮಕ್ ಮಾತ ಸಹಕರಿಸದಿರು ಮಾತ ಬಂಟ ಬಾಂಧವರನ್ನ ಸಹಕಾರಡು ಇನ್ನು ನಮ್ಮ ಮಹಿಳಾ ವಿಭಾಗ ಕಿಂಚಿತ್ ಕೆಲಸ ಮಲ್ಪರೆ ಸಾಧ್ಯ ಆತುಂಡು. ನಮ್ಮ ಮಹಿಳಾ ವಿಭಾಗದಕ್ಲು ಮಾತೆರ್ಲ ನಮ್ಮವೇ ಪಂದು ಬೆಂತೇರು ನಿಕ್ಲೆನ ಅಂಚನೆ ಇನಿತ ಕಾರ್ಯಕ್ರಮಟು ತುಳುನಾಡ ಐಸಿರಿ ನೃತ್ಯ ರೂಪಕ ನಡಪೆರೆ ಉಂಡು. ಈ ನೃತ್ಯ ತಂಡಗು ವಿನೋದ್ ರಾಜ್ ಕೊರಿಯೋಗ್ರಾಫರ್ ಮಲ್ತಿದ್ದೇರು. ಅಜಿಪ್ಪ ಜನ ಈ ತಂಡೋಡು ಮೂಜಿ ವರ್ಷದ ಜೋಕುಲೆಡ್ದು ಬತ್ತನ ಅಜಿಪ ವರ್ಷದ ಪರಬೇರೆ ಮುಟ್ಟ ಆಂಜೋವು ಪೊಂಜೋವು ಎಡ್ಡೆ ಪ್ರಾಕ್ಟೀಸ್ ಮಲ್ತದು ತಯಾರಾತಿರು. ಆ ಕಾರ್ಯಕ್ರಮವನ್ನು ಮಾತೆರ್ಲ ತೂದು ಖುಷಿ ಪಡೆಯೋಡು ನಿಕ್ಲೆನ ಪೂರೆರ್ನ ಅನೂಕೇನೊಂದು ಕಾರ್ಯಕ್ರಮ ಶುರು ಮಲ್ಪುವ ಈ ಮಾಮಲ್ಲ ಕಜ್ಜದ ಉದಿಪನ ಮಲ್ಪಿನಾರು ಶ್ರೀಮತಿ ಭಾರತಿ ಶೆಟ್ಟಿ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಜನತಾ ಪಕ್ಷದ ಬಹುಮುಖ್ಯ ನಾಯಕಿ ಪಂಪಿನ ಪುಗರ್ತಿನ ಪಡೆಯಿನಾರು. ಪೊಂಜಲ್ನ ಪರವಾದ ಸದಾ ಧ್ವನಿನ ಎತ್ತದು ವಿಧಾನ ಪರಿಷತ್ತುಡ ಆಯ್ಕೆಯಾದ ಬತ್ತಿನಂಚಿನ ಅಕ್ಕೆ ಭಾರತೀಯಕ್ಕೆ ಅವೇ ರೀತಿ ಸರ್ಕಾರದ ನೀತಿಲು ದಾದಾಂದು ಪನ್ಪುನ ಪ್ರಶ್ನೆ ಮಲ್ಪುನಂಚಿನ ಜನಪುರ ನಿಲುಹುಲೇನು ದೀವೊಂದು ನಮ್ಮ ಪೊಂಜನಕಲು ದಾದಾಂದು ಪನ್ಪಿನೇನು ತೋಜಾದು ಬತ್ತಿನಂಚಿನ ಕರ್ನಾಟಕದ ಪ್ರಮುಖ ಮಹಿಳಾ ರಾಜಕಾರಣಿ ಭಾರತಿ ಶೆಟ್ಟಿ ಪಂಡಲ ತಪ್ಪ ಒಂದು ಬಿಜೆಪಿ ಹಿಡಿದು ಕರ್ನಾಟಕ ವಿಧಾನ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯೆಯಾದ ಶಿವಮೊಗ್ಗ ಜಿಲ್ಲೆದ ಸೊರಬದ ರಾಯನಂಚಿನ ಅಂಬೇರು 2020 ಜುಲೈ 22 ಯಡಿಯೂರಪ್ಪ ಸರ್ಕಾರ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಪಡೆಯಿನಾರು. ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆಯಾದ ಸೇವೆಲ್ನ ಮಲ್ತಿನಾರು. ಫೆಬ್ರವರಿ 2020 ಆಜೆಗೆ ನಡತಿನಂಚಿನ ವಿಧಾನ ಪರಿಷತ್ ಅಧಿವೇಶನಡು ಮಹಿಳೆಯರಿಗೆ ಗೌರವ ಸಿಗುತ್ತಿಲ್ಲ ಪನ್ಪುನಂಚಿನ ವಿಚಾರನು ಸಭಾ ಮಧ್ಯಡು ಪಾತೆರದು ತಾನು ದಾದಾಂದು ಪನ್ಪಿನೇನು ಇಡೀ ಸಭಾ ಸದನಡು ತೋಜಾದು ಕೊರ್ತಿನಾರು ನಮ್ಮ ಒರ್ತಿ ಅಕ್ಕೆ ಭಾರತಿ ಶೆಟ್ಟಿ ಪಂಡಲ ತಪ್ಪ ಒಂದು ಕಾನೂನು ಸುವ್ಯವಸ್ಥೆ ಬುಕ್ಕ ಮಹಿಳೆಯರನ್ನ ಮಿತ್ತು ನಡಪುನಂಚಿನ ದೌರ್ಜನ್ಯದ ವಿರುದ್ಧವಾದ ಸರ್ಕಾರದ ವಿರುದ್ಧ ಧ್ವನಿ ಎತ್ತದ ಪಾತೆರ್ನಂಚಿನ ಈ ಭಾರತಿ ಶೆಟ್ಟಿ ಬೇರೆ ನಮ್ಮ ಇನಿತ ಉದಿಪ್ಪನ ಮಲ್ಪುನಾರು ಸುರು ಕಾತ್ರ ಬೇರೆನು ಚಾವಡಿ ರೀತಿನ ಮಲ್ಲ ಬಿನ್ನೇರ್ ನಕಲ್ ಗೌರವ ಮಲ್ತದು ಆರು ಉದಿಪ್ಪನ ಮಲ್ಪುಡು ಪಂದಕ್ಕೇನೊಂದುಲ್ಲೆ ಬಂಟರ ಯಾನೆ ನಾಡವರ ಸಂಘ ಮಂಗಳೂರು ಮತ್ತು ಪುತ್ತೂರಿನ ಮಾತೃ ಸಂಸ್ಥೆಯ ಮಾರ್ಗದರ್ಶನದೊಂದಿಗೆ ಯುವ ಬಂಟರ ವಿಭಾಗ ಮತ್ತು ವಿದ್ಯಾರ್ಥಿ ವಿಭಾಗದ ಸಹಯೋಗದಿಂದ ನಡೆಯುವಂಥ ಈ ಮಹಿಳಾ ಐಸಿರಿ ಬಂಟರ ಈ ಕಾರ್ಯಕ್ರಮದ ಮಹಿಳಾ ದಿನಾಚರಣೆಯ ಸಾಧಕರಿಗೆ ಸನ್ಮಾನ ನೀಡುವ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡಿ ಆ ರಥವನ್ನು ಮುಂದಕ್ಕೆ ಎಳೆದಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶಾಸಕಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮಲ್ಲಿಕಾ ಪ್ರಸಾದ್ ಅವರು ಹೇಗೆ ರಥವನ್ನು ಹೇಳಿಕೊಂಡು ಆ ರಥವನ್ನು ಮುಂದಕ್ಕೆ ಕರ್ಕೊಂಡು ಹೋದಂಥ ಮಹಿಳಾ ಗೌರವ ಉಪಸ್ಥಿತಿ ಇರುವಂಥ ಶ್ರೀಮತಿ ಕುಮುದಾ ಎನ್ ಶೆಟ್ಟಿಯವರೇ, ಶ್ರೀಮತಿ ಮೀರಾ ಭಾಸ್ಕರ್ ರೈ ಅವರೇ, ಶ್ರೀಮತಿ ಸಬಿತಾ ಭಂಡಾರಿ ಅವರೇ, ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿಯವರೇ, ಶ್ರೀಮತಿ ಅದೇ ರೀತಿ ಇವತ್ತು ಆ ಒಂದು ರಥವನ್ನು ಆ ಬಂಟರ ವಿಭಾಗದ ರಥವನ್ನು ಈ ತನಕ ತಂದು ಇವತ್ತು ಪ್ರಸ್ತುತ ಅಧ್ಯಕ್ಷಿಯಾಗಿ ಈ ಸಮಾಜದಲ್ಲಿ ಪ್ರಾಸ್ತಾವಿಕವನ್ನು ನುಡಿಯನ್ನು ಹೇಳ್ತಾ ಈ ಒಂದು ಬಂಟರ ವಿಭಾಗದಿಂದ ಮಾಡಿದಂಥ ಕಾರ್ಯಗಳನ್ನು ಉಲ್ಲೇಖ ಮಾಡ್ತಾ ತಾನು ತಮ್ಮ ಸಂಸ್ಕೃತಿ ಸಂಸ್ಕಾರದೊಂದಿಗೆ ಮಹಿಳಾ ವಿಭಾಗವನ್ನು ನಡೆಸಿಕೊಂಡು ಹೋಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ
ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಮಹಿಳಾ ವಿಭಾಗದ ಪುತ್ತೂರು ಮಹಿಳಾ ವಿಭಾಗದ ಅಧ್ಯಕ್ಷಿಣಿ ಆಗಿರ್ತಕ್ಕಂಥ ಗೀತಾ ಮೋಹನ್ ರೈ ಅವರೇ, ಅದೇ ರೀತಿ ಆಸರೆ ಚಾರಿಟೇಬಲ್ ಟ್ರಸ್ಟಿನ ಡಾಕ್ಟರ್ ಆಶಾ ಜ್ಯೋತಿ ಅವರೇ, ಶ್ರೀ ಹೇಮನಾಥ್ ಶೆಟ್ರೆ, ಹಿರಿಯರಾದಂಥ ಶ್ರೀಯುತ ಸೀತಾರಾಮ್ ರೈಗಳೇ, ದುರ್ಗಾಪ್ರಸಾದ್ ರೈಗಳೇ, ಅದೇ ರೀತಿ ಇವತ್ತು ಮುಖ್ಯ ಆಶಯ ಭಾಷಣವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಭಾರತಿ ಅವರೇ, ಜಯರಾಮ್ ಶೆಟ್ರೆ, ರಾಧಾಕೃಷ್ಣ ಆಳ್ವ ಅವರೇ, ರಶ್ಮಾ ಶೆಟ್ಟಿ ಅವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಶ್ರೀಮತಿ ಕುಸುಮಾ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಅದೇ ರೀತಿ ಭಾಗ್ಯೇಶ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರತಕ್ಕಂಥ ಆತ್ಮೀಯ ನನ್ನ ಸಮಾಜದ ಬಂಧು ಭಗಿನಿಯರೇ, ಇವತ್ತು ಮಹಿಳಾ ದಿನಾಚರಣೆಯ ಇಡೀ ಪ್ರಪಂಚದಲ್ಲಿ ಆಚರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಬಂಟರ ಸಂಘದಿಂದ ಮಹಿಳೆಯರಿಗೆ ಸನ್ಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಬ್ಬ ಕೇಳ್ತಾನಂತೆ ಒಂದು ಮಹಿಳೆ ಹತ್ರ, ನಿನ್ನ ಬದುಕು ಹೇಗೆ ಪ್ರಾರಂಭ ಆಗ್ತದೆ ಅಂತ. ಆ ಮಗು ಹೇಳುತ್ತೆ, ತಾಯಿಯ ಗರ್ಭದಲ್ಲಿ ಹುಟ್ಟಿ ಹೊರಗೆ ಬಂದು ಅಪ್ಪನ ಕಾಲ ಬುಡದಲ್ಲಿ ನಡೀತಾ ಗಂಡನ ಸಂತೋಷದ ಅಪ್ಪಿಗೆಯೊಂದಿಗೆ ಮಕ್ಕಳ ಬಗ್ಗೆ ಕನಸನ್ನು ಕಾಣ್ತಾ ನನ್ನ ಬದುಕು ಮುಗಿಯುತ್ತೆ ಅಂತ. ಆದ್ದರಿಂದ ಇವತ್ತು ಮಹಿಳಾ ದಿನಾಚರಣೆ ಎಂದು ನಾವೇನು ಕೇವಲ ಕೆಲವರಿಗೆ ಮಾತ್ರ ಗೌರವವನ್ನು ಸನ್ಮಾನವನ್ನು ಕೊಡ್ತೇವೆ, ಯಾಕೆಂದರೆ ನಮ್ಮಂಥವರು ಅವಕಾಶದಿಂದ ಮತ್ತು ಅನುಕೂಲದಿಂದ ಮುಂದೆ ಬಂದ ಕಾರಣ ನಮಗೆ ಸನ್ಮಾನಗಳು ಸಿಗುತ್ತೆ. ಆದರೆ ನಾನು ಹೇಳ್ತೇನೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರ ಬದುಕು ಕೂಡ ಗೌರವಕ್ಕೆ ಪೂರಕವಾಗಿರುವಂಥದ್ದು. ಆದ್ದರಿಂದ ಅದರಲ್ಲೂ ನಮ್ಮ ಬಂಟರ ಮಹಿಳೆಯರು ಇಲ್ಲೆಲ್ಲ ಕೂತಿದ್ದೀರಿ, ಬೆರಳೆಣಿಕೆಯ ಅಷ್ಟಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಸನ್ಮಾನಕ್ಕೆ ಯೋಗ್ಯವಾದಂಥ ಮಹಿಳೆಯರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ಮಹಿಳೆಯರಿಗೆ ಅಗ್ರಸ್ಥಾನವನ್ನು ಕೊಟ್ಟಂಥ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾ ಬಂದರೆ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ, ಮಹಿಳಾ ಪ್ರಧಾನ ಸಮಾಜ ಯಾವುದಾದ್ರೂ ಇದ್ದರೆ ಅದು ನನ್ನ ಬಂಟರ ಸಮಾಜ. ಅಳಿಯ ಕಟ್ಟಿನ ಮುಖಾಂತರ ಬಂಟರು ಮಹಿಳೆಯರಿಗೆ ಮೊದಲು ಅವರ ಕುಟುಂಬದಲ್ಲಿ ಗೌರವ ಮತ್ತು ಮೊದಲ ಸ್ಥಾನವನ್ನು ಕೊಟ್ಟಂಥ ಸಮುದಾಯದಲ್ಲಿ ಹುಟ್ಟಿದಂಥ ಗೌರವ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಹಿಳೆಯರಿಗೆ ಇದೆ. ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸುವಾಗ ನಮಗೆಲ್ಲರಿಗೂ ನೆನಪಿದೆ, ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆ ಅಂತ ಪೂರಕವಾಗಿ 1910ರಂದು ಮಹಿಳೆಯರಿಗೆ ಮಹಿಳಾ ಒಂದು ಕೆಲಸ ಮಾಡುವಂಥ ಎಲ್ಲ ಮಹಿಳೆಯರು ಜರ್ಮನಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಆ ಹೋರಾಟಕ್ಕೆ ಒಂದು ಸಮ್ಮೇಳನವನ್ನು ಮಾಡಿದ ಸಂದರ್ಭದಲ್ಲಿ ವಿಶ್ವದ ಬೇರೆ ಬೇರೆ ನ್ಯೂಯಾರ್ಕ್, ಡೆನ್ಮಾರ್ಕ್, ಜರ್ಮನಿ, ಥೈಲ್ಯಾಂಡು, ಈ ರೀತಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಅದಕ್ಕೆ ಒಕ್ಕೂರನ್ನು ಕೊಟ್ಟು ಬಹಳ ದೊಡ್ಡ ಹೋರಾಟ ನಡೀತದೆ ಇಡೀ ಪ್ರಪಂಚದಲ್ಲಿ. ಮಹಿಳೆಯರ ಸಮಾನತೆ, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಹೋರಾಟ ನಡೀತದೆ. ಆ ಹೋರಾಟವನ್ನು ನೋಡಿ 1975ರಂದು ನಮ್ಮ ವಿಶ್ವಸಂಸ್ಥೆ ಮಹಿಳಾ ದಿನಾಚರಣೆಯನ್ನು ಘೋಷಣೆ ಮಾಡುತ್ತೆ. 1911ರಂದು ಮಹಿಳೆಯರಿಗೆ ಮತದಾನ ಹಕ್ಕನ್ನು ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಬೇರೆ ದೇಶಗಳು ಕೊಡುತ್ತೆ. ಆದರೆ ನನಗೆ ನನ್ನ ಭಾರತದ ಬಗ್ಗೆ ಹೆಮ್ಮೆ ಇದೆ. ಯಾವಾಗ ನಾವು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ತೆಗೆದುಕೊಂಡು ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತೋ ಆವಾಗಲೇ ಭಾರತೀಯ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟ ಪ್ರಪಂಚದ ಮೊದಲ ದೇಶ ಭಾರತ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನಾನು ಈಗಾಗಲೇ ಹೇಳಿದೆ, ಮಹಿಳೆಗೆ ಅಗ್ರಸ್ಥಾನವನ್ನು ಕೊಟ್ಟಂಥ ದೇಶ, ಮಹಿಳೆಯನ್ನು ಮಾತೆ ಮತ್ತು ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾಗಿರುವುದಂತ ಹೇಳಿದಂಥ ದೇಶ ನಮ್ಮದು. ಈ ದೇಶಕ್ಕೆ ಪ್ರಪಂಚದಲ್ಲಿ ಯಾರೂ ಕೂಡ ದೇಶವನ್ನು ತಾಯಿ ರೂಪದಲ್ಲಿ ನೋಡೋದಿಲ್ಲ. ನಾವೆಲ್ಲರೂ ಕುಳಿತಂಥ ಇಲ್ಲಿ ತಾಯಿಯಂದಿರು ನಾವು ಒಂದು ಜೀವಕ್ಕೆ ಜನ್ಮ ಕೊಟ್ಟ ಕೂಡಲೇ ತಾಯಿ ಅಂತ ಅನಿಸ್ಕೊಳ್ಳೋದಿಲ್ಲ. ನೀವು ಪ್ರತಿಯೊಂದು ತಾಯಿ, ಪ್ರತಿಯೊಂದು ಹೆಣ್ಣು
ಒಂದು ಮಗು, ಸಣ್ಣ ಮಗುವಿನ ಕೈಯಲ್ಲಿ ಒಂದು ಗೊಂಬೆ ಕೊಟ್ಟರೆ ಆ ಗೊಂಬೆಯನ್ನು ಅವರು ಮೊದಲು ಅದನ್ನು ಲಾಲಿಸೋದು, ಅದು ಗಂಡು ಗೊಂಬೆ ಆಗಿರ್ಬೋದು, ಹೆಣ್ಣು ಗೊಂಬೆ ಆಗಿರ್ಬೋದು, ಆ ಮಗು ಅದನ್ನು ನಿದ್ದೆ ಮಾಡಿಸೋದು, ಅದಕ್ಕೆ ಹಾಲುಣಿಸೋದು, ಈ ರೀತಿ ಒಂದು ಜೀವವನ್ನು ಪೋಷಣೆ ಮಾಡುವಂಥ ತಾಯಿ ಸ್ಥಾನವನ್ನು ಆ ಪರಮಾತ್ಮ ಹುಟ್ಟುವಾಗಲೇ ಮಹಿಳೆಯರ ಹೃದಯದಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ವಿದೇಶದವರು ಸ್ವಾಮಿ ವಿವೇಕಾನಂದರ ಹತ್ರ ಒಂದು ಪ್ರಶ್ನೆ ಹಾಕಿದ್ರಂತೆ, ನಿಮ್ಮ ದೇಶದಲ್ಲಿ ಯಾಕೆ ಮಹಿಳೆಯರ ಕೈ ಕುಲುಕೋಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವರಿಗೆ, ನಿಮ್ಮ ದೇಶದಲ್ಲಿ ರಾಣಿ ಇದ್ದಾರಾ? ಹೌದು. ನೀವು ಅವರ ಕೈ ಕುಲುಕಿತೀರಾ? ಇಲ್ಲ. ನಮ್ಮ ದೇಶದಲ್ಲಿರುವಂಥವರು ಮಹಿಳೆಯರು ರಾಣಿಯರಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರು ನಮಗೆ ಮಹಾರಾಣಿಯರು. ಅವರು ಕೈ ಕುಲುಕುದಲ್ಲ, ಅವರಿಗೆ ಕೈ ಎರಡನ್ನ ಜೋಡಿಸಿ ನಮಸ್ಕಾರ ಮಾಡುವಂಥ ಸಂಸ್ಕಾರದೊಂದಿಗೆ ಬಂದಂಥ ದೇಶ ನಮ್ಮದು. ಆದ್ದರಿಂದ ಇವತ್ತು ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಂಥ ಈ ದೇಶದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಬಹಳ ಸುಂದರವಾಗಿ ಮಹಿಳೆಯರ ಬಗ್ಗೆ ಹೇಳ್ತಾರೆ. ಅವ್ರು ಏನು ಹೇಳಿದ್ರಂತ ಹೇಳಿದರೆ, ಅವ್ರು ಕೇಳ್ತಾರಂತೆ, ನಾನು ಯಾವಾಗ ಹುಟ್ಟಿದ್ದೇನೆಯೋ ಆಗ ಹುಟ್ಟಿ ನನ್ನನ್ನು ಅವರ ಮಡಿಲಲ್ಲಿ ಹಾಕಿ ನನಗೆ ಹಾಲುಣಿಸಿ ಬೆಳೆಸಿ ನನ್ನ ಬದುಕಿನಲ್ಲಿ ಬಂದಂಥ ಮೊದಲ ಹೆಣ್ಣೆ ನನ್ನ ತಾಯಿ. ಆನಂತರ ನಾನು ದೊಡ್ಡವಳಾದ ನಂತರ ನಾನೇನು ಆಟ ಆಡಬೇಕು, ನನಗೆ ಯಾರಾದರೆ ಒಂದು ಆಟ ಆಡಲಿಕ್ಕೆ ಒಬ್ಬರು ಸಂಗಾತಿ ಬೇಕು ಅಂತ ಅನಿಸಿದಾಗ ಆಗ ಬಂದ ನನ್ನ ಬಾಳಲ್ಲಿ, ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ ಬಂದಂಥ ಮೊದಲ ಹೆಣ್ಣೆ ನನ್ನ ಸಹೋದರಿ. ಆನಂತರ ನಾನು ದೊಡ್ಡವನಾಗಿ ನನ್ನನ್ನು ಶಾಲೆಗೆ ಕಳಿಸಿ ನಾನು ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ಅನಿಸಿದಾಗ ನನಗೆ ಶಿಕ್ಷಣವನ್ನು ಕೊಟ್ಟಂಥ ನನ್ನ ಮೊದಲ ಗುರುವೇ ಶಾಲೆಯಲ್ಲಿ ನನ್ನ ಶಿಕ್ಷಕಿ, ಟೀಚರ್. ಆನಂತರ ನಾನು ಬೆಳೆದು ದೊಡ್ಡವನಾದ ನಂತರ ನನಗೆ ಮದುವೆಯಾಗಿ ನನಗೆ ಒಂದು ಬಾಳ ಸಂಗಾತಿ ಬೇಕು ಅನಿಸಿದಾಗ ನನಗೆ ಮದುವೆಯಾಗಿ ಬಂದಾಗ ನನ್ನ ಬದುಕಿನಲ್ಲಿ ಬಂದಂಥ ಮೊದಲ ಹೆಣ್ಣೆ ನನ್ನ ಹೆಂಡತಿ. ಆನಂತರ ನಾನು ಈ ಸಂಸಾರದ ಜಂಜಾಟದಲ್ಲಿ ಬಹಳ ಓಡಾಟ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ನನ್ನ ಮನಸ್ಸಿನಲ್ಲಿದ್ದ ದುಗುಡವನ್ನು ಮೆಲ್ಟ್ ಮಾಡಿದ, ಅದನ್ನು ಹಿಡಿತಕ್ಕೆ ತಂದಂಥ ಹೆಣ್ಣೆ ನನ್ನ ಮಗಳು. ಕೊನೆಗೆ ನನ್ನ ಅವಸಾನ ಆದಾಗ ನಾನು ನನ್ನ ಮಡಿಲಲ್ಲಿ, ಭಾರತ ಮಾತೆಯ ಮಡಿಲಲ್ಲಿ ಭೂಮಿಯೊಳಗೆ ಕೊಂಡೋದವಳೇ ನನ್ನ ತಾಯಿ ಜನ್ಮಭೂಮಿ ಭಾರತ. ಆದ್ದರಿಂದ ಯಾರೆಲ್ಲ ಹೆಣ್ಣಾಗಿದ್ದೀರಾ ಹೆಮ್ಮೆ ಪಡಿ, ಯಾರೆಲ್ಲ ಗಂಡು ಮಕ್ಕಳಿದ್ದೀರಾ ಅವರ ಮಹಿಳೆಯ ಬಗ್ಗೆ ಗೌರವಿಸಿ ಎನ್ನುವ ಮಾತನ್ನು ಅವ್ರು ಹೇಳಿದರು. ಅದೇ ರೀತಿ ಭಾಳ ಸಂತೋಷ ಅನ್ನಿಸುತ್ತೆ ನಮಗೆ ಮಹಿಳೆಯರ ಬಗ್ಗೆ ಹೇಳ್ತಾ. ನಾನು ಬಹಳಷ್ಟು ಉಲ್ಲೇಖವನ್ನು ಹೇಳಿಕೆ ಹೋಗೋದಿಲ್ಲ. ಬಹುಶಃ ಬಹಳ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ತಾಳ್ಮೆ ಸಹನೆ ಇದರಿಂದ ಕೂಡ ನಾವು ಒಂದು ಬಹಳ ಉನ್ನತ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬರು ಸುಮ್ಮನೆ ಕೂತಿರ್ತಾಗ ಮಾತಾಡ್ತಾ ಹೇಳ್ತಾರಂತೆ ಹೆಣ್ಣು ಮಕ್ಕಳು ಒಬ್ಬರಿಗೆ ಪರಿಚಯ ಮಾಡ್ತಾ, ನೀನೇನು ಮಾಡ್ತೀಯ ಅಂತ ಹೇಳಿದರೆ ನಾನು ಡಾಕ್ಟ್ರ್ ಆಗಿದ್ದೇನೆ, ಒಬ್ಬಳು ಹೇಳ್ತಾಳಂತ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತೇನೆ, ನಾನು ಶಿಕ್ಷಕಿಯಾಗಿದ್ದೇನೆ, ನಾನು ಬೇರೆ ಬೇರೆ ಡಾಕ್ಟ್ರ್ ಆಗಿದ್ದೇನೆ, ಈ ರೀತಿ ಬೇರೆ ಬೇರೆ ಹುದ್ದೆಗಳಲ್ಲಿ ವಕೀಲ ಈ ರೀತಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವಾಗ ಆ ಹೆಣ್ಮಗಳ ಸರತಿ ಬಂದಾಗ ಅವಳು ಕೇಳ್ತಾಳಂತೆ ನೀನೇನು ಮಾಡ್ತೀಯ ಅಂತ. ಅದಕ್ಕೆ ಅವಳು ಹೇಳ್ತಾಳಂತೆ ಹೆಣ್ಮಗಳು, ನಾನು ಬೆಳಗ್ಗೆ ಎದ್ದು ಮನೆ ಬಾಗಿಲನ್ನು ಗುಡಿಸಿ ಎಲ್ಲರನ್ನು ಎಬ್ಬಿಸುವ ಮನೆಯ ಗಡಿಯಾರ ನಾನು ಅಡುಗೆ ಮಾಡಿ ಊಟ ಹಾಕುವ ಆಯಾ ನಾನು. ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ಅವರನ್ನು ಒಳಗೆ ಕರ್ಕೊಂಡು ಹೋಗುವ ಸ್ವಾಗತಗಾರಳು ನಾನು. ನಮ್ಮ ಮನೆಯಲ್ಲಿ ಹಿರಿಯರಿಗೆ ಹುಷಾರಿಲ್ಲದಿದ್ದರೆ ಅವರನ್ನು ನೋಡುವ ನರ್ಸ್ ನಾನು. ನಮ್ಮ ಮನೆಯಲ್ಲಿ ಬಟ್ಟೆನೆಲ್ಲ ಒಗೆಯುವ ಡೋಬಿ ನಾನು, ಇಸ್ತ್ರಿ ಹಾಕುವ ಡೋಬಿ ನಾನು. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಮಾಡುವಂಥ ಕೆಲಸದವಳು ನಾನು. ನನ್ನ ಮಕ್ಕಳು ಮನೆಗೆ ಬಂದರೆ ಅವರಿಗೆ ಟ್ಯೂಷನ್ ಕೊಡುವ ಟ್ಯೂಷನ್ ಟೀಚರು ನಾನು. ನನ್ನ ಗಂಡನಿಗೆ ಸಂತೋಷವನ್ನು ಕೊಡುವಂಥ ಸಂತೋಷದಾತಳು ನಾನು. ಅದೇ ರೀತಿ ಎಲ್ಲ ಕೆಲಸವನ್ನು ಮಾಡಿ ನಾನು ಕೂಡ ನನ್ನ ಸಮಯವನ್ನು ತೆಗೆದುಕೊಂಡು ಹೊರಗೆ ಹೋಗಿ ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಟ್ಟು ಮನೆಗೆ ಬರುವಂಥ ಜೀವ ನಾನು. ಕೊನೆಗೆ ಎಲ್ಲರನ್ನು ಮಲಗಿಸಿ ಮನೆ ಬಾಗಿಲಿಗೆ ಮಾಡಿ ಮನೆಯ ಭದ್ರತೆಯನ್ನು ನೋಡುವ ರಕ್ಷಕಳು ಕೂಡ ನಾನಾಗಿದ್ದೇನೆ. ಆದರೆ ನಮ್ಮ ಗಂಡ ಎಲ್ಲ ಹೊರಗೆ ಓಡಿ ಮನೆಗೆ ಬಂದ ಮೇಲೆ ಕೇಳ್ತಾರಂತೆ, ಅಲ್ಲ 3 ಹೊತ್ತು ಮನೆಯಲ್ಲಿ ಕೂತ್ಕೊಂಡು ನೀನೇನು ಮಾಡ್ತೀಯಾ ಅಂತ. ಆದ್ದರಿಂದ ಹೆಣ್ಣು ಪ್ರತಿಯೊಂದು ಕೆಲಸವನ್ನು, ಅವಳಿಗೆ ಸಿಕ್ಕಿದಂಥ ಅವಕಾಶವನ್ನು, ಅವಳಿಗೆ ಸಿಕ್ಕಿದಂಥ ಸಮಯವನ್ನು ಪರಮಾತ್ಮ ಪ್ರತಿಯೊಂದು ಹೆಣ್ಣಿನಲ್ಲಿ ಅವರದೇ ಆದಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ.
ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಸಾಧನೆ ಮಾಡುವಂಥ ಶಕ್ತಿ ಇದ್ದೇ ಇದೆ. ಅದನ್ನು ಉಪಯೋಗವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತ ಈ ಮಹಿಳಾ ದಿನಾಚರಣೆಯನ್ನು ಹೇಳ್ತಾ, ಇವತ್ತು ಮಹಿಳಾ ದಿನಾಚರಣೆ ಹೊಸ ವರ್ಷದ ಹೊಸಿಲಲ್ಲಿ ನಮ್ಮ ಗೀತಾಕ್ಕನವರು ಬಹಳ ಚೆಂದ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ಈ ಹೊಸ ವಿಚಾರದೊಂದಿಗೆ ಈ ಮಹಿಳಾ ದಿನಾಚರಣೆ ಮುಗಿಬೇಕು ಎನ್ನುವ ನಮಗೆ ಆಶೆ ಇದೆ. ಇವತ್ತು ವಿಧಾನ ಪರಿಷತ್ತಿನಲ್ಲಿ ನಾವು ಬಹಳ ದೊಡ್ಡ ಚರ್ಚೆಯನ್ನು ಮಾಡುವಂಥದ್ದು, ಯಾಕೆಂದರೆ ಬಹಳ ಮುಂದುವರಿದ ದೇಶ, ಬಹಳ ಮುಂದುವರಿದ ಅಗ್ರಸ್ಥಾನದ ವಿಶ್ವದ ದೇಶದಲ್ಲಿ ನಮ್ಮ ಭಾರತ ಅಗ್ರಸ್ಥಾನದಲ್ಲಿದೆ. ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾತಾಡ್ತಾರೆ, ಭಾರತ ಒಂದು ಬುದ್ಧಿವಂತರ ದೇಶ, ಭಾರತ ಒಂದು ಪ್ರಗತಿಪರ ದೇಶ ಅಂತ. ನಮ್ಮಲ್ಲಿರ್ತಕ್ಕಂಥ ಡಾಕ್ಟ್ರು, ಇಂಜಿನಿಯರ್, ವಿಜ್ಞಾನಿಗಳು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನ ಇದೆಲ್ಲ ಬೇರೆ ಬೇರೆ ದೇಶಕ್ಕೆ ಮಾರ್ಗದರ್ಶನವಾಗಿದೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ನಮಗೆಲ್ಲರಿಗೆ ಹೆಮ್ಮೆ ಅನಿಸುತ್ತೆ, ಇವತ್ತು ವಾಯು, ನೆಲ, ಜಲದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿ ಆರಿಸಿದಂಥ ಪ್ರಪಂಚದ ಮೊದಲ ದೇಶ ಭಾರತ. ಚಂದ್ರಯಾನದಲ್ಲಿ ದಕ್ಷಿಣ ಭಾಗಕ್ಕೆ ಕಾಲಿಟ್ಟಂಥ ಮೊದಲ ದೇಶ ಭಾರತ. ಈ ರೀತಿ ಅನೇಕ ವಸ್ತುಗಳಿಗೆ ರಫ್ತುಗಳನ್ನು ಮಾಡಿದಂಥ ದೇಶ. ಸಕ್ಕರೆ ಎಲ್ಲಕ್ಕಿಂತ ಶ್ರೀಮಂತಿಗೆ ಎಷ್ಟು ಅಂತ ಹೇಳಿದರೆ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಬಂಗಾರವನ್ನು ಉಪಯೋಗಿಸುವಂಥ ದೇಶ ಯಾವುದು? ಭಾರತ. ನಮ್ಮ ಮಹಿಳೆಯರು ಎಷ್ಟೇ ಬಡವರಾಗಲಿ, ಅವರ ಮೈ ಮೇಲೆ ಒಂದು ಗುಲುಗುಂಜಿಯಾದರೂ, ಒಂದು ತಾಳಿ ಅಥವಾ ತಾಳಿಯ ಗುಂಡಾದರೆ ಬಂಗಾರವನ್ನು ಧರಿಸಿಕೊಂಡು ಹೋಗುವಂಥ ದೇಶ, ಮಹಿಳೆಯರ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಇಷ್ಟೆಲ್ಲ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆ ಅಂದರೆ ಹದಿಹರೆಯದ ಮಕ್ಕಳ ಸಮಸ್ಯೆ. ನಾನು ತಮ್ಮಲ್ಲಿ ತಾಯಂದಿರು ಇಲ್ಲಿ ಕೂತಿದ್ದೇವೆ, ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ಈ ಸಮಾಜ ನಮಗೇನು ಪ್ರಪಂಚದಲ್ಲಿ ಉನ್ನತ ಸ್ಥಾನ ಸಿಕ್ಕಿದೆಯಾ, ಈ ಸಂಸ್ಕೃತಿ, ಸಂಸ್ಕಾರ ಇದನ್ನೆಲ್ಲ ಕೊಟ್ಟಂಥ ಈ ದೇಶದನ್ನು ಇದೇ ರೀತಿ ಉಳಿಬೇಕು, ಬೆಳೆಸಬೇಕು ಅಂತ ಹೇಳಿದರೆ, ಇವತ್ತು ಹದಿಹರೆಯದ ಮಕ್ಕಳ ಬಗ್ಗೆ ನಾವು ಬಹಳ ಗಮನವನ್ನು ಹರಿಸಬೇಕಾಗಿದೆ. ನಮಗೆಲ್ಲರಿಗೂ ಗೊತ್ತುಂಟು, ಒಂದು ವಯಸ್ಸಿಗೆ ಬಂದಂಥ ಮಕ್ಕಳು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವರು ಬಾಲ್ಯದಿಂದ ಅವರು ಒಂದು ಯೌವನಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಅವರ ದೇಹದಲ್ಲಿರ್ತಕ್ಕಂಥ ಒಂದು ಹಾರ್ಮೋನ್ಸ್ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅವರು ನಾನು ಮಾಡಿದೇ ಎಲ್ಲ ಸರಿ, ನೀವು ಮಾಡಿದೆಲ್ಲ ತಪ್ಪು ಅನ್ನುವ ಭಾವನೆ ಅವರಲ್ಲಿ ಬಂದಿರ್ತದೆ. ತಪ್ಪು ಅವರದಲ್ಲ, ಅದು ಸ್ವಾಭಾವಿಕವಾಗಿ ಹಾರ್ಮೋನ್ ಬದಲಾವಣೆಯಿಂದ ಅವರಲ್ಲಿ ಬಂದಿರ್ತದೆ. ನಾವು 3 ಹಂತದಲ್ಲಿ ಅದನ್ನು ಉಲ್ಲೇಖ ಮಾಡಿದರೆ, ಒಂದು 9 ವರ್ಷದಿಂದ 14 ವರ್ಷ, 15 ವರ್ಷದಿಂದ 19 ವರ್ಷ, 19 ವರ್ಷದಿಂದ 25 ವರ್ಷ, ಈ 3 ಭಾಗಗಳನ್ನು ಮಾಡಿದರೆ 17ರಿಂದ 19 ವರ್ಷ, 16ರಿಂದ 19 ವರ್ಷದ ಮಕ್ಕಳ ಬದುಕುಂಟಲ್ಲ, ಬಹಳ ಸೂಕ್ಷ್ಮವಾಗಿರುತ್ತದೆ. ಅವರ ಬದುಕನ್ನು ಟರ್ನ್ ಮಾಡುವಂಥ ಸಂದರ್ಭ ಅದು. ವಿದ್ಯಾಭ್ಯಾಸ ಆಗಿರ್ಬೋದು, ಈ ಎಲ್ಲ ಸಮಯದಲ್ಲಿ ಸಮಾಜ ಅವರ ಜೊತೆ ಇರಬೇಕಾಗಿದೆ, ಕಾನೂನು ಅವರ ಜೊತೆ ಇರಬೇಕಾಗಿದೆ, ವ್ಯವಸ್ಥೆ ಅವರ ಜೊತೆ ಇರಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಪೋಷಕರು, ಅದರಲ್ಲೂ ತಾಯಂದಿರು, ಅವರ ಬಗ್ಗೆ ತೀಕ್ಷ್ಣವಾದ ಗಮನವನ್ನು ಹರಿಸಿ ಅವರನ್ನು ಹೆಜ್ಜೆಯಲ್ಲಿ ನೋಡುವಂಥ ಕೆಲಸವನ್ನು ನಾವೇನಾದರೂ ಮಾಡದಿದ್ದರೆ, ಯಾಕಂದರೆ ಒಂದು ಸಮಾಜಕ್ಕೆ ಆಸ್ತಿಯಾಗಿರುವಂಥವರು ಅವರು, ಸಮಾಜದ ಪಿಲ್ಲರ್ಸ್ ಅವರು, ಅಂಥ ಯುವ ಶಕ್ತಿಯನ್ನು ಕಾಪಾಡಬೇಕಾದಂಥ ಮಹತ್ವಪೂರ್ಣವಾದ ಜವಾಬ್ದಾರಿ ನಮ್ಮೆಲ್ಲರ ತಾಯಂದಿರ ಮೇಲೆ ಇದೆ. ಆ ಕಾಯಕವನ್ನು ಈ ಹೊಸ ವರ್ಷದ ಹೊಸ ಚಿಂತನೆಯೊಂದಿಗೆ ನಾವು ಮಾಡ್ತೇವೆ, ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ತಾಯಂದಿರು ಮಾಡ್ತೇವೆ, ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ. ಯಾಕೆಂದರೆ ಸಮಾಜದಲ್ಲಿ ಹಿಂದೆ ಇದ್ದಂಗೆ ಸಮಾಜ ಇಲ್ಲ, ಮಾದಕ ವಸ್ತುಗಳಿಂದ ತುಂಬಿ, ಡ್ರಗ್ಸಿನಿಂದ ತುಂಬಿ ತುಳುಕ್ತಾ ಇದ್ದಂಥ ಈ ಸಮಾಜದಲ್ಲಿ ನಮ್ಮ ಮಕ್ಕಳು ಮಾತ್ರ ಅಲ್ಲ, ನಮಗೆ ಗೊತ್ತಿದ್ದ ಮಕ್ಕಳು ಕೂಡ ಅಂಥ ರೀತಿ ತಪ್ಪು ಮಾಡಿದಾಗ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಹೊಸ ಚಿಂತನೆಯೊಂದಿಗೆ ವಿಚಾರ ಮಾಡಿಕೊಂಡು ನಾವು ಈ ಸ್ಥಳದಿಂದ ನಿರ್ಗಮನ ಮಾಡಬೇಕಂತ ಆಶೆಯನ್ನು ಮಾಡ್ತಾ, ನನಗೆ ಇವತ್ತು ಬಹಳ ಸಂತೋಷ ಆಗಿತ್ತು. ನನ್ನ ಅಕ್ಕ ಕೂಡ ನನಗೆ ತಮಾಷೆ ಮಾಡ್ತಾಯಿದ್ಲು, ಇಲ್ಲಿ ನಾನು ಭಜನಾ ಕಾರ್ಯಕ್ರಮ ಮುಗೀತದೆ ಅಂತ ಹೇಳಿದರೆ ಈ ಐಸಿರಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಈ ಒಂದು ಕಾಲದಲ್ಲಿ ಭಗವಂತನನ್ನು ನೇರವಾಗಿ ಒಲಿಸುವಂಥ ಯಾವುದಾದ್ರೆ ಒಂದು ಕಾಯಕ ಇದ್ದರೆ ಅದು ಭಜನೆ ಅಂತ ಹೇಳ್ತಾರೆ. ನಾವು ಮಲಗಿ ಹಾಡಿದರೆ ಪರಮಾತ್ಮ ಕೂತು ಕೇಳ್ತಾನಂತೆ, ನಾವು ಕೂತು ಹಾಡಿದರೆ ಭಗವಂತ ನಿಂತು ಕೇಳ್ತಾನೆ, ನಾವು ನಿಂತು ಹಾಡಿದರೆ ಭಗವಂತ ಕುಣಿದು ಕೇಳ್ತಾನೆ, ನಾವು ಕುಣಿದು ಹಾಡಿದರೆ ಭಜನೆಯನ್ನು ಮಾಡಿದರೆ ಭಗವಂತ ಒಲಿದು ಬರ್ತಾನೆ ಅಂತ ಹೇಳ್ತಾರೆ. ಇಂಥ ಒಂದು ಭಜನೆಯನ್ನು
ತಾವೇನು ನಮ್ಮ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ನಾವು ಸಣ್ಣವರಿರ್ತಾ ಕೈಕಾಲು ತೊಳೆದು ಸಾಯಂಕಾಲ ಬಂದು ನಮಗೆ ಭಜನೆ ಮಾಡಬೇಕಂತ ಹೇಳ್ತಾಯಿದ್ರು. ಆ ಭಜನೆಯನ್ನು ಕೂಡ ತಾವು ಮಾಡುವಂಥದ್ದು ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷವನ್ನು ತಂದಿರುವಂಥದ್ದು. ಮೇ 3 ಮತ್ತು 4ರಲ್ಲಿ ಬೆಂಗಳೂರಿನಲ್ಲಿ ತಮಗೆ ಗೊತ್ತಿರ್ಬೋದು ಭಜನಾ ಕಾಂಪಿಟೇಷನ್ ನಡೀತಾ ಇದೆ. ತಾವು ಕೂಡ ಐಸಿರಿ ಭಜನಾ ಮಂಡಳಿಯಿಂದ ಅದಕ್ಕೆ ಭಾಗವಹಿಸಬೇಕು. ನನಗೆ ಈ ಸಂದರ್ಭದಲ್ಲಿ ನನಗೆ ಬಹುಶಃ 1.5 ತಿಂಗಳಿಂದ ನನಗೆ ಒಂದು ದಿನ ಪುರ್ಸೋತಿಲ್ಲ. ಗೀತಕ್ಕೆ ಫೋನ್ ಮಾಡಿ 1-2 ತಿಂಗಳ ಹಿಂದೆನೇ ಹೇಳಿರಬೇಕು, ಭಾರತಕ್ಕ ನೀವು ಬರಬೇಕು ಈ ಕಾರ್ಯಕ್ರಮದಲ್ಲಿ ಅಂತ. ಸಡನ್ನಾಗಿ ಚುನಾವಣೆ ಘೋಷಣೆ ಆಯಿತು. ನಾನೀಗ ದಾವಣಗೆರೆಗೆ ತಲುಪಬೇಕು, ನಾಮಿನೇಷನ್ ಫೈಲ್ ಇದೆ. ಆದರೂ ಕೂಡ ಹೇಗೆ ಬರೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿಂದ ಮನೆಗೆ ಹೋಗ್ಲಿಕ್ಕಿಲ್ಲ, ನೇರವಾಗಿ ರೈಲ್ವೆ ಸ್ಟೇಷನ್ದ ಪುನಃ ನಾನು ಬೆಳಿಗ್ಗೆ ಕಾರ್ನಲ್ಲಿ ದಾವಣಗೆರೆ ಹೋಗಬೇಕಾಗಿದೆ. ಭಾಳ ಸುಸ್ತಾಗಿ ಬಂದರೂ ಕೂಡ ನಿಜವಾಗಿ ಹೇಳ್ತೇನೆ, ನನಗೆ ಇತ್ತೀಚೆಗೆ ಸೌತ್ ಆಫ್ರಿಕಾದಲ್ಲಿ ಅವಾರ್ಡ್ಸ್ ಕೊಟ್ಟರು ವಿಶ್ವವಾಣಿಯವರು. ಅವರು ಕೊಟ್ಟಂಥ ಅವಾರ್ಡ್ಗಿಂತ ಸನ್ಮಾನಕ್ಕಿಂತ ನಮ್ಮ ಬಾಂಧವರು ಕೊಟ್ಟಂಥ ಸನ್ಮಾನ ನನಗೆ ಒಂದು ಸ್ಫೂರ್ತಿ, ನಮ್ಮ ಹೆಮ್ಮೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಂಗೆ ಗೊತ್ತಿಲ್ಲ ನನ್ನ ಮಾತಿಂದ ನಿಮಗೆ ಎಷ್ಟು ಸಂತೋಷ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ, ಆದರೆ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯಿತು, ಬಹಳ ಖುಷಿಯಾಗಿದೆ. ಹೊಸ ವರ್ಷದಂದು ನನ್ನ ಬಾಂಧವರ ಹೊಸ ಎನರ್ಜಿಯೊಂದಿಗೆ ಹೋಗ್ತಾ ಇದ್ದೇನೆ. ಮಹಿಳೆಯರ ಮುಖವನ್ನು ನೋಡಿದರೆ ಎಲ್ಲರೂ ಕೂಡ ಒಂದು ಶಕ್ತಿದಾಯಕ ಶಕ್ತಿ ಸ್ವರೂಪಿಣಿಯೇ. ಯಾಕೆಂದರೆ ಉಳ್ಳಾಲದ ರಾಣಿ ಅಬ್ಬಕ್ಕನ ನಾಡಿನಲ್ಲಿ ತಾವೆಲ್ಲ ಆ ಮಣ್ಣಿನಲ್ಲಿ ಜನಿಸಿದವರು. ಪೋರ್ಚುಗೀಸರ ವಿರುದ್ಧ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಮಹಿಳೆಯರ ನಾಡಿನ ತಾವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರು. ಪ್ರತಿಯೊಬ್ಬರು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಕಾರ್ಯಕ್ರಮ ತಡ ಆದರೆ ಕೆಲವರು ಹೇಳ್ತಾ ಇರ್ತೇವೆ, ಮಹಿಳೆಯರು ರೆಡಿ ಆಯ್ತಾದ ಬಂದಾಗ ಭಾರಿ ಲೇಟಾ ಪುಂಜೋಲು ಅಂತ. ಆದರೆ ನಾನು ಹೇಳೋದು, ಮಹಿಳೆ ಅಲಂಕಾರ ಮಾಡಿ ಬರುವುದು ಬೇರೆಯವರು ನಮ್ಮನ್ನು ನೋಡಬೇಕಂತಲ್ಲ. ಮಹಿಳೆ ಅಲಂಕಾರ ಮಾಡಿ ಬರುವುದು ನಾನು ಆರೋಗ್ಯವಾಗಿದ್ದೇನೆ ಎನ್ನುವ ಸಂಕೇತವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೋಸ್ಕರ ಅವಳು ಅಲಂಕಾರ ಮಾಡಿಕೊಂಡು ಬರ್ತಾಳೆ. ಆದ್ದರಿಂದ ಮಹಿಳೆ ಯಾವಾಗಲೂ ಅಲಂಕಾರ ಮಾಡಿ ಬರಬೇಕು, ಅದು ಆಗಿರಬೇಕು. ನಮಗೆ ಸ್ವಾತಂತ್ರ್ಯ ಬೇಕು, ಸ್ವೇಚ್ಛಾಚಾರ ಬೇಡ. ಆದ್ದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಬದುಕಿನ ವಿಧಾನದೊಂದಿಗೆ ನಾವೆಲ್ಲರೂ ಕೂಡ ಬದುಕಿದರೆ ಈ ಸಮಾಜಕ್ಕೆ ನಾವು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಇನ್ನೊಮ್ಮೆ ಈ ಅವಕಾಶವನ್ನು ತಂದುಕೊಟ್ಟಂಥ ಎಲ್ಲ ಮಹಿಳಾ ವಿಭಾಗದ ನನ್ನ ತಾಯಂದಿರಿಗೆ ಮಗದೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಈ ಪೊರ್ಲುದ ಸಮಾರಂಭದ ಅಧ್ಯಕ್ಷರಲ್ಲ ನಮ್ಮ ಆತ್ಮೀಯ ಸಹೋದರಿ ಆಯ್ನ ಗೀತಾ ರೈಕ್ಲೆ ಇತ್ತೇನೆ ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಲ್ತದೆ. ಭಾಳ ಪೊರ್ಲುದ ಮಹಿಳಾ ದಿನಾಚರಣೆ ಬಂಡ ದಾಯ ಆಚರಣೆ ಮಲ್ಪಡು ಆವಡ ಏನ ಕಷ್ಟ ಸುಖಕ್ಲು ಎಂಚಿನ ಅಂದ್ಬಿಡೇನು ಭಾರಿ ಅಚ್ಚುಕಟ್ಟಾದ ವಿವರಣೆ ಮಲ್ತನ ಅಂಚಿನ ಗೌರವಾನ್ವಿತ ಶ್ರೀಮತಿ ಭಾರತಿ ಶೆಟ್ಟಿಯರೇ, ಅವೇ ರೀತಿ ಇನ್ನೇ ಸನ್ಮಾನ ಮಲ್ಪೆರೆ ಉಪನಂಚಿನ ಆಶಾ ಜ್ಯೋತಿಯರೇ, ಎನ್ನ ಆತ್ಮೀಯರಾಯನಂಚಿನ ಹೇಮನಾಥ್ ಶೆಟ್ರೆ, ಶ್ರೀಮತಿ ಸುಮಾ ಅಶೋಕ್ ರೈಲೆ, ಭಾರತಿ ಎಸ್ ರೈಕ್ಲೆ, ವೇದಿಕೆಡು ಪುನಃ ಮಾತ ಗೌರವಾನ್ವಿತ ಗಣ್ಯರೇ, ಮುಂಭಾಗಡು ಪುನಃ 3 ಮಹಿಳಾ ಸಹೋದರ ಸಹೋದರಿಯರೇ ಮಕ್ಕ ಸಮಾಜದ ಬಂಧುಲೆ. ಮಹಿಳಾ ದಿನಾಚರಣೆದ ಬಗ್ಗೆ ನನ್ನ ಪಾತೆರನ ಅವಶ್ಯಕತೆ ದಾಲಜ್ಜಿ ದಯಪಂಡ ಭಾರತಿ ಶೆಟ್ರು ಭಾಳ ಪೊರ್ಲುದ ಒಂಜಿ ಇರುವ ನಿಮಿಷ ಪಾತೆರ್ ನಾವು ನಿಜವಾದ ಪಂಜನಕ್ಲೆಗ ಮನಮುಟ್ಟು ಅಂಚಿನ ಒಂಜಿ ಕಾರ್ಯಕ್ರಮವನ್ನು ಮಲ್ದೆ. ಯಾನು ಪನ್ಪುಣೆ ಈ ಸಂಘಟನೆ ದಾಯಬೋಡು ಸಂಘಟನೆ ಎಂಚ ಅಂದ್ ಪನ್ಪುಣವು. ಉದಾಹರಣೆಗೆ ಇನ್ನಿತ್ತ ಒಂಜಿ ವ್ಯವಸ್ಥೆಡ್ ಮಹಿಳಾ ಬಂಡರೆ ಸಂಘದ ಸಂಘಟನೆಯನ್ನು ಖಂಡಿತವಾದಲ ಪುಗರಡು ಎಂಕ್ಲು 2001 ಯಾನ್ಲ ಮಲ್ಲಿಕಾ ಪ್ರಸಾದ್ ಭಂಡಾರಿಲ ಸೇರಿದ ಈ ಮಹಿಳಾ ಮಂಡಲನ್ನು ಸ್ಥಾಪನೆ ಮಲ್ತದೆ. ಎಂಕ್ಲು ಕೆಲಸ ಮಲ್ಪನಕ ಎಂಕ್ಲಿಗೆ 25 ಜನ ಸೇರಿಸಾರೆ ಭಾರಿ ಭಂಗದ ದಿನ. ಒಂಜಿ 50-100 ಜನ ಮಲ್ಪಡಂಡ ಇಡೀ ತಾಲೂಕು ತಿರುಗದ ಮಲ್ಪಂಚಿನವು ಇಂಚಿನ ಒಂಜಿ ಸಂಘಟನೆ ಹೊಡೆದು ಈತ ಪುಣ್ಯನಕ್ಲೇನು ಸೇರಿಸಾದ ಇತ್ತೆ ಒಂತೆ ಇತ್ತಂಡಲ್ಲ ಇತ್ತೆ ಒಂಜಿ ಅರ್ಧ ಗಂಟೆಡ್ ಐಸಿರಿ ಗಾನಾಗ ಮಾತಾ ಪುಣ್ಯನಕ್ಲೆ ಇಡೆ ಬತ್ತ ಸೇರೋಣ್ಬೇ ಇಂಚಿನ ಒಂಜಿ ಸಂಘಟನೆಯನ್ನು ಮಲ್ಪಣಂಚಿನ ಈ ಪುತ್ತೂರು ತಾಲೂಕು ಮಹಿಳಾ ಬಂಟರ ಸಂಘದ ಸಂಘಟಕರೇನು ನಾನು ಒಂಜೇ ಪಾತೆರಡು ಅಕ್ಲೇನು ಅಭಿನಂದನೆ ಮಲ್ಪುವೆ. ಐಸಿರಿ ಭಜನಾ ಸಂಘದ ಅಕ್ಲು ಮಲ್ತೊಂದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆರೋಗ್ಯ ತಪಾಸಣಾ ಶಿಬಿರ ಅತ್ತಂಡ ಕರಿಮಣಿ ಕೊರಪುಣಂಚಿನ ಬೇತೆ ರೀತಿಯ ಕಾರ್ಯಕ್ರಮಗಳನ್ನು ಮಲ್ಪುಣಗ ಭಾರಿ ಸಂತೋಷ ಪುಣ ಇನ್ನು ತೂಯರೆ ಇಂಚಿನ ಒಂಜಿ ಕೆಲಸ ಮಲ್ಪುಣಂಚಿನ ಭಾರತ ಬೇರ್ನ
ಗೀತಾರಾಯಿಲ ಕುಸುಮಾ ಶೆಟ್ಟಿ ನಕಲ್ನ ನಾಯಕತ್ವದ ವಾಪನ ಈ ಒಂಜಿನಕ್ಕೆ ಯಾನ ಶುಭ ಹಾರೈಸನ ಒಟ್ಟಿಗೆ ನನ್ನ ರಡ್ಡು ಜನತ ಬಗ್ಗೆ ರಡ್ಡು ನಿಮಿಷ ಪಣೆರೆ ಎಂಕ ಸಂತೋಷ ಆಪಡು. ಒಂದನೇದಾಜಿ ಬಂಟ್ರೆ ಸಂಘದ ಅಧ್ಯಕ್ಷ ಆದ ಹೇಮನಾಥ್ ಶೆಟ್ಟಿ, ಎರಡನೇದಾದ ಗೀತಾ ಮೋಹನ್ ರಾಯ್ನ ಒಟ್ಟಿಗೆ ಹೆಗಲಿಗೆ ಬರೆದು ಕೆಲಸ ಮಲ್ಪುಣಂಜಿನ ಎಂಗ್ಲ ಸವಣೂರದ ಕುಸುಮಾ ಶೆಟ್ಟಿ నేను పండజిండ తప్పాపుడు సంఘటನೆ ಬಂಡ ದಾಯ್ತ ಅಂತ ಒಂಜಿ ಪೊಂಜವು ತೋಜಿಪವಡು ನಂಡ ಅವು ನಿಕ್ಲು ಕುಸುಮಡಕೇನೋಡು ಕುಸುಮಾಯಿನಿ ಅನ್ನ ಸವಣವರಡು ಒಂಜಿ ಕಾರ್ಯಕ್ರಮ ಮಲ್ಪಡು ಬಂಡ 150-200 ಪೊಣ್ಣು ಜೋಕ್ಲು ಅವಳು ಬತ್ತದು ಎನ್ನ ಎದುರುಡು ಕುಳ್ಳುಣಂಚಿನ ಒಂಜಿ ಕೆಪಾಸಿಟಿನ ನಿಕ್ಲು ಕುಸುಮಡ ತುಂಡ ಮಾತ್ರ ಕರ್ತಾಪು ಮೂಳಿತ್ತು ಮಾತೇರನೆ ಯಾನು ಬೊಕ್ಕರಿಯಾನು ಎಲ್ಲೇ ಮಲ್ಪಣತ್ತು ಮಲ್ಲೆ ಮಲ್ಪಣತ್ತು ಮಾತೇರಲ ಒಟ್ಟಿಗೆ ಸೇರಿದು ನಿಕ್ಲು ಬೆಂತಾರೆ ನಿಕ್ಲೆ ಮಾತ ಶುಭಾಶಯಗಳು ಆಂಡ ಅಂಚಿನ ಸಂಘಟನಾತ್ಮಕ ಪೊಣ್ಣು ಜೋಕ್ಲೇನು ಎದುರು ದೀಡೊಂದು ಸುಮಾರು 35-40 ವರ್ಷದ ಪಿರಾವು ಪೊಣಜೋಕಲು ಪಿದಾಯಿ ಬರೆಯರ ಕಾಲನ ತೀರಾದ್ರು ಬಳ 84ನೇ ಇಸವಿಡು BA ಮಲ್ತದ ಉದ್ಯೋಗ ಇಜ್ಜಾದ ಇಲ್ಲ ಅಲ್ಕುಳ್ನಾಳೇನೆ ಯಾನಲ್ಲಿ ಎತ್ತೊಂದು ಬರ್ತದೆ ಅಳೇನ ಸಹಕಾರಿ ತರಬೇತಿ ಮಡಿಕೇರಿ ಕಡಪಡ್ದು ಐನ ಮಲ್ಪಾದ CA ಬ್ಯಾಂಕ್ಡ್ ಅಳಿಗೆ ಆ ಸೆಕ್ರೆಟರಿ ಕೊರನೆಡ್ದು ಬುಕ್ಕ ಈ 35 ವರ್ಷಡು ಅಲ್ಲ ಸವಣೂರುಡು ಬುಕ್ಕ ಆಸುಪಾಸಡು ಮಲ್ತನ ಕೆಲಸವನ್ನು ಪೂರ ನಮ್ಮ ಭಾರಿ ಸಂತೋಷಡು ಮೆಚ್ಚಿದ ಅಂಚಾದ ಸಂಘಟನೆ ಮಲ್ತನಾಕ್ಲೇಗೆ ನಮ್ಮ ಪ್ರೋತ್ಸಾಹ ಮಲ್ಪಡು ಬಣದು ಕುಸುಮಗೆ ಅಭಿನಂದನೆ ಸಲ್ಲಿಸವನೊಟ್ಟಿಗೆ ಹೇಮನಾಥ್ ಶೆಟ್ರು ಎಂಕ್ಲು ಭಾರಿ ಸಮಯ ಹೊಡೆದು ಎಂಚಿ ನಮ್ಮ ಪಂಟ್ರೆ ಸಂಘ ಕೊಂಚ ಜಾಗೆ ಬೋರ್ಡು ಎಂಕ್ಲು ಒದ್ದಾಡ್ದು ಎಂಕ್ಲು 3-4 ಜನ ಬುಡಿಯಾರ ರಾಧಾಕೃಷ್ಣ ಇಲಿಪ್ಪು ಯಾನೆಪ್ಪು ಅತನ ಲಕ್ಷ್ಮೀನಾರಾಯಣ ಶೆಟ್ಟಿ ಇಪ್ಪು ಎಂಕ್ಲು ಹಿಡಿದು ಮಲ್ಪೆರ ಆಯ್ಜಿ ಇನ್ನು ಅಶೋಕ್ ರೈನ ನೇತೃತ್ವಡು ಅಶೋಕ್ ರೈನ ಒಪ್ಪಾದ 5 ಎಕರೆ ಜಾಗೇನು ಬಂಟ್ರೆ ಸಮಾಜ ಗುರುಪಣ ಜನ ಒಂಜಿ ಎಡ್ಡೆ ಕೆಲಸ ಮಲ್ತನಂದೇನು ನಮ್ಮ ಹೇಮನಾಥ್ ಶೆಟ್ಟಿನ ನಮ್ಮ ಖಂಡಿತವಾದಲ್ಲ ಪುಗರುಡು ಇನ್ನು 4 ಕೋಟಿ ಕಟ್ಲೆದ ಒಂಜಿ ಭೂಮಿನ 5 ಎಕರೆನ ನಂಗೆ ಬಂಟ್ರೆ ಸಮಾಜ ಕೊರಪೇರು ಬಂಡ ಐದು ಮಲ್ಲ ಒಂಜಿ ಸಂಗತಿ ಬೇತೆ ದಾಲ ಇಜ್ಜಿ ಎಂಗೆ ಭಾರಿ ಸಂತೋಷ ಬಂಡ ಯಾನ್ಲ 13 ವರ್ಷ ರಾಮಕೃಷ್ಣ ಹೆಮ್ಮಕ್ಕಳ ಪ್ರೌಢಶಾಲೆದಾಗ ಸಂಚಾಲಕಿ ಆದ ಕೆಲಸ ಮಲ್ತೆ ಆಂಡ ಇತ್ತೆ ಹೇಮನಾಥನ ನಾಯಕತ್ವಡು ಭಾರಿ ಪೊರ್ಲುದ ರಾಮಕೃಷ್ಣ ಹೆಮ್ಮಕ್ಕಳ ಶಾಲೆಲ್ಲ ಭಾರಿ ಪೊರ್ಲುಡು ನಡಪುಡು ಬಂಟ್ರೆ ಸಂಘಕ್ಕೆ ಒಂಜಿ ಜಾಗೆಲ್ಲ ಕೊರಪದೇರು ಸಂಘಟನೆಗೆ ಬಂಟ್ರೆ ಸಂಘಕ್ಕೆ ಹೇಮನಾಥ್ ಶೆಟ್ಟಿ ಸಂಘಟನೆಗೆ ಮಹಿಳಾ ಕುಸುಮಾ ಶೆಟ್ಟಿ ನಾಕ್ಲ ನೇನು ಹಾಕ್ಲಿಗೆ ಅಭಿನಂದನೆ ಪಡೆದು ಎಂಕ ಅವಕಾಶ ಕೊರನೆಗೆ ನಿಕ್ಲೆ ಮಾತ ಒಂದಿಸಾದೆ 12 ಪಾತೆರನು ಅಂತ ತುಳುವ ಮಣ್ಣು ಬಂಟೆರೆ ಪೊಣ್ಣು ಪೊಂಜ ಒಲೆಗೆ ಮರ್ಯಾದೆ ಕೊರ್ದು ಅಕ್ಲೆಗೆ ಮಲ್ಲ ಮಣೆ ದೇತಿನಕಲು ಮನೆತನದ ಕೀರ್ತಿನ ಒರಿಪಾವನಾಲು ನಮ್ಮ ಇಲ್ಲದ ಪೊಣ್ಣು ಮಗಲು ರಡ್ಡು ಕುಟುಂಬಗು ಒಂಜೆ ಮೋಕಿಡು ಬಾಮಿನಾಲು ಪಂದು ಪನ್ಪಿನ ಅಪ್ಪೆ ಕಟ್ಟದ ಬಂಟೆರೆ ಕೂಡು ಕಟ್ಟಡು ಕುಟುಂಬದ ಕೊಡಿಯಾದ ಇತ್ತಿ ಪೆರಿಯ ಪೊಂಜ ಒಲೆಗೆ ಮಾನಾದಿಗೆ ಮಲ್ಪನ ಪೊರ್ತು ಒಂದು ಅಂಚನೆ ಅನುಭವದ ಖರ್ಜನ ಆ ದುಪ್ಪನ ಹಿರಿಯರು ನಮ್ಮ ನಡುಡು ಉಲ್ಲೇರು ಅಕ್ಲೇನ ಸೋಲು ಗೆಲ್ಪನು ನೆನೆಪು ದೀವೊಂದು ಅಕ್ಲೇನ ಆದರ್ಶಗೂ ತರೆ ತಗ್ಗಾದು ಈ ದಿನತ ಬಂಟಾದಿಗೆಡು ಸಿರಿ ಗದ್ದಿಗೆಡು ಪೊಂಜೋವುಲೆನ ದಿನತ ಈ ಪೊರ್ಲ ಗಳಿಗೆಡು ಮಲ್ಪಿನ ಮಾನಾದಿಗೆದ ತಮ್ಮನದ ಮನೆಗೆ ಮೋಕೆಡು ಎದುಕೊನುವೆ ಫಿಲೋಮಿನಾ ಸ್ವಾಯತ್ತ ಕಾಲೇಜ್ ಪುತ್ತೂರದ ಮುಖ್ಯಸ್ಥೆಯಾದ ಬೇರೆ ರೀಇನ್ವೆಂಟಿಂಗ್ ಕರ್ ಆನ್ ಎಕ್ಸ್ಪ್ಲೋರೇಷನ್ ಆಫ್ ಸೆಲೆಕ್ಟ್ ರಿಟೇಲಿಂಗ್ ಆಫ್ ದ ಮಹಾಭಾರತ ಪನ್ಪಿನೇಡು
ಈ ಪ್ರಬಂಧಗೂ ಮಂಗಳೂರುಡು ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿನ ಪಡೆವಣ್ಣಾರು. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಸಂಶೋಧನಾ ಪ್ರಾಧ್ಯಾಪಕಿ ಡಾಕ್ಟರ್ ಮಂಜುಳಾ KT ಎಂಬರು ಮಾರ್ಗದರ್ಶನ ಕೊರದಿತ್ತರು. ಸಂಶೋಧನದ ಅವಧಿಡು 17 ಸಂಶೋಧನಾ ಲೇಖನಗಳನ್ನು ರಾಷ್ಟ್ರೀಯ ಬುಕ್ಕ ಅಂತಾರಾಷ್ಟ್ರೀಯ ಫೀರ್ ರಿವೋರ್ಡ್ ಸಂಶೋಧನಾ ನಿಯತಕಾಲಿಕಳೆಡು ಪ್ರಕಟಿಸಲಾತಂಡು. ಅಂತಾರಾಷ್ಟ್ರೀಯ ಬುಕ್ಕ ಮೂಜಿ ರಾಷ್ಟ್ರ ಮಟ್ಟದ ಸಮ್ಮೇಳನಡು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಾಯಿನಾರು. ಇಂಗ್ಲೀಷ್ ಸಾಹಿತ್ಯಡು MA MPhil ಬುಕ್ಕ ಕಾನೂನು ಪದವೀದವರೆ ಆದಿಪ್ಪುನಂಚಿನ ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜಿದ ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥೆಯಾದ ಕಾರ್ಯನಿರ್ವಹಿಸಪ್ಪುನಂಚಿನ ಈ ಡಾಕ್ಟರ್ ಭಾರತಿ ಎಸ್ ರೈ ಬೇರೆ ಶೈಕ್ಷಣಿಕ ಸೇವೆಗಾದ ಪುತ್ತೂರು ತಾಲೂಕು ಬಂಟರ ಸಂಘ 2022 ಅಶ್ವಿನಿ ಬೆಸ್ಟ್ ಟೀಚರ್ ಗೋಲ್ಡ್ ಅವಾರ್ಡ್ ಪನ್ಪುನೆಲ್ಲ ಪಡೆವಣ್ಣಾರು. ಸಂಸ್ಥೆಡು 14 ವರ್ಷ ಕಾಲ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಯಾದ 3 ವರ್ಷ ಕಾಲ ಮಹಿಳಾ ಘಟಕದ ನಿರ್ದೇಶಕಿಯಾದ ಅನೇಕ ಜವಾಬ್ದಾರಿಯನ್ನು ದೆತ್ತೊನ್ನಂಚಿನ ಡಾಕ್ಟರ್ ಭಾರತಿ ಎಸ್ ರೈ ಎಂಬರ ದಿವಂಗತ ಬೆಳೆಯೂರು ಗುತ್ತು ಬಾಲಕೃಷ್ಣ ರೈ ಬುಕ್ಕ ದಿವಂಗತ ಸಣ್ಣಗಳ ಲಲಿತಾ ಬಿ ರೈ ಎಂಬರ್ನ ಪುತ್ರಿ, ಅವೇ ರೀತಿ ಉದ್ಯಮಿ ಬೇಲ್ಯ ಸನತ್ ಕುಮಾರ್ ರೈ ಎಂಬರ್ನ ಧರ್ಮಪತ್ನಿ, ಪೂನಾಡು ಪುನಂಚಿನ ಡಯಟ್ ಕಾಲೇಜದ MTech ಪದವಿ ಪಡೆಯುವಿನ ಜೈ ಕಿಶಾನ್ ಸನತ್ ಕುಮಾರ್ ಎಂಬರ್ನ ಮಗೆ ಬೇರೆ ನಮ್ಮ ಭಾರತಿ ರೈ. మల్ల మల్ల కార్యక్రమాలు ಒಂದರು ಮನಸ್ಸಿಗೆ ಮುಟ್ಟುನಂಚಿನ ಕಾರ್ಯಕ್ರಮ ಬಂಟರ ಸಂಘರ್ದು ಆ ಒಂದೇ ಉಪ್ಪುಂಡು. ಎಂಕಲ ನಂಚಿನಾಗಲ್ಲ ಬಹುಶಃ ಇಲ್ಲದ ಜವಾಬ್ದಾರಿದ ಒಟ್ಟಿಗೆ ಆಫೀಸ್ದ ಜವಾಬ್ದಾರಿನ ತೊಗೊಂದುಪ್ಪನ ಹೆಚ್ಚಿದಗಲಿಗೆ ಇಂಚಿನ ಕಾರ್ಯಕ್ರಮಗಳ ಭಾಗ್ಯಾರ ಆ ಒಂದೇ ಉಪ್ಪುನಾಗ ಇಂಚಿನ ಜಾಗಿಡು ಎಂಕ್ಲೆತ್ತದ ಸನ್ಮಾನ ಮಲ್ಪನ ಪೊರ್ತುಗು ಒಂಚೂರು ಎಂಕ್ಲಿಡ್ದು ಈ ಥರದ ಕಾರ್ಯಕ್ರಮಗಳಿಗೆ ಸೇರೋನರ ಆಪುಜಿ ಪನ್ಪನ ಓಲೋ ಮನಸ್ಸು ಒರಿಪುಂಡು ಹೆಚ್ಚಾದ ಒರಿಪುಂಡು. ಇತ್ತೆ ಮಲ್ತಿನ ಸನ್ಮಾನ ತೂನಗ 80 ವರ್ಷದ ಮಿತ್ತದ ಪ್ರಾಯದಗಳನ್ನು ಸನ್ಮಾನ ಮಲ್ತಿನ ತೂನಗ ಹೊರಕ್ಕೆ ಎನ್ನ ಅಮ್ಮಲ ಎನ್ನ ಮಾಮಿಲ ನೆನಪಗೆ ಬತ್ತೀರು. ಎನ್ನ ಅಮ್ಮ 84 ವರ್ಷ ಬದುಕದಿತ್ತೀರು, ಎನ್ನ ಮಾಮಿ 83 ವರ್ಷ ಬದುಕದಿತ್ತೀರು. ಜೋಕ್ಲೆನ ತುಯ್ಯರು ಪುಳ್ಳಿನಗ್ಲೆನ ತುಯ್ಯರು ಕೆಲವು ಇತ್ತೆ ನಮ್ಮ ತುಯ್ನಾಡು ಅಗ್ಲೆನ ಒಂಜಿ ಸಂಸ್ಕಾರ ಎಂಚಿನ ಜೋಕ್ಲೆಗೆ ಕೊರತೆರ ಇನಿ ಸಮಾಜಡು ನಮ್ಮ ತೂಪಿನ ಎಡ್ಡೆ ಜನಕ್ಕಲು ದಾದ ಸಾಧನೆ ಮಲ್ತೊಂದುಲ್ಲರ ಅವಿಟ್ ಇಂಚಿನ ಪ್ರಾಯದಗ್ಲೆನ ಕೊಡುಗೆ ಮಸ್ತಂದು ಪನ್ಪುಣತಲ ಜಾಸ್ತಿ ಸಂಪೂರ್ಣ ಉಂಡು ಅಂದ ಪಂಡದು ಯಾನು ನಂಬುವೆ. ಅಜ್ಜಿನಕುಲು ಇತ್ತನ ಇಲ್ಲಡೆ ಬಲತಿನ ಜೋಕುಲು ಭವಿಷ್ಯತ್ ಸತ್ಯಗಾದು ಸಮಾಜದ ಸ್ವಾಸ್ಥ್ಯಗ ತನ್ನದೇ ಆಯಿನ ಕೊಡುಗೆನ ಮಸ್ತ್ ಕೊರ್ಪೇರೆಂದು ನಂಬುವೆಯಾನ್. ಪಿರ ನಮ್ಮ ಮಹಿಳಾ ದಿನಾಚರಣೆದ ವಿಚಾರಕ್ಕೆ ಬರಪೋನಿಂದ ಅಂಡ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಆಚರಿಸಪೇರು. ಭಾರತಿ ಶೆಟ್ಟಿ ಮೇಡಮ್ ಮಸ್ತ್ ಪಂಡೇರು ವಿಚಾರಲ್ಲ ಮಾತೆಲ್ಲ ತೆರಿಪಾಯರು ಒಂಜಾತು ವಿಚಾರ ಯಾನು ಕಾಲೇಜು ಒಂಜಿ 24 ವರ್ಷ ಪಾಠ ಮಲ್ತೊಂದಿತ್ತೆ ಯಾನ ಪಾಠ ಮಲ್ಪನ ಜೋಕುಲು ಮಾತ ಹದಿ ಹರೆಯದ ಜೋಕುಲು ಸಾಮಾನ್ಯ ಬತ್ತನ ಕೂಡಲೇ ಎನ್ನಗಲ್ಡಕ್ಕೆ ಏನುವೆ ನಿಗಲ ಪ್ರಾಯ ಇತ್ತು ಜೋಕುಲ ಅಂದು ಕೆಲವರಿಗೆ 18 ಕೆಲವರಿಗೆ 14 ಕೆಲವರಿಗೆ ಇರುವಲ್ಲ ಅದು ಪುಂಡು ಇಜ್ಜಿಂದಿಜ್ಜಿ ಅಗ್ಲೇನು ಮಾತ ತೂವೊಂದು ಉಪ್ಪನಾಗ ಐಟು ಉಪ್ಪನ ಪುಣ್ಣುಲ ಅದಪ್ಪು ಅಣ್ಜೋಕುಲ ಅದಪ್ಪು ಪ್ರತಿ ಊರಿಯಾಗಲ್ಲ ಬೆರಿಟ್ಟು ಒಂದು ಹಿನ್ನೆಲೆ ಅದು ಉಪ್ಪನಾಗಲ್ಲ ಇಲ್ಲಡೆಪ್ಪನ ಪುಂಜವನಾಗಲ್ಲ ಪನ್ಪನ ಸ್ಪಷ್ಟ. ನಮ್ಮ ದೈಕಲೆನ್ನ ನಡುಪ ಅಂಡ ಅವದ ಬುಲಿಚಲು ಕೊರ್ಪುನಿ ದೇವರಿಗೆ ನಮ್ಮ ಕಟ್ಟುನ ಕನತ ಪೊರ್ಲುದ ಮಿತ್ತು ನಮ್ಮ ದುಂಬುದ ಜೀವನ ಸಾಯಿಸಿರುವ ಜೀವನ ಸೇರೊಂದು ಪುಂಡೆಗೆ ನಮ್ಮ ಜೋಕ್ಲೆಗೆ ನಮ್ಮ ಇಲ್ಲಡೆ ಕನಸನ್ನು ಕೊರ್ಪುನಗಲು ಕನನು ಕೊರ್ಪುನಗಲು ಸಾಮಾನ್ಯದ ಅಪ್ಪೆನ ಪಾತೆರ ಜೋಕುಲಕ್ಕೆ ಏನುವೇರು ಅಪ್ಪೆನ ಪಾತೆರ ಜೋಕುಲಕ್ಕೆ ಏನುವೇರು ಅಪ್ಪನ ಪಾತೆರಿಗೂ ಬೆಲೆ ಕೊರ್ಪೇರು ಒಂದು ಯಾನು ತುಯಿನ ಸತ್ಯ. ಎಂಚಿನಳ್ಳ ಜೋಕ್ಲಿಗೆ ತೆರಿಪ ಹೊಂದಿತ್ತಂಡ ಅಪ್ಪೆ ಮಂಕಡಾದ ಪನ್ಪುನ ಕ್ರಮ ಅಮ್ಮೇರು ಪನ್ಪೇರು ಒಂದೇ ಬರು ತೂಪೇರು ಕುಲ್ಲುದ ಲಕ್ಕದ ಬೇತ ಕೆಲಸ ಪೋಪೇರು ಅಂಡ್ ಅವ್ರು ಇಂಗ್ಲೀಷ್ನ ಫಾಲೋ ಅಪ್ ಪನ್ಪೇರು ಫಾಲೋ ಅಪ್ ಆಯ್ತಾ ಬೇರಿಟುಂತದ್ದು ಅವೇನು ಆಯ್ನಾಡಿ ಮುಟ್ಟ ತೂಪನ ಕಾರ್ಯಕ್ರಮ ಎಂಚಿನ ಇತ್ತಲ್ಲ ಇನ್ನು ಅಪ್ಪೆ ಮಲ್ಪನ ಇನ್ನಿಕ್ ಯಾನು
ಮಹಿಳಾ ದಿನಾಚರಣೆ ಪಂಡ ನಮ್ಮ ಮನಸ್ಸಿಗೆ ಬರ್ಪುನಿ ಒಬ್ಬೇ ಪೇಪರ್ ತುಂಡ ಅನ್ಯಾಯ ಅನಾಚಾರ ಅಂಡ್ ಅತ್ಯಾಚಾರ ಅಂಡ್ ಕಿರುಕುಳ ಕೋರಿರು ಇಂಚಿನೇ ನಮ್ಮ ಏಪಲ ಪೇಪರ್ಡ್ ತೂಪ ಟಿ ವಿಡ್ಲ ತೂಪ ನಮ್ಮವೇನೆ ಒಂಜಿ ಚೂರು ಅವೇರ್ ದಾಕರ ಆಲೋಚನೆ ಮಲ್ಪಕ ಅಂದೆ ನೆನ್ನೆ ದಯಪಂಡ ಪೊಂಜೋನಗಲು ಕಿರುಕುಳ ಅನುಭವಿಸಿರ ಮಾತ್ರ ಒಪ್ಪನಗಲತ್ತು ಅತ್ಯಾಚಾರಕ್ಕೆ ಒಳಗಾಯರ ಮಾತ್ರ ಒಪ್ಪನಗಲತ್ತು ಪ್ರತಿಯೊಂಜಗಲು ಒಂಜಿ ಕಾರಣಲುಪ್ಪ ಪಿರವ್ರದ್ದು ನಮ್ಮೊಂಜಿ ಸ್ವೇಚ್ಛೆ ನಂಗೊಂಜಿ ಮಹಿಳಾ ದಿನಾಚರಣೆ ಪನ್ನಾಗ ಒಂಜಿ ಗೆರಟೆ ಅನ್ನು ಪನ್ಪುಂಡದಾಂಡ ಯುರೋಪ್ ದೇಶಡ್ ಮಹಿಳಾ ಹಕ್ಕುಗಳು ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಸಬಲೀಕರಣ ಪನ್ಪುನ ಆಂದೋಲನ ನಡಪನಂಚಿನ ಪೊರ್ತುಗು ಐತ ಬುಕ್ ಅವೇನು ಪ್ರತಿ ವರ್ಷಲ ನಮ್ಮ ಭಾರತದ ನಮ್ಮ ಐನು 8ನೇ ತಾರೀಕಿಗೆ ಆಚರಿಸಪ್ಪ ಅಂಡ ಬೇತೆ ಬೇತೆ ದೇಶದಾಗಲು ಬೇತೆ ಬೇತೆ ದಿನಕ್ಕೆಡೆ ಆಚರಿಸಪ್ಪೇರು ಆ ಒಂಚಿ ಆಂದೋಲನದ ನೆನಪುಗಾದ ಮಲ್ಪು ಅಂದರೆ ನಮ್ಮ ನಂಬುದ ಸೊ ಯಾನು ಇಂಚ ಆಲೋಚನೆ ಮಲ್ತೆ ಸನಾತನ ಸಂಸ್ಕೃತಿಡು ಪೊಣ್ಣನ ಸ್ಥಾನಮಾನ ಮಸ್ತ್ ಮಲ್ಲ ಅವೇರ್ದವರೇ ಈ ಭೂಮಿದ ಮಿತ್ತು ಅತಿ ಶ್ರೇಷ್ಠ ಪಂಡು ಪನ್ಪೇರು ನಮ್ಮನ ಪೊಂಜವನಗ್ಲೇನು ಅವೇನು ಮಾತ ಪೊಣ್ಣನ ರೂಪಡ್ತುವುದು ಅಪ್ಪೆ ಸ್ಥಾನ ಕೊರೆದು ಪೂಜಿಸಾಪಿನ ಪರಂಪರೆ ನಮ್ಮ ಸಂಸ್ಕೃತಿ ರೂಢಿಯಾದ ಪೊಂಡು ನಮ್ಮ ಸಂಸ್ಕೃತಿ ಕ್ಷಮೆ ಪನ್ಪಿನ ಪಾತ್ರದ ವಿಚಾರಗೂ ಬಂದಾಗ ಭೂಮಿರ್ದ ಮಿತ್ತು ಬುಕೊಂಜಿಜ್ಜಿ ಪನ್ಪಿನ ಕರ್ಣರ್ದಾದ ಕ್ಷಮಯ ಧರಿತ್ರಿ ಪಂಡದಲ್ಲೆತ್ತದ ಗೌರವಿಸಂಡ ಜೀವನಗ ಆಧಾರವಾದ ಉಂತಿನ ನದಿ ಕುಲೆಗ್ ಪೊಣ್ಣಂದು ಗುರುತಿಸಾದ ಗಂಗೆ ಯಮುನೆ ಕಾವೇರಿ ಗೋದಾವರಿ ಪನ್ಪಿನ ಪುದರು ಕೊರೊಂದು ಐಕುಲಿಗೆ ಮಾನ್ಯ ಸ್ಥಾನ ಕೊರೊಂದು ಮಾತಿನ ಸ್ಥಾನ ಕೊರಿಯರು ನುಪ್ಪು ಪಾಡಿನ ಪೊಂಜವು ಆರ ಏರೆ ಆದುಪ್ಪಡು ಆರಿಗೆ ಅಪ್ಪೆ ಸ್ಥಾನ ಪಡೆಯುವನವರಿಗೆ ಆ ಕಾರಣಗಾತೆ ಕೈಪತ್ತಿನ ಬುಡಿದಿನ ಭೋಜೇಶು ಮಾತಾ ಪಂಡದ ಗೌರವಡಲೆತ್ತಂಡು ಪೊಣ್ಣು ವರ್ತಿ ಮಹತ್ವ ಸ್ಥಾನ ಪಡೆಯುವುದಂಡ ಅವಕ್ಕೆ ಒಂಜಿ ಕಾರಣ ಅಲ್ಲಿನ ಸಹನೆ ಪಂದಾಂಡ ಪುರುಷ ಶಕ್ತಿದ ಸಾಧನದ ಬೆರಿಸಾಯದ ಉಂತಿನವು ಎರಡನೇ ಮುಖ್ಯ ಕಾರಣ ಪುಂಡು ಬ್ರಹ್ಮದೇವರಿನ ಸೃಷ್ಟಿಕ್ರಿಯೆಗೆ ಜ್ಞಾನಸ್ವರೂಪೈನ ಸರಸ್ವತಿ ದೇವಿಗೆ ಮನಸ್ಸಿಡು ಸ್ಥಾನ ಕೊರಿಯರಿಗೆ ವಿಷ್ಣು ಪರಮಾತ್ಮೆ ತನ್ನ ಪಾಲನಾ ಪ್ರಕ್ರಿಯೆಗೆ ಪ್ರೇಮ ಸ್ವರೂಪಿ ಆಯ್ನಂಚಿನ ಲಕ್ಷ್ಮೀ ದೇವಿಗೆ ತನ್ನ ಉಡಲುಡೆ ಜಾಗೆ ಕೊರಿಯರಿಗೆ ಪರಮೇಶ್ವರಿ ಆಯ್ನಂಚಿನ ಶಿವದೇವಿರು ತನ್ನ ಲಯಕ್ರಿಯೆಗೆ ಪೂರಕ ಶಕ್ತಿ ಆಯ್ನಂಚಿನ ಬುಡಿದಿ ಗೌರಿಗೆ ತನ್ನ ಅರ್ಧ ಶರೀರನೇ ಕೊರಿಯರಿಗೆ ಇಂದು ಮಾತಾ ತೂನಗ ಅತ್ ಓದು ತೆರೆಯೋನ್ನಗ ಅರ್ಥ ಮಲ್ತೋಡಾಯಿನ ವಿಚಾರ ಪಂಡ ಈ ಜಗತ್ತಡು ಪೊಣ್ಣುರ್ತಿ ಏತೊಂಜಿ ಶ್ರೇಷ್ಠವಾಯಿನ ಎತ್ತರಗ ಏರುಲಿ ಪಂಡದು ಅರ್ಥ ಮಲ್ತೋನರ ಸಾಧ್ಯ ಉಂಡು ಮಹಾಭಾರತ ದ್ರೌಪದಿನ ಒಂಜೆ ಪಾತ್ರಗು ಬಡದ ನಡತಂಡು ಲಂಕಾದಾನ ಸೀತೆನ ಒಂಜೆ ಪಾತ್ರಗ ಬಡದ ನಡತಂಡು ಅಂಚಣ್ಣ ಮಹಾಕಾವ್ಯಲ್ನ ಕಾಲರ್ದೇ ನಂಗೆ ಪೊಣ್ಣಗ ತಿಕ್ಕುನ ಗೌರವ ತಿಕ್ಕದೇ ಉಂಡು ಪೊಣ್ಣನ ಪೂಜೆ ಮಲ್ತಿನ ಇಲ್ಲಡು ದೇವತೆಲ ನೆಲಸಾವಿರೆ ಪಂಡದ ನಂಗೆ ತೆರಿನಕಲು ಪಂತೇರು ಬಹುಶಃ ನಮ್ಮ ಬಂಟ ಸಮಾಜಡು ಬಂಟ ಪುರುಷರನ್ನು ಸರ್ವೋತ್ಕೃಷ್ಟ ಸಾಧನೆಲ್ಲ ಪಿರವುಡು ಬಂಟ ಪೊಂಜೋವರ್ತಿನ ಸ್ಥಾನ ಮಸ್ತ್ ಮುಖ್ಯ ಆದ ತೋಜುಂಡು ಏರೆನಾಂಡಲ ಸಾಧಕಿ ಮಲ್ಪೊಡು ಪಂದಾಂಡ ಆತ್ಮಬರದ ಜೊತೆಡು ಮನಸ್ಸಿಗೆ ಒಂಜಿ ನೆಮ್ಮದಿ ಬುಕ್ಕ ಖುಷಿ ಬೋಡು ಇಲ್ಲಡು ಮನಸ್ಸಿಗೆ ನೆಮ್ಮದಿ ಇಜ್ಜಾಂದಾಂಡ ಪುರುಷರಿಗಳ ಸಾಧನೆ ಮಲ್ಪುನ ಕಷ್ಟ ಸಾಧ್ಯ ಬಂಟ ಪುರುಷರಿಗೂ ಸಾಧನೆ ಪಿರವುಡು ಮೂಲ ಸತ್ವ ಆತ ಉಂತಿನಾಲ್ ಬಂಟ ಪುಂಜು ಪನ್ಪಿನ ಸತ್ಯದ ವಿಚಾರ ಮಮತೆ ಪೊಣ್ಣನ ಸಹಜ ಗುಣ ನಮ್ಮ ಏರಿಗೆ ಪೊಣ್ಣು ಪಂದು ಗೌರವ ಕೊರೊಂದುಲ್ಲನ ಆ ಭೂಮಿಡೆ ಉಗ್ರವಾಯಿನ ಉರಿ ಉಂಡು ಉರಿನ ಶಮನ ಮಲ್ಪಿನ ತಾಕತ್ತದ ನೀರ್ಲ ಉಂಡು ಅಂಚಾಂಡ ನೀರ್ಲ ಅಲ್ಪನೆ ಉಂಡು ಅಂಚಾಂಡ ಹೆಣ್ಣಿನಲ್ಲಿ ಬ್ರಹ್ಮನಿತಿಹ ಮನಸ್ಸು ವಿಷ್ಣುವಿತಿಹ ಕನಸು ರುದ್ರನಿತಿಹ ಮುನಿಸು ಪೂರಲ್ಲ ಉಂಡು ಬಂಟ ಪೊಣ್ಣನ ಸಾಮರ್ಥ್ಯದ ಒಂಜಿ ಅವಲೋಕನ ಮಲ್ಪುನಿ ಪಂದಾಂಡ ಈ ಗಾದದ ಪಾತೆರ ಅಲೆಗು ಅನ್ವಯ ಆಪುಂಡು ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಪನ್ಪಿನ ಪಾತೆರ ಪರತ ಗಾದೆ ಆಂಡಲ ಅವಿಟುಪ್ಪುನ ಅಂತಸತ್ವ ನಿತ್ಯ ನೂತನ ಮಗುವಿಗೆ ಉಸಿರ ನೀವವಳು ತಾಯಿ ರಸೆಯ ಬೆಳಕು ತೋರಿಸುವವಳು ತಾಯಿ ಮೊದಲ ನುಡಿ ಮೊದಲ ನಡೆ ಕಲಿಸುವವಳು ತಾಯಿ ಒಡಲಿನ ಸಂಬಂಧಗಳನ್ನು ತಿಳಿಸುವವಳು ತಾಯಿ ಅಂಚಾಂಡ
ಅಪ್ಪೆನೇ ಜೋಕಲೆನ ಮಾತಾ ವಿಷಯಗಳ ಅನುಭವತ ಸುರುತ ಗುರುವಾದ ಉಂತ್ವೇರು. ಇನಿ ನಮ್ಮ ಬಂಟ ಸಮಾಜದ ಏಳಿಗೆದ ಬಗೆಟ್ ಪಾತಿರೊಂದುಲ್ಲ ಪಂದಾಂಡ ಅವೇಕ ಕಾರಣ ಸ್ಥಾನಡೊಪ್ಪನ ಅಪ್ಪೆನ ಮರಪೆಲೆ ಕೈಚೆ ಪೊಣ್ಣಾವಡು ಆಣಾವಡು ಇನಿ ಒಂಜೇ ಕ್ಷೇತ್ರದಂಡಲ ಸಾಧನೆ ಮಲ್ತೈತಂದಾಂಡ ಅಕುಲೆನ ಬದುಕಿಗೆ ಸುರುತ ದಿನಕುಲೆಡ ರೂವಾರಿಲು ಬಂಟ ಸಮಾಜದ ಅಪ್ಪೆನ ಕುಲೆ ಪನ್ಪೆನ ತೆರಿನಕುಲು ಬುಕ್ಕ ಹಿರಿಯಕುಲು ಆರಂಭದ ಶಿಲ್ಪ ನಿರ್ಮಾಣ ಆಯನೆ ಅಪ್ಪೆನ ಕುಲೆಡ್ದೆ ಪಂದ ನಮ್ಮ ತೆರಿನಡಾಪುಂಡು ಇತ್ತು ಪೊಂಜೋನ ಬಗೆಗೆ ತೆರಿನಗಲು ದಾದ ಪಂತೀರು ಪನ್ಪನ ವಿಚಾರದ ಬಗ್ಗೆ ರೆಡ್ಡೆ ಪಾತೆರೆ ಅನ್ನ ಪಾತೆರೆ ನಾನೊಂಜಿ 4 ನಿಮಿಷದ ಅನ್ನ ಪಾತೆರನ್ನ ಅನ್ನ ಮುಗಿಪಾವೆ. ನಮ್ಮ ಸಮಾಜದ ತುವಂದುಲ್ಲ ಜೋಕ್ಲೆಗೆ ಒಂಜಿ ತರತ ಕನ್ಫ್ಯೂಷನ್ ದಾದ ಕನ್ಫ್ಯೂಷನ್ ಕೆಂಡ ಅಗ್ಲು ಪಾತೆರು ಜೀರು ಇಲ್ಲಡ್ದಗ್ಲ ಪಾತೆರಗ್ಲೆ ಗೊತ್ತಿಜ್ಜಿ ಪಾತೆರುಡು ಬಣ್ಣದ ಗೊತ್ತಿಜ್ಜಿ ಜೋಕ್ಲೆ ಆತ್ಮಹತ್ಯೆ ಮಲ್ತವನಿರ ದಾಯ ಮಲ್ತು ಆ ವಿಷಯಕ್ಕೆ ಆತ್ಮಹತ್ಯೆ ಮಲ್ತೋನುಡುಂದೇ ಈ ಜೋಕ್ಲೆ ಗೊತ್ತಿಜ್ಜಿ ಮಲ್ತಿನ ಬುಕ್ಕ ನಂಗೆ ಗೊತ್ತಾಪನಿ ಅಗ್ಲೆ ಇಗ್ಲ ಗೊತ್ತಿಜ್ಜಿ ನಂಗೆಲ್ಲ ಗೊತ್ತಿಜ್ಜಿ ಜೋಕ್ಲೆಗ್ ನಮ್ಮ ನ್ಯಾಯಕ್ಕೆ ನೋಡು ಒಂದು ಪಂದು ಗೊರಪ ನ್ಯಾಯತೆ ಕೊಡು ಪಂದು ಗೊರಪ ಅಂಡ್ ಒಲ್ಪನ ಅನ್ಯಾಯ ಆದುಪ್ಪುಂಡು ಅಂಡ್ ಪ್ರತಿಯೊರ್ಲೆ ನ್ಯಾಯಕ್ಕೆ ಟೈಲರ್ಡ್ ಕುಂಟು ಪೊಲ್ಲ ಲೆಕ್ಕನೆ ಒಂಜಿ ಟೈಲರ್ ಪ್ರತಿಯೊರಿನ ಅಳತೆಗೆ ಸರಿಯಾಯಿನ ಕುಂಟನ್ನು ಪೊಲ್ಲಡಾಪುಂಡು ಒಂಜ ಅಳತೆರೆ ಪೊಲ್ಲಂಡ ಮಾತೆರೆಲ್ಲ ಪಾದರ ಸಾಧ್ಯಜ್ಜಿ. ಸೊ ಕಾನೂನನ್ನು ಪತ್ತೊಂದು ನಂಗೆ ಜೀವನಡು ದಾದನ್ನೆಲ್ಲ ಸಾಧಿಸಾರ ಆಪುಂಡು ಎನ್ನಂಡ ಜೀವನದ ಖುಷಿ ಬಹುಶಃ ಇಟ್ಟು ಒರಿ ಅಂದು ಎನ್ನ ಆಲೋಚನೆ ಪ್ರಕಾರ ಯಾನ್ ನಂಬೊಂದು ಬತ್ತಿನ ರೀತಿ ಎಂಜ ಪಂಡ ಕಾನೂನು ತಿಕ್ಕುನಿ ನಂಗೆ ತೊಂದರಾಯಿನ ಬುಕ್ಕ ಆ ಕಾನೂನು ಜಯಗಳಿಸೋಡನೆ ನಮ್ಮ ಇಡೀ ಜೀವನ ಪರ್ಯಂತ ನಮ್ಮ ಅನುಭವಿಸೋಡಾಪುಂಡು ಬಹುಶಃ ಇಂಚಿಂಚಿನ ಎಲ್ಲೆಲ್ಲೇ ವಿಚಾರ ನಮ್ಮ ಜೋಕ್ಲಿಗೆ ಅಪ್ಪೆನಗಲು ಅಂತ ಪನ್ಪಯಾನು ಅಪ್ಪೆನಗಲು ದಯಪಂಡ ಗೊಬ್ಬೊಂದು ಎಂಚಿನ ಪಂಡ್ದು ಕೊರ್ಪನ ಅವು ಜೋಕ್ಲನ ತರಟೆ ಜಾಸ್ತಿ ಉಂತುಂಡು ಸೈಕಾಲಜಿ ದಾದ ಪನ್ಪುಂಡು ಪಂಡ 2 ನಿಮಿಷದ ಜಾಸ್ತಿ ಒವ್ವೇ ಸಲಹೆಲೇನು ಏರ್ಲ ಕೇನು ಜರಿಗೆ ಅಂಚಂಡ ವನಸ್ತ ಟೇಬಲ್ಡು ಕುಲೊಂದು ವನಸ್ಸು ಮಲ್ಪನಾಗ ಬಾಲೆ ಮೊಬೈಲ್ಡು ಗೊಬ್ಬೊಂದುಂಡು ನಂಗೆ ಬಾಲೆನ ಜೋರು ಮಲ್ತು ಉಂತಪನವೇ ಅಭ್ಯಾಸ. ಒಂಚೂರು ಎಂಚ ಆಲೋಚನೆ ಮಲ್ಪಲಿ ಪಂಡ ವನಸ್ತ ಪೊರ್ತು ಕುಲೊಂದೊಪ್ಪನಾಗ ಎಂಕ ಚೂರು ನಿನ್ನ ಶಾಲೆಟೇನು ದಾದ ನಡತ್ತಂಡು ನಿಕ್ಕ ದಾದನ್ಲ ಎಂಚಿನ ನಿನ್ನ ಜೋಕುಲ್ ಫ್ರೆಂಡ್ಸಿನೊಟ್ಟಿಗೆ ನಡತನ ವಿಷಯ ಇತ್ತಂಡ ಪನೊಲ್ಲಿ ಇಂಚಿನ ಒಂದು ಡಿಸ್ಕಷನ್ಸ್ ದಾದನ್ನ ಶುರು ಮಲ್ ತಂದಂಡ ಬಹುಶಃ ಜೋಕ್ಲೆಗ್ ಅಗ್ಲನ್ನ ಮೊಬೈಲ್ ತೂಪನ ಪೊರ್ತು ಉನ್ಪುನಲ್ಲಿ ಪೇಪರ ಬಲ್ಲಿ ಮಲ್ಪನ ಗೊತ್ತಾಪುಂಡದ ಅನ್ನ ಗೊತ್ತಿಜ್ಜಿ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ನಮಗೆ ಮಾತೆಲ್ಲ ಗೊತ್ತಿತ್ತು ನಂಚಿನ ಪುದರ್ ಜೋಕ್ಲಿಗ್ ದೇವೇರ್ನ ಮಿತ್ತು ನಂಬಿಕೆ ಬರ್ಪುನಂಚಿನ ಬಹುಶಃ ಇಲ್ಲಡ್ದಗ್ಲಿನ ತೂದು ಬರ್ಪುಂಡ ಅದಪ್ಪು ಇಜಂಡ ಅಪ್ಪಲಮ್ಮಲ ದೇವೇರ್ನ ಭಕ್ತರು ಎಂಕ್ಲಿಗೆ ಆತ ಮಲ್ಲ ಸಂಗತಿ ಜಗಲ್ ಪೂಜೆ ಮಲ್ದೊಂದು ಪೆರ್ದು ಕೆಲವು ಜೋಕಲ್ ಪನ್ಪೇರು ನಮ್ಮ ತೂಪ ಮಸ್ತ್ ಜೋಕ್ಲಿನ ಅಂಚನೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ದಾದ ಪನ್ಪೇರು ಪಂಡ ಅರಣ್ಯ ಸಾಧಕೆ ಅಂತ ನಂಗೆ ಮಾತೆರೆಗಳ ಗೊತ್ತುಂಡು ಯಾನ ಮಲ್ತನ ತಪ್ಪು ದಾದಾಂಡಲ್ಲ ಇತ್ತಂಡ ಅವು ಯಾನೇ ಎನ್ನ ಕೈಟಾಯಿನ ತಪ್ಪುಲುಗೆ ಯಾನೇ ಜವಾಬ್ದಾರಿ ಯಾನ ಮಲ್ತಿನ ಸಾಧನೆ ದಾದಾಂಡ್ಲ ಇತ್ತನಂದ ಐನ ಸ್ಟೀರ್ ಅಂತ ಪನ್ಪೇರು ನಮ್ಮ ಸ್ಟೀರಿಂಗ್ ನಾವು ಪನ್ಪ ಕಾರದ ಮಾತ ಎನ್ನ ಜೀವನಡು ದೇವರಿ ಏನನ್ನು ಸ್ಟೀರ್ ಮಲ್ತಿರಂದ ನಂಬುವೆ ಅಂತ ಪನ್ಪೇರು. ಮ್ಯಾಥ್ಯೂ ಅರ್ನಾಲ್ಡ್ ಪಲ್ಪನ ಒಂಜಿ ಆಂಗ್ಲ ಭಾಷಾ ಕವಿ ಪನ್ಪೇರು ಒಂಜಿ ಕಾಲಡು ಸಮುದ್ರ ಎಂಚ ಭೂಮಿನ ಸುತ್ತುವರಿದೊಂಡ ಅಂಚನೆ ಧರ್ಮ ಭೂಮಿನ ಸುತ್ತುವರಿದಿತ್ತಂಡಗೆ ಪಂಡ ಧರ್ಮದ ಸಾಧಿನ ಎಂಚ ನಡಪೊಲಿ ಪನ್ಪನ ವಿಚಾರನಾರ ಪನ್ನಾಗ 5 ಬುಕ್ಕ ವಿಜ್ಞಾನ ಮಿತ್ತು ಬತ್ತಂಡು ಟೆಕ್ನಾಲಜಿ ಮಿತ್ತು ಬತ್ತಂಡು ದೇವರಿರ್ದು ಜಾಸ್ತಿ ಪವರ್ಫುಲ್ ನಮ್ಮ ನರಮಾನಿಲ್ ಪನ್ಪನ ಆಲೋಚನೆ ಏಪ ಬತ್ತಂಡ ಆನೆ ದೇವರ ಮಿತ್ತ ನಂಬಿಕೆ ಪೋಂಡು 5 ಬುಕ್ಕ ದಾದಾಂಡು ಜನಕುಲೆಗೆ ತಮ್ಮ ದುಕ್ಕುಲೆನ ಪನೋನಿಯರ ದೇವರು ಇಜ್ಜಂದ ಏರಿಪೋಯರ ದಾನ್ನ ಕನ್ಫ್ಯೂಷನ್ ಬದುಕೇರ ಶುರು ಮಲ್ತೀರು ದಾಯ ಹಾಕೋನ್ವೇರ ದಾಯ ಡಿಡುಲೆರ ಓಲ ಗೊತ್ತಿದ್ದ ಬದುಕು ನಂಚಿನ ಒಂಜಿ ವ್ಯವಸ್ಥೆ ನಡತಂದು ಬತ್ತಂಡು ಈ ಮಾತಾ ವಿಚಾರಕ್ಕೆ ಬಂದಾಗ ಯಾನ್ ಎನ್ನುನಿ ದಾದ ಪಂಡ ದೇವೇರ್ನ ಕೃಪೆ ನಂಗೆ ಅಗತ್ಯ ಉಂಡು ಅಪ್ಪ ಅಮ್ಮನೇ ರೋಲ್ ಮಾಡೆಲ್ಸ್ ನಂಗೊಂಜಿ ಮಾದರಿಯಿಂದೊಂಜಿ ಉಪ್ಪುವೆರೇರ ಅಂಡಲ ನಮ್ಮ ಏರೇನು ಪನ್ಪ ನಮ್ಮ ತೋಜಪ್ಪ ಏರೇನೋ ಬರಿತಿಲ್ಲದಾರೊಂಜಿ ಮಲ್ಲ ಬೇಲೆಗೆ ಪೋಯರಂಡ ಈ ಆರ್ನಲೆಕ್ಕ ಅವಡು ಮಗ ಅಂತ ಪನ್ಪ ನಿಗಲ ಪಂದುಪ್ಪಾಯರ ಯಾನ್ಲ ಪಂದುಪ್ಪಾಯ ಅಂಡ ಸಮಾಜ ಅಂಚ ಉಪ್ಪುಂಡು ಸಾಮಾನ್ಯ ಅದು ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಮನ ತೋಜಾವ ನಮ್ಮ ಸ್ವಾಮಿ ವಿವೇಕಾನಂದನ ತೋಜಾವ ನಮ್ಮ ಮದರ್ ತೆರೇಸಾ ಮೇರಿನ ತೋಜಾವ ನಲ್ಲ ಮಲ್ಲ ಬುದರ್ಲುಲ್ಲ ನಮ್ಮನೆ ಸುತ್ತಮುತ್ತ ಉಪ್ಪನ ಸಾಧಕಿಯರುಳ್ಳೇರು ನಮ್ಮನೆ ವೇದಿಕೆದ ಮೆತ್ತುಳ್ಳೇರು ಸಾಧಕಿಯರುಳ್ಳೇರು ವೇದಿಕೆ ತೀರ್ಥಲ್ಲ ಉಳ್ಳೇರು
ಜೋಕುಲಿನ ಮನಸ್ಸಿಗೆ ಸುಲಭಡು ತಟ್ಟುನಂಚಿನ ವಿಚಾರ ಎಂಚಿನ ಯಾನ್ ನಂಬುದೆ ಪಂಡ ನಮ್ಮ ಸುತ್ತಮುತ್ತ ಸೋತನಗಲು ಇರುಲ್ಲೇರು, ನಮ್ಮ ಸುತ್ತಮುತ್ತ ಸೋತನಗಲು ಇರುಲ್ಲೇರು. ಜೀವನುಡು ಬೋಡಾಯಿನ ಎಡ್ಡೆ ನಡವಳಿಕೆನ ಕಲಿಪಂದೆ ಎಂಚಿನ ಅದು ಸೋತದ ಪೋಯರ ಅಗ್ಲಿನ ತೋಜಾದ ಬುಂಡ ಯಾನ್ ಅಟ್ಲೀಸ್ಟ್ ಅಂಚಾಯರ ಬಲ್ಲಿ ಪನ್ಪನ ಆಲೋಚನೆ ಮಲ್ತುನುವೆರೆಂದು ಒಂಜಿ ಎಲ್ಲಿಡೆ ಎನ್ನನೇ ರೀತಿಡಿ ಯಾನ್ ಎನ್ನೊಂದು ಪೋಪೆಯ ಫಲ ಸಾಧನೆ ಮಲ್ಪೆರ ಸಾಧ್ಯ ಒಂದು ಉಪ್ಪನಾಗ ಸಾದಿಡು ಐನು ಬುಡುದು ಪಾಡ್ಯಾರಲ್ಲ ಯಾವು. ಬಟ್ ಯಾನ್ ಎಂಚನ ಒಂದು ಜಾಯರ ಬಲ್ಲಿ ಪನ್ಪನ ಆಲೋಚನೆ ಬರೆಯ ಸಾಧ್ಯತೆ ಇಲ್ಲ. ನಮ್ಮ ಜೋಕ್ಲಿಗೆ ಪ್ರತಿ ಪ್ರಶ್ನೆಗಳ ಅಪ್ಪಗಪ್ಪಗನೆ ಉತ್ತರ ತಿಕ್ಕೊಡು ಪನ್ಪುನ ಇಪ್ಪೆರ ಬಲ್ಲಿ ಪನ್ಪುನ ಕಲ್ಪವುಡಾಯನ ಅಗತ್ಯ ಉಂಡು. ದಯಪಂಡ ನಂಕಿನೂರಿ ಪೆಟ್ಟು ಮಾಡಿ ಬಣ್ಣ ತಿರುಗದೊಲ್ಲ ಹಾಕದೇ ಬಲ್ಲ ತಪ್ಪು ಕಾಪೋಡು ಮನಸ್ಸಿನ ಬದಲಾವಣೆ ಮಲ್ಪೆರ ತೂವೋಡು. ನಮ್ಮ ಜೋಕ್ಲಿಗೆ ಐಟ ಪಿರ ತೊಂದರೆ ಒಂದು ಲೆಕ್ಕ ನಮ್ಮ ತೂವನೋಡು. ಸುತ್ತಮುತ್ತ ತೂನಾಗ ಸಮಾಜೋಡು ಪೊಣ್ಣು ಜೋಕುಲು ನಮ್ಮ ಅಡಿಗೆದ ಇಲ್ಲಿಗೆ ತಂತ್ರಜ್ಞಾನ ಬೈದಂಡು ನಮ್ಮ ಪೊಣ್ಣು ಜೋಕುಲು ನೆಲ ಬುಡಿದು ಆಕಾಶದ ಸಾಧನೆ ಮಲ್ತೊಂದುಲ್ಲೇರು. ನೆಲ ಬುಡಿದು ಆಕಾಶದತ್ತರ ಸಾಧನೆ ಮಲ್ಪನಾಗ ನಮ್ಮ ಕುಶಿಟ ಪನೊಂದು ಬರ್ಪ ಅಂಡ ಪಿರ ಅಗ್ಲನ್ನು ಬೇರೆಗೆ ಒಯ್ಪೆರ ನಮ್ಮ ಕಷ್ಟ ಬಂದಾಗ ಅಗ್ಲಿನ ಮನಸ್ಸಿಗೆ ಘಾಸ್ಯ ಒಂದು ಲೆಕ್ಕ ನಮ್ಮವನ್ನು ತೋನಡಪ್ಪನ ಒಂದು ಜವಾಬ್ದಾರಿ ನಮ್ಮ ಮಿತ್ತುಂಡು. ನಮ್ಗೆ ಗೊತ್ತುಂಡು ಇತ್ತದ ಪುಣ್ಜೋಕ್ಲು ಸಾಧನೆ ಮಸ್ತ್ ಮಲ್ಪುವಿರು. ನಮ್ಮ ಆಣಜೋಕ್ಲೆಲ್ಲ ಅಪ್ಪ ಅಮ್ಮ ನಮ್ಮ ಪೇರೆಂಟ್ಸ್ ನಮ್ಮ ಆಣಜೋಕ್ಲೆಗಲ ಒಂಜಿ ಇತ್ತ ಸಮಾಜ ಎಂಚೋಂಡು ಪಂತಿರಿಪವನ ಅಗತ್ಯ ನಂಕೊಂಡು ಪೊಣ್ಣುಲೆಗು ಕೊರನ ಸ್ವಾತಂತ್ರ್ಯನ ಓಲೋ ಒಂಜಿ ಜಾಗ ನಮ್ಮ ಪಿರ ಕಿತ್ತದ ಗೆತೊನೆರ ಅವಕಾಶ ಮಸ್ತ್ ಕಮ್ಮಿ ಇಪ್ಪ ಮಲ್ತೊಂದಾಂಡ ಅಲ್ಪ ಒಂಜಿ ಸಂಘರ್ಷ ಖಂಡಿತ ನಡಪುಂಡು. ನಾನೊಂಜಿ ಎಲ್ಲೆ ಪಾತ್ರೆ ಪಂಡದ ಎನ್ನ ಪಾತ್ರೆ ಅಂತವೆ ಓಲ ನಮ್ಮ ಕೈಕ್ ಹಟಡು ಒಯ್ತೊನೆರ ಬಲ್ಲಿ ಪನ್ಪುನವು ಇತ್ತದ ಜೋಕ್ಲಿಗೆ ಕಲ್ಪಾದ ಕುರುಡಾಯಿನ ಸತ್ಯ. ಒಂಜಿ ಬಾಲೆಗೆ ಒಂಜಿ ಡಬ್ಬಿದ್ರೆ ಮಸ್ತ್ ಚಾಕ್ಲೇಟ್ ಇದು ಮಲ್ಲಾರು ಪಂಡಿರಿಗೆ ಮಲ್ಲ ಕೈತಾರೆ ಪಂಡಿರಿಗೆ ಬಾಲೆ ಗೆತ್ತೊನ್ಲ ಅಂದ್ ಬಾಲೆ ಕೈ ಪಡೆದು ಗೆತ್ತೊಂದು ರೆಡಿ ಆಯ್ಜಿ ನಮೈಕ್ ದಾದ ಪನ್ಪ ಬಂಡ ಬಾಲೆಗೆ ನಾಚೆ ಗ್ಯಾಪ್ ಉಂಡು ದೊತ್ತೊಂದು ಜೋ ಒಂದು ನಾವು ಪನ್ಪ ಬಾಲೆಗೆ ನಾಚೆ ಗ್ಯಾಪ್ ಉಂಡು ಒಂದು ಅಂಡ ಐಟೊಂಜಿ ನಂಗೆ ಸಂದೇಶ ದಾದ ಉಂಡು ಪಂಡ ಮಲ್ಲಾರದತ್ತು ಕೊರ್ನ ಕೈಟೆ ಮಸ್ತ್ ಚಾಕ್ಲೇಟ್ ಬರ್ಪುಂಡು ಬಾಲೆನೆಗೆತ್ತೊಂಡೆ ಮೂಜಿ ಚಾಕ್ಲೇಟ್ ಬರೋದು ಒಂಜಿ ಎಲ್ಲಿಯ ಸತ್ಯ ನಂಗೆ ಗೊತ್ತಾಪನೆ ಅಂಡ ದೇವೇರು ಕೊರ್ನಾಗ ರಡ್ಡು ಕೈಟು ಕೋರದು ಕೊರಿಯರ್ನ ಏರ್ನ ಕೈರ್ದು ನಾವು ಒಯ್ತುತ್ತನೆ ಜಾಸ್ತಿ ಕೊರಪೇರು ಪನ್ಪುನ ಒಂಜಿ ನಂಬಿಕೆ ಎಲ್ಲೆಲ್ಲ ವಿಚಾರಲ್ಲ ಒವಾಣ್ಲ ಪನೋಡದಿತ್ತನೆ ಬಹುಶಃ ಅಮ್ಮೇರು ಬಾಲದ ಕನನ ಓಲೋಕೊಂದು ಎತ್ತ ಉಡ್ದು ಕಟ್ಟುವೆರು ಅಂಡ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಡು ಬಾಲೆಗೆ ನಮ್ಮ ಎಂಚಿನ ಇಲ್ಲಡ್ ಪಂದು ಕೊರ್ಪನ ಅಪ್ಪೆನಕುಲು ಹೆಚ್ಚು ಪೊರೆದು ಬಾಲದೊಟ್ಟಿಗೆ ಪುನಗಲ ಅಮ್ಮನಗಲು ಎಂಚಿನ ಪಂಡು ಕೊರ್ಪನ ಐತಮಿತ್ತು ನಮ್ಮ ದುಂಬುದ ಸಮಾಜದ ನಿರ್ಮಾಣಗ ನಮ್ಮ ಮಲ್ಲ ಕೊಡುಗೆ ಉಪುಣದ ಪನೊಂದು ಪೊಂಜೋನಗಲನ ಸಾಮರ್ಥ್ಯದ ಬಗ್ಗೆ ನನಲ ನಮ್ಮ ಜಾಸ್ತಿ ತೆರೆಯೋಣ ಹಾಪುಂಡು ಒಲಾಂಡಲ ಪೊಂಜೋ ಸಾಧನೆ ಮಲ್ತನ ಮಲ್ಲ ಮನಸ್ಸಿಡು ಅಗ್ಲಿನ ಬಗ್ಗೆ ಗುರ್ತಿಸಾಪನ ಪ್ರತಿ ಇಲ್ಲ ನಡಪೊಡಾಯಿನ ವಿಚಾರ ಏನಲ್ಲೆತ್ತದು ಆಶಯ ಭಾಷಣ ಮಲ್ಪೊಡು ಪಂಡರು ಎಂಕ ತೆರಿಲೆ ಕನಾಲ ಪಾತೆರೆ ಸನ್ಮಾನ ಮಲ್ತರು ಮನಸ್ಸು ಮಸ್ತ್ ಆಭಾರಿ ಆದುಂಡು ಮಾತೆರೆಗ್ಲ ಯಾನ್ ಎನ್ನದಿಜ್ಜಾಂಡು ಇನ್ನೊಂದು ಸನ್ಮಾನ ಎಂಕ ಮಲ್ಪುರಂದು ಈ ವೇದಿಕೆಡು ಯಾನ್ ಮೂಜಿನ ಸರ್ತಿ ಬರ್ಪುನಿ ಬಂಟ್ರ ಸಂಘದ ವೇದಿಕೆಡು ಒಂಜೆಡು ಕಾವು ಹೇಮಂತ ಶೆಟ್ಟಿ ಒಂಜಿ ಭಾಷಣ ಮಲ್ಪೆರಲ್ಲ ಎತ್ತಿತ್ತೇರು ರಡ್ನೆದೆಡು ಎಂಕ್ ಅಶ್ವಿನಿ ಗೋಲ್ಡ್ ಅವಾರ್ಡ್ ಕೊರಲ್ಲ ಎಪ್ಪಾಯಿರು ಇನ್ನಿಕ್ ಪಿರ ಬರ್ತದೆ ನಿಗ್ಲ ಮಾತೆರ್ನ ಆಶೀರ್ವಾದಲ್ಲಿ ನಟ್ಟೊಂದು ಎನ್ನ ರಡ್ಡು ಪಾತೆರ ಉಂತಾವೆ ದುಂಬಾದ ಸನ್ಮಾನ ಸ್ವೀಕಾರ ಮಲ್ಪೆರೆ ವೇದಿಕೆಗೆ ಬರಡೊಂದಕ್ಕೇನೊಂದಲೆ ಶ್ರೀಮತಿ ಅಂತಕ್ಕೆ ಶೆಟ್ಟಿ ಪ್ರಸೂತಿ ತಜ್ಞೆ ಮತ್ತು ನಾಟಿ ವೈದ್ಯೆ ಸಮಾಜದ ಹಿರಿಯ ಮಹಿಳೆ ಬಂಟರ ಸಂಘ ಪುತ್ತೂರು ತಾಲೂಕು ರಿಜಿಸ್ಟರ್ಡ್ ಮಹಿಳಾ ಬಂಟರ ವಿಭಾಗ ಪುತ್ತೂರು ಐಸಿರಿ 2026 ಮಹಿಳಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸನ್ಮಾನ ಪತ್ರ ಶ್ರೀಮತಿ ಅಂತಕ್ಕೆ ಶೆಟ್ಟಿ ಪ್ರಸೂತಿ ತಜ್ಞೆ ಮತ್ತು ನಾಟಿ ವೈದ್ಯೆ ಸಮಾಜದ ಹಿರಿಯ ಮಹಿಳೆ ಗೌರವಾನ್ವಿತರೆ ಅಜ್ಜಿ ಎಂದರೆ ಊರಿಗೊಂದು ಆಲದ ಮರ ಇದ್ದಂತೆ ಎನ್ನುವ ಮಾತಿಗೆ ನೀವು ಜೀವಂತ ಉದಾಹರಣೆ. ಕುಂತೂರು ಗ್ರಾಮದ ಕೇವಲಪಟ್ಟೆ ದಿವಂಗತ ನಾರಾಯಣ ಶೆಟ್ಟಿಯವರ ಧರ್ಮಪತ್ನಿಯಾಗಿ ಕಟಾರ ಮಂಡಿಕಾಡಿ ದಿವಂಗತ ಗುಡ್ಡಪ್ಪ ಶೆಟ್ಟಿ ಮತ್ತು ಮಾಲೂರುಗುತ್ತು ದಿವಂಗತ ಹೊನ್ನಮ್ಮ ದಂಪತಿಗಳ ಸುಪುತ್ರಿಯಾಗಿ 7 ದಶಕಗಳಿಂದಲೂ ಹೆಚ್ಚು ಕಾಲ ನೀವು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಮಡಿಲಲ್ಲಿ ಮರುಜನ್ಮ ನೀಡಿದ ತಾಯಿ,
ಆಧುನಿಕ ಸೌಲಭ್ಯಗಳಿಲ್ಲದ ಕಾಲದಲ್ಲಿ, ದೂರವಾಣಿ ವಾಹನ ಸಂಪರ್ಕವಿಲ್ಲದ ದಿನಗಳಲ್ಲಿ ಕುಂತೂರು ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಪ್ರಸೂತಿ ತಜ್ಞೆಯಾಗಿ ನೂರಾರು ಹೆರಿಗೆಗಳನ್ನು ಯಶಸ್ವಿಯಾಗಿ ಮಾಡಿ ನವಜಾತ ಶಿಶುಗಳಿಗೆ ಮತ್ತು ತಾಯಿಯಂದರಿಗೆ ಮರುಜನ್ಮ ನೀಡಿದ ನಿಮ್ಮ ಸೇವೆ ದೈವಿಕವಾದುದು. ವೈದ್ಯೋ ನಾರಾಯಣ ಹರಿ ಎಂಬ ನಾಣ್ಣುಡಿಯನ್ನು ನೀವು ಅಕ್ಷರಶಃ ಪಾಲಿಸಿದ್ದೀರಿ. ನಾಟಿ ವೈದ್ಯರ ಅರಿವು, ಗಿಡಮೂಲಿಕೆಗಳ ನಾಟಿ ಔಷಧದ ಮೂಲಕ ಅದೆಷ್ಟೋ ರೋಗಗಳನ್ನು ಗುಣಪಡಿಸಿದ ನೀವು ಜ್ಞಾನಕ್ಕೆ ಅಂದಿನ ಸರಕಾರವೇ ಕಿಟ್ ನೀಡಿ ಗೌರವಿಸಿರುವುದು ನಿಮ್ಮ ವೈದ್ಯಕೀಯ ಪಾಂಡಿತ್ಯಕ್ಕೆ ಸಾಕ್ಷಿ. ಕೃಷಿ ಮತ್ತು ಕಲೆ, ಕೇವಲ ವೈದ್ಯಕೀಯವಲ್ಲದೆ ಕೃಷಿ, ಹೈನುಗಾರಿಕೆ ಮತ್ತು ಭತ್ತದ ನಾಟಿ ಕೆಲಸಗಳಲ್ಲಿ ನೀವು ತೋರಿದ ನಿಪುಣತೆ ಹಿಂದಿನ ಪೀಳಿಗೆಗೆ ಮಾದರಿ. ನಿಮ್ಮ ಹಾಡುಗಳ ಸೊಗಸು ಮತ್ತು ವಿನಯದ ನಡುನುಡಿ ನಿಮ್ಮನ್ನು ನಡೆದಾಡುವ ವಿಶ್ವಕೋಶವನ್ನಾಗಿಸಿದೆ. ಪರಿಪೂರ್ಣ ಸಂಸಾರ, 10 ಮಂದಿ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳೊಂದಿಗೆ ಸುಖಿ ಸಂಸಾರವನ್ನು ಮುನ್ನಡೆಸುತ್ತಾ ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯೆಯಂತಹ ಪುಣ್ಯಕ್ಷೇತ್ರಗಳ ದರ್ಶನ ಪಡೆದ ನಿಮ್ಮ ಹಿರಿಯ ಜೀವನದ ಅನುಭವ ನಮಗೆ ಆಶೀರ್ವಾದ. ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿರುವ ನಿಮ್ಮನ್ನು ಬಂಟರ ಸಂಘ ಪುತ್ತೂರು ತಾಲೂಕು ಮಹಿಳಾ ಬಂಟರ ವಿಭಾಗ ಐಸಿರಿ 2026 ಮಹಿಳಾ ದಿನಾಚರಣೆಯ ಸುಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಇನ್ನಷ್ಟು ಸುಖ, ಶಾಂತಿ ಮತ್ತು ಸುದೀರ್ಘ ಆಯುಷ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಗೌರವಾನ್ವಿತರೆ, ಛಲವೊಂದಿದ್ದರೆ ಗುರಿ ಮುಟ್ಟುವುದು ಅಸಾಧ್ಯವಲ್ಲ ಎಂಬುದನ್ನು ಸಾಬೀತುಪಡಿಸಿದ ಸ್ವರೂಪಿ ನೀವು. ನ್ಯಾಯದಾನದ ಪವಿತ್ರ ಪೀಠವನ್ನೇರಿ ನಮ್ಮ ಬಂಟ ಸಮಾಜದ ಕೀರ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಬೆಳಗಿಸಿದ ನಿಮ್ಮ ಸಾಧನೆ ಅಪಾರ. ಸಾಧನೆಯ ಶಿಖರ. ಶ್ರೀ ಶ್ರೀಧರ ಶೆಟ್ಟಿ ಮತ್ತು ಶ್ರೀಮತಿ ಹರಿಣಾಕ್ಷಿ ದಂಪತಿಗಳ ಹೆಮ್ಮೆಯ ಪುತ್ರಿಯಾಗಿ ಕುಟುಂಬದ ಆಶಾಕಿರಣವಾಗಿ ಬೆಳಗುತ್ತಿರುವ ನೀವು ಇಂದು ಸಿವಿಲ್ ನ್ಯಾಯಾಧೀಶರಾಗಿ ನಿಯುಕ್ತಿಗೊಂಡಿರುವುದು ತಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಶಿಕ್ಷಣದ ಹಾದಿ. ಕೆಯ್ಯೂರು ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಜಡಕಲ್ಲು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಹಾಗೂ ಪುತ್ತೂರಿನ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ LLB ಶಿಕ್ಷಣವನ್ನು ಪೂರೈಸಿ ಗ್ರಾಮೀಣ ಭಾಗದ ಪ್ರತಿಭೆಗೂ ಆಕಾಶವೇ ಮಿತಿ ಎಂದು ತೋರಿಸಿಕೊಟ್ಟಿದ್ದೀರಿ. ಅಪ್ರತಿಮ ಯಶಸ್ಸು. ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆ ನಡೆಸಿದ 2025ನೇ ಸಾಲಿನ ಸಿವಿಲ್ ನ್ಯಾಯಾಧೀಶರ ಕಠಿಣ ಪರೀಕ್ಷೆಗಳಲ್ಲಿ ಅಪ್ರತಿಮ ಪ್ರದರ್ಶನ ನೀಡಿ ರಾಜ್ಯ ಮಟ್ಟದಲ್ಲಿ 4ನೇ ರ್ಯಾಂಕ್ ಪಡೆಯುವ ಮೂಲಕ ನಿಮ್ಮ ಬೌದ್ಧಿಕ ಶಕ್ತಿಯನ್ನು ಸಾಬೀತುಪಡಿಸಿದ್ದೀರಿ. ಸಂದರ್ಶನದ ಹಂತದಲ್ಲೂ ನಿಮ್ಮ ಆತ್ಮವಿಶ್ವಾಸ ಮತ್ತು ಜ್ಞಾನವು ನಿಮಗೆ ಈ ಉನ್ನತ ಗೌರವವನ್ನು ತಂದುಕೊಟ್ಟಿದೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿನಿಯಾಗಿ ಅಸಾಧಾರಣ ಸಾಧನೆಗೈದ ನಿಮ್ಮ ಈ ಪಯಣ ಮುಂದಿನ ಪೀಳಿಗೆಗೆ ದಾರಿದೀಪ. ನಿಮ್ಮ ಈ ಐತಿಹಾಸಿಕ ಸಾಧನೆಯನ್ನು ಗೌರವಿಸಿ ಬಂಟರ ಸಂಘ ಪುತ್ತೂರು ತಾಲೂಕು ಮಹಿಳಾ ಬಂಟರ ವಿಭಾಗದ ವತಿಯಿಂದ ನಡೆಯುವ ಐಸಿರಿ 2026ರ ಈ ಶುಭ ಸಂದರ್ಭದಲ್ಲಿ ನಿಮಗೆ ಈ ಗೌರವವನ್ನು, ಸನ್ಮಾನವನ್ನು ಅತ್ಯಂತ ಆದರದಿಂದ ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಭಂಡಾರಿ, ಮಾಜಿ ಶಾಸಕರು ಪುತ್ತೂರು, ಗೌರವಾಧ್ಯಕ್ಷರು. ಶ್ರೀಮತಿ ಇಲಂತಾಜೆ ದೀಪಿಕಾರವರು ನೂತನವಾಗಿ ಮದುವೆಯಾಗಿ ನೂತನ ಗೃಹ ಪ್ರವೇಶವನ್ನು ಮಾಡಿಸಿಕೊಂಡಂತಹ ಒಬ್ಬ ಮಹಿಳಾಮಣಿ. ಇವರನ್ನು ಪ್ರೀತಿಯಿಂದ ನಮ್ಮ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ಸನ್ಮಾನ ಪತ್ರ. ಕುಮಾರಿ ನೇಹಾ ರೈ, MCom ಕನ್ನಡ ರತ್ನ ಪ್ರಶಸ್ತಿ ಪುರಸ್ಕೃತರು. ಗೌರವಾನ್ವಿತರೆ, ದಕ್ಷಿಣ ಕನ್ನಡದ ಪುತ್ತೂರಿನ ಮಣ್ಣಿನ ಹೆಮ್ಮೆಯ ಪುತ್ರಿ ನೀವು. ದೈಹಿಕ ಸವಾಲುಗಳನ್ನೇ ಸೋಲಿಸಿ ಆತ್ಮವಿಶ್ವಾಸವನ್ನೇ ಆಯುಧವಾಗಿರಿಸಿಕೊಂಡ ನಿಮ್ಮ ಬದುಕು ನಮಗೆಲ್ಲರಿಗೂ ಒಂದು ಜೀವಂತ ಪಾಠ. ಸಾಧನೆಯ ಶಿಖರ. MCom ಪದವಿಯನ್ನು ನೆಲದ ಮೇಲೆ ಕುಳಿತು ಪರೀಕ್ಷೆ ಬರೆದು ಉತ್ತೀರ್ಣರಾಗಿರುವ ಮೂಲಕ ಛಲವೊಂದಿದ್ದರೆ ಗುರಿ ಮುಟ್ಟುವುದು ಅಸಾಧ್ಯವಲ್ಲ ಎಂಬುದನ್ನು ನಾಡಿಗೆ ಸಾರಿದ್ದೀರಿ. ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಮ್ಮ ಅಭಿಯಾನ ಮತ್ತು ಕನ್ನಡ ರತ್ನ ಪ್ರಶಸ್ತಿಯ ಗೌರವ ವ್ಯಕ್ತಿತ್ವಕ್ಕೆ ಮತ್ತೊಂದು ಗರಿ. ಜ್ಞಾನದೀಪ. ಇಂದು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಟ್ಯೂಷನ್ ನೀಡುತ್ತಾ ಅಕ್ಷರ ದಾಸೋಹ ಮಾಡುತ್ತಿರುವ ನಿಮ್ಮ ಸೇವೆ ಅನನ್ಯ. ಕಂಪ್ಯೂಟರ್ ಶಿಕ್ಷಣದ ಜೊತೆಗೆ ಕವನ ರಚನೆ, ಸಂಗೀತ ಹಾಗೂ ಭಜನೆಯ ಮೂಲಕ ಸಂಸ್ಕಾರವನ್ನು ಮೈಗೂಡಿಸಿಕೊಂಡಿರುವ ನಿಮ್ಮ ಬಹುಮುಖ ಪ್ರತಿಭೆ ಶ್ಲಾಘನೀಯ.
ವೃತ್ತಿಪರತೆ ಮತ್ತು ಸಮಾಜ ಸೇವೆ. ರಿಲಯನ್ಸ್ ಲೈಫ್ ಇನ್ಶೂರೆನ್ಸ್ನಲ್ಲಿ ಅಡ್ವೈಸರ್ ಆಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಅನೇಕ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯರಾಗಿ ನೀವು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಅಪಾರ. ನಿಮ್ಮ ತಾಯಿ ಶ್ರೀಮತಿ ನಯನಾ ರೈ ಅವರ ಪ್ರೀತಿಯ ಮಾರ್ಗದರ್ಶನದಲ್ಲಿ ಬೆಳೆದ ನಿಮ್ಮ ಸಾಧನೆ ಇತರರಿಗೆ ದಾರಿದೀಪವಾಗಿದೆ. ನಿಮ್ಮ ಈ ಸಾಹಸಮಯ ಬದುಕು ಮತ್ತು ಅಮೋಘ ಸಾಧನೆಯನ್ನು ಗುರುತಿಸಿ ಬಂಟರ ಸಂಘ ಪುತ್ತೂರು ರಿಜಿಸ್ಟರ್ಡ್ ಮಹಿಳಾ ಬಂಟರ ಸಂಘ ವಿಭಾಗ ಐಸಿರಿ 2026 ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮಗೆ ಭಕ್ತಿಯಿಂದ ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಮಹಾಲಿಂಗೇಶ್ವರ ದೇವರು ನಿಮಗೆ ಸುಖ, ಸಂತೋಷ ಮತ್ತು ಆಯುರಾರೋಗ್ಯ ನೀಡಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಅರಸಲಿ ಎಂದು ಆಶಿಸುತ್ತೇವೆ. ಪುತ್ತೂರು ತಾಲೂಕಿನ ಹಾರಾಡಿ ಶಾಲೆಯಲ್ಲಿ ಸುದೀರ್ಘ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ನೆಕ್ಕಿಲಾಡಿ ಶಾಲೆಯಲ್ಲಿ ಪೂರ್ಣ ಅವಧಿ ಮುಖ್ಯ ಗುರುಗಳಾಗಿ ಬಡ್ತಿ ಪಡೆದ ಆಡಳಿತ ಮತ್ತು ಅಧ್ಯಾಪನ ಎರಡರಲ್ಲೂ ಸೈ ಎನಿಸಿಕೊಂಡವರು ನೀವು. ಸಂದ ಪ್ರಶಸ್ತಿಗಳು: ಶಿಕ್ಷಣ ಇಲಾಖೆಯು ನಿಮ್ಮ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ನೀಡಿದ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿಯು ನಿಮ್ಮ ಕರ್ತವ್ಯ ನಿಷ್ಠೆಗೆ ಸಂದ ಅತ್ಯುನ್ನತ ಗೌರವ. ಅಚ್ಚರಿ ಎನಿಸಿದಂತೆ ಒಟ್ಟು 36 ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಶಿಕ್ಷಣ ಪ್ರವೃತ್ತಿಯನ್ನು ಪೂರೈಸಿ ನಿವೃತ್ತರಾಗಿರುವುದು ನಿಮ್ಮ ಶಿಸ್ತಿನ ಬದುಕಿಗೆ ಸಾಕ್ಷಿ. ಸಂಸ್ಕಾರದ ಹರಿಕಾರ: ಕೆಲವು ಪಾಠ್ಯಪುಸ್ತಕದ ಪಾಠಕ್ಕಷ್ಟೇ ಸೀಮಿತವಾಗದೆ ವಿದ್ಯಾರ್ಥಿಗಳನ್ನು ಸ್ವಚ್ಛತೆಯೆಡೆಗೆ ರೂಪಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ನಿಮ್ಮ ಕಾರ್ಯ ಅನನ್ಯವಾದುದು. ನಿಮ್ಮ ಈ ನಿಸ್ವಾರ್ಥ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದ ಅಮೋಘ ಸಾಧನೆಯನ್ನು ಗುರುತಿಸಿ ಬಂಟರ ಸಂಘ ಪುತ್ತೂರು ರಿಜಿಸ್ಟರ್ಡ್ ಮಹಿಳಾ ಬಂಟರ ವಿಭಾಗ ಐಸಿರಿ 2026 ಮಹಿಳಾ ದಿನಾಚರಣೆಯ ಸುಸಂದರ್ಭದಲ್ಲಿ ನಿಮಗೆ ಅತ್ಯಂತ ಗೌರವದಿಂದ ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಸದಾ ಸುಖ, ನೆಮ್ಮದಿ ಮತ್ತು ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಪರಂಪರೆಯಿಂದ ಬಂದ ಜ್ಞಾನವನ್ನು ದಾರಿದೀಪವಾಗಿಸಿಕೊಂಡು ನೊಂದವರ ಪಾಲಿಗೆ ಆಶಾಕಿರಣವಾಗಿರುವ ನಿಮ್ಮ ವ್ಯಕ್ತಿತ್ವ ನಮಗೆಲ್ಲರಿಗೂ ಪ್ರೇರಣೆ. ಅಜ್ಜ ಹಾಗೂ ತಾಯಿಯವರಿಂದ ಬಳುವಳಿಯಾಗಿ ಬಂದ ಪಾರಂಪರಿಕ ವೈದ್ಯಕೀಯ ಜ್ಞಾನವನ್ನು ಅಕ್ಷರಶಃ ಜನಸೇವೆಯನ್ನಾಗಿ ಪರಿವರ್ತಿಸಿದ ನಿಮ್ಮ ಸಾಧನೆ ಅನನ್ಯವಾದುದು. ಪರಂಪರೆ ಮತ್ತು ವೃತ್ತಿ ಬದುಕು: ಬಂಟ್ವಾಳ ತಾಲೂಕಿನ ಚೇಂಬರಡ್ಕ ಸಂಜೀವ ಶೆಟ್ಟಿ ಹಾಗೂ ಮಲಾರು ಬೀಡು ಜಯಂತಿ ಶೆಟ್ಟಿ ದಂಪತಿಗಳ ಪುತ್ರಿಯಾಗಿ ಜನಿಸಿದ ನೀವು ಮನೆಯ ಪರಿಸರದಲ್ಲೇ ವೈದ್ಯಕೀಯ ಗುಣಗಳನ್ನು ಮೈಗೂಡಿಸಿಕೊಂಡವರು. ಮಾತೃಶ್ರೀ ಆಶೀರ್ವಾದದೊಂದಿಗೆ ನಾಡಿ ಹಿಡಿದು ತ್ರಿದೋಷ ವಾತ ಪಿತ್ತ ಕಫ ನಿವಾರಣೆಗೆ ನೀವು ನೀಡುವ ಔಷಧವು ಸಾವಿರಾರು ಜನರಿಗೆ ಆರೋಗ್ಯ ಭಾಗ್ಯವನ್ನು ನೀಡಿದೆ. ನಿಮ್ಮ ಪತಿಯವರ ಅಜ್ಜ ಬರೆದಿಟ್ಟ ಅಪರೂಪದ ವೈದ್ಯಕೀಯ ಹಸ್ತಪ್ರತಿಗಳನ್ನು ಉಳಿಸಿ ಅದನ್ನು ಇಂದಿನ ಪೀಳಿಗೆಗೆ ತಲುಪಿಸುತ್ತಿರುವ ನಿಮ್ಮ ಛಲ ಮೆಚ್ಚುವಂಥದ್ದು. ಆದರ್ಶ ಗೃಹಿಣಿ ಹಾಗೂ ಸಾಮಾಜಿಕ ಗೌರವ: ಅಲಿಮಾರ್ ಮನೋಹರ್ ರೈ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸುಸಂಸ್ಕೃತ ಕುಟುಂಬವನ್ನು ಕಟ್ಟಿದ ನೀವು ಪತಿ ಹಾಗೂ ಪುತ್ರಿಯರಾದ ಮನೀಷಾ ಹಾಗೂ ಅನುಷಾ ಅವರ ಸಂಪೂರ್ಣ ಸಹಕಾರದೊಂದಿಗೆ ಈ ಸೇವೆ ಮದ್ದಿನ ಅರಿವು ಮತ್ತು ನಾಡಿ ವಿಜ್ಞಾನದ ಮೂಲಕ ನೀವು ಮಾಡುತ್ತಿರುವ ಈ ನಿಸ್ವಾರ್ಥ ಸೇವೆ ನಿಜಕ್ಕೂ ಶ್ಲಾಘನೀಯ. ನಿಮ್ಮ ಈ ಅಮೂಲ್ಯ ಸೇವೆಯನ್ನು ಗೌರವಿಸಿ ಐಸಿರಿ 2026 ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳಾ ಬಂಟರ ವಿಭಾಗ ಪುತ್ತೂರು ವತಿಯಿಂದ ನಿಮಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸಿ ಕೃತಾರ್ಥರಾಗುತ್ತಿದ್ದೇವೆ. ಆರೋಗ್ಯಪ್ರದಾಯಕನಾದ ಧನ್ವಂತರಿಯು ನಿಮಗೆ ಆಯುರಾರೋಗ್ಯ ಮತ್ತು ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಶ್ರೀಮತಿ ದಿವ್ಯಾ ಕೆ ಶೆಟ್ಟಿ, ಯಶಸ್ವಿ ಉದ್ಯಮಿಗಳು, ಪುತ್ತೂರು. ಗೌರವಾನ್ವಿತರೆ, ಛಲವೊಂದಿದ್ದರೆ ಅಡೆತಡೆಗೂ ಕೂಡ ಸಾಧನೆಯ ಸೋಪಾನವಾಗುತ್ತದೆ ಎಂಬುದಕ್ಕೆ ನಿಮ್ಮ ಬದುಕು ಒಂದು ಅತ್ಯುತ್ತಮ ಉದಾಹರಣೆ. ಶ್ರೀ ಶಕ್ತಿಯ ಅಪಾರ ಸಾಮರ್ಥ್ಯವನ್ನು ಸಮಾಜಕ್ಕೆ ತೋರಿಸಿಕೊಟ್ಟ ಧೀಮಂತ ಮಹಿಳೆ ನೀವು. ಸವಾಲನ್ನೇ ಸಾಧನೆಯಾಗಿಸಿದ ಹಾದಿ. ನಿಮ್ಮ ಪತಿ ದಿವಂಗತ KN ಕೃಷ್ಣ ಶೆಟ್ಟಿಯವರು 33 ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿದ ಯಮುನಾ ಬೋರ್ವೆಲ್ ಸಂಸ್ಥೆಯ ಜವಾಬ್ದಾರಿಯನ್ನು ಅವರ ಅಗಲಿಕೆಯ ನಂತರ 2018ರಲ್ಲಿ ಸವಾಲಾಗಿ ಸ್ವೀಕರಿಸಿದಿರಿ. ಪುರುಷ ಪ್ರಧಾನವಾದ ಈ ಕಠಿಣ ಕ್ಷೇತ್ರದಲ್ಲಿ ರಾಜ್ಯದ ಏಕೈಕ ಮಹಿಳಾ ಉದ್ಯಮಿಯಾಗಿ ನೀವು ತೋರಿದ ಧೈರ್ಯ ಮತ್ತು ಸ್ಥಿರತೆ ಅಪ್ರತಿಮವಾದುದು. ಇಂದು ಈ ಭಾಗದ ಪ್ರಮುಖ ಮಹಿಳಾ ಬೋರಿಂಗ್ ಗುತ್ತಿಗೆದಾರರಾಗಿ ನೀವು ಗಳಿಸಿರುವ ಹೆಸರು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ. ಸೃಜನಶೀಲತೆ ಮತ್ತು ನಾಯಕತ್ವ ಕೇವಲ ಉದ್ಯಮವಲ್ಲದೆ 1998ರಲ್ಲಿ ಸೆನೋರಿಟಾ ಫಿನಿಶ್ ಸೆಲೂನ್ ಆರಂಭಿಸಿ ಸೌಂದರ್ಯ ಕಲಾಕ್ಷೇತ್ರದಲ್ಲಿ ನಿಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದೀರಿ.
ಕಾಲೇಜು ದಿನಗಳಿಂದಲೇ NSS ಘಟಕದ ಅಧ್ಯಕ್ಷೆಯಾಗಿ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ ನಾಯಕತ್ವ ಗುಣವನ್ನು ಮೆರೆದಿದ್ದೀರಿ. ನಾಟಕ, ನೃತ್ಯ ಮತ್ತು ಭಾಷಣ ಕಲೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಾಂಸ್ಕೃತಿಕವಾಗಿಯೂ ನಿಮ್ಮನ್ನು ನೀವು ಗೌರವಿಸಿಕೊಂಡಿದ್ದೀರಿ. ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಮಾತ್ರವಲ್ಲದೆ ಇಬ್ಬರು ಹೆಣ್ಣು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ಬೆಳೆಸಿ ಬದುಕನ್ನು ಸುಂದರವಾಗಿ ರೂಪಿಸಿಕೊಂಡಿರುವ ನಿಮ್ಮ ವ್ಯಕ್ತಿತ್ವ ನೂರಾರು ಮಹಿಳೆಯರಿಗೆ ಸ್ಫೂರ್ತಿಯ ಸೆರೆಯಾಗಿದೆ. ನಿಮ್ಮ ಸಾಧನೆ ಮತ್ತು ಸೇವೆಯ ಮನೋಭಾವವನ್ನು ಗುರುತಿಸಿ ಬಂಟರ ಸಂಘ ಪುತ್ತೂರು ತಾಲೂಕು ಮಹಿಳಾ ಬಂಟರ ವಿಭಾಗದ ವತಿಯಿಂದ ನಡೆಯುವ ಐಸಿರಿ 2026 ಈ ಶುಭ ಸಂದರ್ಭದಲ್ಲಿ ನಿಮಗೆ ಈ ಗೌರವ ಸನ್ಮಾನವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿ ಶುಭ ಹಾರೈಸುತ್ತಿದ್ದೇವೆ. ಡಾಕ್ಟರ್ ರಶ್ಮಾ ಎಂ ಶೆಟ್ಟಿ ಮೆರೆಗು ಸಂದಾಯಿತ ಮಲ್ಪಿನ ಬಲ್ಮನದ ಓಲೆ ಮೂಡಾಯಿಡು ಮೆಳೆದುಂತಿನಂಚಿನ ಮಲೆತ ಸಾಲು ಪಡ್ಡಾಯಿಡು ಬೀಜು ಗಾಳಿಗು ಮೆರೆಸೊಂದುಪ್ಪು ನಂಚಿನ ನುರೆ ನೀರ ಕಡಲು ಐತ ನಡುಡು ಪೊರ್ಲುದ ತುಳುನಾಡ ಮಟ್ಟೆಳ್ಡು ಉಪ್ಪುನೆ ಪೊರ್ಲುದ ಪುತ್ತೂರು ಮುಲ್ಪದ ಫಲವತ್ತಾಯಿನ ಸಿರಿ ಮಣ್ಣದ ಬುಲ ಸೆಲೆತ ಪೊರ್ಲು ತೂದು ಪುತ್ತೂರು ಕೊರಿಯಂಡ ಪುತ್ತೂರು ಕೊರ್ಪೆಂದು ದುಂಬುರಿ ಅರಸು ಪಂಡಿಗೆ ಇಂಚಿತ್ತಿನ ಪುತ್ತೂರುದ ಮುಂಡೂರು ನಾರ್ಯಗುತ್ತು ರಘುನಾಥ್ ಶೆಟ್ಟಿ ಬೊಕ್ಕ ಅಮ್ಟೂರು ಬಾಳಿಕೆ ಕಸ್ತೂರಿ ಶೆಟ್ಟಿ ದಂಪತಿಲೆನ ರಡ್ಡು ಜೋಕಲೆಡು ರಡ್ಡನೆ ಮಗಳಾದ ಈ ಭೂಮಿದ ಬೊಲ್ಪು ತುಯಿನ ಮೇರು ಸುರುತ ಬರವುನು ಪಾಪೆಮಜಲು ಸರಕಾರಿ ಶಾಲೆಡು ಮುಗಿತದು ದುಂಬುದ ವಿದ್ಯೆನು ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜುಡು ಕಲ್ತದು ಬರವು ಸರವುಡು ಬಿರ್ಸೇದಿ ಆಯಿನ ರಶ್ಮಾ ಶೆಟ್ಟಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜುಡು ಪ್ರಕೃತಿ ಚಿಕಿತ್ಸೆ ಪದವಿ ಪಡೆದು ರಾಜೀವ ಗಾಂಧಿ ವಿಶ್ವವಿದ್ಯಾಲಯಡು ರಡ್ಡನೇ ಸ್ಥಾನ ಬೊಕ್ಕ ಕಾಲೇಜಿದ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಪಡೆಯಿನ ಬಿರ್ಸೆದಿ ಪನೆರೆ ಪೆರ್ಮೆ ಆವೊಂದುಂಡು ಅಥ್ಲೆಟಿಕ್ ಬೊಕ್ಕ ಥ್ರೋಬಾಲ್ಡ್ ರಾಜ್ಯ ಮಟ್ಟದ ಪಾಲ್ಪಡೆಯಿನ ಬೇರು ಬಂಟ ಸಂಘ ಮುಂಬಯಿ ಯುವ ವಿಭಾಗ ಮುತಾಲಿಕೆಡು ನಡತಿನ ಆಕಾಂಕ್ಷ ಮಿಸ್ಸೆಸ್ ಬಂಡ್ಸ್ 2023 ಪಂತಡು ರಡ್ಡನೇ ಸ್ಥಾನ ಪ್ರಶಸ್ತಿ ಕುಡ್ಲಡು ನಡತಿನ ಮಿಸ್ಸೆಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಪಂತೊಡು ರಡ್ಡನೇ ಸ್ಥಾನದ ಪ್ರಶಸ್ತಿ ಪಡೆಯಿನಾರು ಬೆಂಗಳೂರು ನಡತಿನ ಮಿಸ್ಸೆಸ್ ಇಂಡಿಯಾ ಕರ್ನಾಟಕ 2024 ಪಂತೊಡು ರಡ್ಡನೇ ಪ್ರಶಸ್ತಿ ಪಡೆಯಿನ ಮೇರು ಟ್ಯಾಲೆಂಟ್ ರೌಂಡ್ ರ್ಯಾಂಪ್ ವಾಕ್ ಬೆಸ್ಟ್ ಟಾಸ್ಕ್ ಸುರತ ಇನಾಮನು ಪಡೆಯಿನ ಮೇರು ಬಂಟರ ಸಂಘ ಮುಂಬೈಡು ನಡತಿನ ರಾಜ್ಯ ಮಟ್ಟದ ಶಿವರಾಮ ಕಾರಂತ ನಾಟಕೋತ್ಸವ 2024 ಪಂತೊಡು ಕಲಾ ಸ್ಪಂದನ ಮುಂಬೈ ತಂಡ ಪ್ರಸ್ತುತ ಮಲ್ತಿನ ಬಾಬಾ ಪ್ರಸಾದ್ ಅರಸ್ ನಿರ್ದೇಶನದ ಸ್ವಾಮಿ ಕೊರಗಜ್ಜ ನಾಟಕದ ಸುರೂತ ಇನಾಮ್ ಅತ್ಯುತ್ತಮ ನಟಿ ಪ್ರಥಮ ಪ್ರಶಸ್ತಿ ಪಡೆಯಿನ ಬಿರ್ಸೆದಿ ಪನೆರೆ ಸಂತೋಷ ಒಂದುಂಡು ವೈದ್ಯ ನಾರಾಯಣ ಹರಿ ಪಾತೆರ ದಂಚ ಅವೇತೋ ಜನಕುಲೆಡ ಸೀಕ್ ಗುಣ ಮಲ್ತದು ವೃತ್ತಿಡು ವೈದ್ಯರಾದ ಪ್ರವೃತ್ತಿಡು ಸಮಾಜ ಸೇವೆನು ಮಲ್ತೊಂದೊಪ್ಪನ ಡಾಕ್ಟರ್ ರಶ್ಮಾ ಶೆಟ್ಟಿ ಮೂಲುಂಡು ಹಿಲ್ಸ್ ಇನ್ನರ್ ವೀಲ್ ಕ್ಲಬ್ದ ಕಾರ್ಯಂತಿರಾದ ಮುಂಬೈಡ್ ನವ ಮುಂಬೈದ ಡಾಕ್ಟರ್ DY ಪಾಟೀಲ್ ಪ್ರಕೃತಿ ಚಿಕಿತ್ಸೆ ಕಾಲೇಜಿದ ಅತಿಥಿ ಉಪನ್ಯಾಸಕರಾದ ಸೇವೆ ಮಲ್ತೊಂದುಲ್ಲೇರು ತನ್ನ ಮಾತ ಕೆಲಸ ಕಾರ್ಯದಗೂ ಬೆರಿಸಾಯ ಮಲ್ಪುನ ಕಂಡನಿ ಮೋಹಿತ್ ಶೆಟ್ಟಿ ಮೊಗಲಿನ ನೇಸರ ಪನ್ಪಿ ಮಗಲೊಟ್ಟಿಗೆ ಬಾರಿ ಪೊರ್ಲ ಕಂಠದ ಸುಖ ಸಂಸಾರ ಮಲ್ತೊಂದೊಪ್ಪಿನಂಚಿನ ಕಿರೀಟ ದೀದ ನಮ್ಮ ಬಂಟ ಸಮುದಾಯದ ವೇದಿಕೆಡು ಮೆರೆಯೊಂದೊಪ್ಪುನಾರು ಡಾಕ್ಟರ್ ರಶ್ಮಾ ಎಂ ಶೆಟ್ಟಿ. ಸನ್ಮಾನ ಪತ್ರ ಶ್ರೀ ಮಿತ್ರಂಪಾಡಿ ಜಯರಾಮ್ ರೈ ನಿಕಟಪೂರ್ವ ಅಧ್ಯಕ್ಷರು ಇಂಡಿಯಾ ಸೋಷಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಅಬುದಾಬಿ. ಗೌರವಾನ್ವಿತರೆ, ದಕ್ಷಿಣ ಕನ್ನಡದ ಪುತ್ತೂರಿನ ಕೆದಂಬಾಡಿಯ ಪುಣ್ಯ ಮಣ್ಣಿನಲ್ಲಿ ಜನಿಸಿ ಇಂದು ಅರಬ್ ಸಂಯುಕ್ತ ಸಂಸ್ಥಾನದ ಅಬುದಾಬಿಯಲ್ಲಿ ಅನಿವಾಸಿ ಭಾರತೀಯರ ಅತಿದೊಡ್ಡ ಸಂಘಟನೆಯಾದ ಇಂಡಿಯಾ ಸೋಷಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ನ ನಿಕಟಪೂರ್ವ ಅಧ್ಯಕ್ಷರು ವಿಶ್ವಮಟ್ಟದಲ್ಲಿ ನಮ್ಮ ನಾಡಿನ ಕೀರ್ತಿಯನ್ನು ಬೆಳಗುತ್ತಿರುವ ನಿಮ್ಮ ಸಾಧನೆ ಅಪೂರ್ವವಾದುದು. ವೃತ್ತಿಯಿಂದ ಬಿನ್ ಫರ್ದನ್ ಸಂಸ್ಥೆಯ CFO ಆಗಿದ್ದರೂ ನಿಮ್ಮ ಪ್ರವೃತ್ತಿ ಮಾತ್ರ ಸದಾ ಸಮಾಜ ಸೇವೆ ಮತ್ತು ಕನ್ನಡದ ಉಳಿವಿಗಾಗಿ ಮಿಡಿಯುತ್ತಿದೆ. ಪುತ್ತೂರು ತಾಲೂಕು ಕನ್ನಡ ಪರಿಷತ್ತಿನ ಮಹಾ ಪೋಷಕರಾಗಿ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಎಂಬ ಅಭಿಯಾನದ ಮೂಲಕ ಹಳ್ಳಿ ಹಳ್ಳಿಗೂ ಕನ್ನಡದ ಕಂಪನ್ನು ಪಸರಿಸಿದ ನಿಮ್ಮ ಕಾರ್ಯವೈಖರಿ ಸ್ತುತ್ಯಾರ್ಹ. ಈ 5 ವರ್ಷಕ್ಕೂ ಅಧಿಕ ಪುಟಾಣಿ ಸಾಹಿತಿಗಳಿಗೆ ವೇದಿಕೆ ಕಲ್ಪಿಸಿ ಲಕ್ಷಾಂತರ ಜನರಿಗೆ ಸಾಹಿತ್ಯದ ರುಚಿ ತೋರಿಸಿದ ಹೆಗ್ಗಳಿಕೆ ನಿಮ್ಮದು. ಸಮಾಜ ಸೇವೆಯಲ್ಲಿ ನಿಮ್ಮ ಹಸ್ತ ಸದಾ ಚಾಚಿದೆ. ನೂರಾರು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವು, ಬಡ ಹೆಣ್ಣು ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಹಾಗೂ ಕೊರೋನಾ ಸಂಕಷ್ಟ ಕಾಲದಲ್ಲಿ ಸಾವಿರಾರು ಕುಟುಂಬಗಳಿಗೆ ಅನ್ನದಾನ ಮಾಡುವ ಮೂಲಕ ನೀವು ಮಾನವೀಯತೆಯ
ದೀವಿಗೆಯಾಗಿದ್ದೀರಿ. ಧಾರ್ಮಿಕ ಕ್ಷೇತ್ರದಲ್ಲೂ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಿಮ್ಮ ಪಾತ್ರ, ನಿಮ್ಮ ಈ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್, ವಿಶ್ವಮಾನ್ಯ ಪ್ರಶಸ್ತಿ ಹಾಗೂ ಬಂಟ ರತ್ನ ಸೇರಿದಂತೆ ಹಲವು ಗೌರವಗಳು ನಿಮ್ಮ ಮುಡಿಗೇರಿದೆ. ಗಲ್ಫ್ ರಾಷ್ಟ್ರದಲ್ಲಿ ಕನ್ನಡದ ರಾಯಭಾರಿಯಂತೆ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮನ್ನು ನಮ್ಮ ಪುತ್ತೂರಿನ ಮಹಿಳಾ ಬಂಟರ ವಿಭಾಗವು ಐಸಿರಿ 2026 ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ನಿಮ್ಮ ಮುಂದಿನ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಈ ಭಗವಂತನು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಪ್ರೇರೇಪಿಸಲಿ ಎಂದು ಹಾರೈಸುತ್ತೇವೆ. ಶ್ರೀಮತಿ ಸೌಪರ್ಣಿಕಾ ಗುರುರಾಜ್ ರೈ ಮೇರೆ ವೃತ್ತಿಡ್ ಡ್ಯಾನ್ಸ್ ಟೀಚರ್ ಆದ ಇತ್ತೆ ಮುರಣಿ ನಡತಿನ ನಮ್ಮ ಕುಡ್ಲಡ್ ನಡತಿನ ಅಂಚಿನ ಮಮ್ಮಿ ಡ್ಯಾನ್ಸ್ ಮಮ್ಮಿ ಕಾರ್ಯಕ್ರಮ ಫಸ್ಟ್ ಪ್ರೈಸ್ ದೆತೊನ್ನ ಪುಗಾರ್ತೆಯನ್ನು ಪಡೆತಿರು ಮೇರೆ ವೇದಿಕೆಗೆ ಬರ್ತದೆ ಎಂಕಲ್ನ ಗೌರವದ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪಡೊಂದು ಕೇನೊಂದಿಲ್ಲ. ಫೆಬ್ರವರಿ 14ನೇ ತಾರೀಕು ಕುಡ್ಲ ಪುರಭವನಡ್ ನಡತಿನಂಚಿನ ನಮ್ಮ ಟಿವಿ ಚಾನಲ್ ಪ್ರಸ್ತುತಪಡಿಸಿನಂಚಿನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 8 ಸೌಪರ್ಣಿಕಾ ಗುರುರಾಜ್ ಬೇರು ಪ್ರಥಮ ಸ್ಥಾನನು ಪಡೆಯೊಂದು ಟ್ರೋಫಿದ ಒಟ್ಟಿಗೆ 1 ಲಕ್ಷ ಇನಾಮನು ಪಡೆಯೊಂದಂತಿ ಮಗಳಂದು ಪನಿಯರೆ ನಂಗೆ ಸಂತೋಷ ಒಂದುಂಡು. ಮಲ್ಪು ನಂಚಿನ ಮಾತ ಬೇಲೆಲೆಡ್ಲ ನಮ್ಮ ನಂಬು ನಂಚಿನ ಮಹಾಲಿಂಗೇಶ್ವರಿ ಉತ್ತರೋತ್ತರ ಅಭಿವೃದ್ಧಿ ಕೊರಡು ಪಡೆದು ಸರ್ವ ಬಂಧುಲ್ನ ಪರವಾದ್ಲ ಕೇನೊಂದುಲ್ಲೆ. ನಮ್ಮ ಬಂಟ ಬಂಧುಲು ನಡಪು ನಂಚಿನ ಈ ಕಾರ್ಯಕ್ರಮವು ನಿಕಲ್ನ ಸಾಕಾರಕ್ಕೆ ಏನೊಂದುಲ್ಲ. ಕೆಲವೇ ಪೊರ್ತುಡು ನಮ್ಮ ಕಾರ್ಯಕ್ರಮ ಮುಗಿಪುಂಡು ಏರ್ಲ ವನಸ್ಸಿಗೆ ಪೋವಂದೆ ಈ ಕಾರ್ಯಕ್ರಮಡು ನಿಕಲ್ನ ಸಹಾಯ ತೋಜವಡು ಬಂದಕ್ಕೇನೊಂದುಲ್ಲ. ಕರಿಮಣಿ ಕೊರ್ಪುನಂಚಿನ ಕಾರ್ಯಕ್ರಮ ನಡಪಿರುಂಡು 4 ಜೋಕಲಿಗೆ ವಿದ್ಯಾರ್ಥಿ ಸಹಾಯ ಕೊರ್ಪಿನಂಚಿನ ಬಂಟ ಬಿರ್ಸಾದಿ ನಕಲಿಗೆ ಸನ್ಮಾನ ಮಲ್ತಿನಂಚಿನ ಮಲ್ಲ ಬಂಟಿದಿ ನಮ್ಮ ಆಶಕ್ಕೆ ಮಂಟರ್ಮೆಡು ಕುಲ್ಲೊಡು ಬಂದಕ್ಕೇನೊಂದುಲ್ಲೆ. ಆಸರೆ ಚಾರಿಟೇಬಲ್ ಟ್ರಸ್ಟ್ ಪನ್ಪಿನೇನು ನಡಪ ಒಂದು ಪುನಃ ಆಯ್ತಾ ಅಧ್ಯಕ್ಷರ್ಲ ನಿರ್ದೇಶಕರ್ಲ ಆದು ಪೊಂಜೋಲು ಎಂಚಪ್ಪೊಡು ಪನ್ಪಿನೇನು ನಮ್ಮ ಸಮುದಾಯಗ ತೋಜದ ಕೊರ್ನಂಚಿನ ಒಂಜಿ ಗಟ್ಟಿಗಿತ್ತಿ ಅಕ್ಕೆ ಡಾಕ್ಟರ್ ಆಶಾ ಜ್ಯೋತಿ ರೈ ಪಂಡಲ ತಪ್ಪ ಒಂದು ಪ್ರತಿ ವರಿಯಾಗಲ ಪೊಂಜಲ್ನ ಜಾಗೃತಿ ಎಂಚಾಂದು ಪನ್ಪಿನೇನು ತೋಜಾದು ಕೊರ್ನಾರು ಬಂಟ ಸಮುದಾಯಡು ಮಲ್ಲ ಪುಗರ್ತೆನು ಪಡೆಯೊಂದು ಬತ್ತಿನಂಜಿನ ಬೆರ್ನ ಕಂಡನಿ ಅಜಿತ್ ಮಾಲಾಡಿ ಪನ್ಪಿನಾರು ಬಂಟರ ಸಂಘ ಮಂಗಳೂರು ತಾಲೂಕದ ಅಧ್ಯಕ್ಷರಾದ ಇಡೀ ಬಂಟ ಸಮುದಾಯಡು ಎಡ್ಡೆಡ್ಡೆ ಬೇಲೆಲೇನು ಮಲ್ಪು ನಂಚಿನಿಗೆ ನಂಗೆ ಅವಕಾಶ ಮಲ್ತು ಕೊರ್ಪು ನಂಚಿನಾರು ಇಡೀ ನಮ್ಮ ಚಾವಡಿಡು ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಡಿ ಬೆರೆಗ ಮಾನಾದಿಗೆ ನಡತೊಂದುಂಡು. ಕಂಡನೊಟ್ಟಿಗೆ ಬಾರ್ಯಾತು ಬಂಗದ ಜೀವನನು ದೆತ್ತೊಂದು ಪುನಾರು ಅಕ್ಕ ತನ್ನ ಸುಯುತ ಮಗಳಿಗೆ ಮದಿಮೆ ಮಲ್ತದೇರು ರಡ್ಡನೇನ ಮಗಳಿನ ಮದಿಮೆ ಕಷ್ಟ ಪನ್ಪಿನಂಚಿನ ಒಂಜಿ ಅರ್ಜಿನ ನಮ್ಮ ಮಹಿಳಾ ಬಂಟರ ಸಂಘಗೆ ಕೊರ್ತೇರು ಬೇರೆ ಚಾವಡಿಗೆ ಬತ್ತದ ನಮ್ಮ ಕೊರ್ಪುನಂಚಿನ ಆ ಕರಿಮಣಿನ ಸ್ವೀಕಾರ ಮಲ್ಪೊಡು ಬಂದಕ್ಕೇನೊಂದುಲ್ಲ. ಅವೇ ರೀತಿ ಪೂಸಿರೆಲ್ಲ ಕೊರೊಂದುಲ್ಲೆರು ಶಶಿಕಲಾ ದಾಸಪ್ಪ ರೈ ದಾರೆ ಸೀರೆ ಕೊರೊಂದುಲ್ಲೆರು ಕರಿಮಣಿದ ಒಟ್ಟಿಗೆ ಶಶಿಕಲಾ ದಾಸಪ್ರೈ ಎಂಬೆರು ಚಾವಡಿಗೆ ಬರಡು ಬಂದು ಕೇನೊಂದು ಈ ಪೊಣ್ಣನ ಮದಿಮೆಗೋಸ್ಕರ 1 ಲಕ್ಷ ರೂಪಾಯಿನ ಕೊರ್ತೇರು ಬಂಡದ ಮಹಿಳಾ ಬಂಟರ ಸಂಘದ ಗುರ್ಕಾರ್ದಿ ಪನೊಂದುಲ್ಲೆರು. ನಮ್ಮ ಜಯರಾಮ್ ರೈ ಮಿತ್ರಂಪಾಡಿ ದಾಯಬಂಡ ಮಹಿಳಾ ಬಂಟರ ಸಂಘ ವಾ ಕಾರ್ಯ ಮಲ್ಪುಂಡ್ಲ ಐಕ್ ಸಹಾಯ ಕೊರಂದು ಬತ್ತಿನಾರು ಈ ಪೊರ್ತುಗ ಪೊಣ್ಣಗೆ 1 ಲಕ್ಷ ರೂಪಾಯಿ UA ಬಂಟರ ಸಂಘದ ಕೊರ್ಪ ಪನ್ಪಿನೇನು ಅನೌನ್ಸ್ ಮಲ್ತೊಂದುಲ್ಲೆ. ಪೊಣ್ಣನ ಮದಿಮೆಗೆ ಕರಿಮಣಿಗೆ ಸಾಕಾರ ಮಲ್ತಿನಾರು ನಮ್ಮ ಮಿತ್ರಂಪಾಡಿ ಜಯರಾಮ್ ರೈಕಲ್ UA ಬಂಟರ ಸಂಘದ ಅವೇ ರೀತಿ ಮದಿಮೆದ ಸೀರೆಲ್ಲ ದಾಯಬಂಡ ನಮ್ಮ ಬಂಟ ಸಮುದಾಯ ಈ ರೀತಿದ ಎಡ್ಡೆಪ್ಪುದ ಬೇಲೆನ ಮಲ್ತೊಂದು ಬತ್ತಂಡ ಮಲ್ಲಾಯೆ ಪಾಪದಾಯೆ ಪನ್ಪಿನ ಓವುಲ ಬೇದ ಇಜ್ಜಂದೆ ನಮ್ಮ ಬೇಲೆ ಮಲ್ತೊಂದು ಬರ್ಪುಂಡು ಪನ್ಪಿನ ಪ್ರತಿವರಿಯಾಗಲ ಗೊತ್ತಾಯಿರೋ ಸಾಧ್ಯತೆ ಉಂಡು. ನನ್ನ 4 ಜೋಕಲೆಗೆ ನಮ್ಮ ಮಾಲಿನಿ ಮುತ್ತು ಶೆಟ್ಟಿಂಬೆರ್ನ ಪುದರು ಪ್ರತಿವರಿಲ ಕೇಂದ್ರ ದಾಯಪಂಡ ಮಹಿಳಾ ಬಂಟರ ಸಂಘ ಆರಂಭ ಆಯಿನಡ್ದು ಬುಕ್ಕ ರಡ್ಡು ಜೋಕ್ಲೆನ ಸಬಿತಾ ಭಂಡಾರಿಲೆನ ಅಧ್ಯಕ್ಷತೆದ ಪೊರ್ತೊಡ್ದು ರಡ್ಡು ಜೋಕ್ಲೆಲ್ಲ ಆರ್ನ ಸಹಾಯದ ಮೂಲಕವಾದ ಅಕ್ಕಲು ಬಡತನಡುಪ್ಪಿರ ಬಲ್ಲಿ ವಿದ್ಯಾಭ್ಯಾಸನು ಮಲ್ಪೊಡು ಪನ್ಪುನ ದಿಟ್ಟಿದಿ ಒಂದು ಮಲ್ತೊಂದುಲ್ಲೆರು. ಶ್ರೀ ಮಹಾಲಿಂಗೇಶ್ವರ ದೇವರನ ಪಾದಗು ಅಡ್ಡಬೋರಂದು ಅಷ್ಟದಿಕ್ಕು ದೈವ ದೇವರನ ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು
ವೇದಿಕೆ ಉಪ್ಪುನಂಚಿನ ಬೇತೆ ಬೇತೆ ಕ್ಷೇತ್ರಟು ಸಾಧನೆ ಮಲ್ತಿನಂಚಿನ ಅನರ್ಘ್ಯ ರತ್ನಲೆ ಅಂಚನೆ ಮುಲ್ಪ ಸೇರ್ದಿನ ಬಂಟ ಬಾಂಧವರೇ ಎನ್ನ ಉಡಲ್ದಿಂಜಿನ ಸೊಲ್ಮೇಲು ಇನ್ನಿತ್ತ ಈ ಒಂಜಿ ಕಜ್ಜೆಂದುಣಗ ಮಸ್ತ್ ಖುಷಿಯಾವೊಂದುಂಡು ಪ್ರಾಯ ತಕ್ಲೆಗ್ ಸನ್ಮಾನ ಮಲ್ತಾರೆ. ಆ ಸನ್ಮಾನ ಕೇವಲ ಒಂಜಿ ಸನ್ಮಾನತ್ತು ನಂಗೆ ಮಾತೆರೆಗಳ ಅಕಲೊಂಜಿ ಆಶೀರ್ವಾದ ತಿಕ್ಕಣಂದು ಯಾನೆನ್ನುವೆ ನಮ್ಮ ಓಲು ಪೋಣಂದ ಅಣ್ಣಗ ಗುರು ದೇವರ ಅನುಗ್ರಹ ಗುರು ಹಿರಿಯರನ್ನ ಆಶೀರ್ವಾದ ಇತ್ತಣ್ಣ ಮಾತ್ರ ನಂಗೆ ವಿಶ್ವದ ದೇಶವು ಪೋಯಂದ ಅಂಡಲ ನಂಗೆ ಅಲ್ಪ ಯಶಸ್ಸನ್ನು ಕಾಣಿಯರ ಸಾಧ್ಯ. ಅಂಚನೆ ಮುಲ್ಪ ಬೇತೆ ಬೇತೆ ರೀತಿಯ ಸಾಧಕಿಯರಿಗೆ ಸನ್ಮಾನ ಅಂಡು ಭಾರಿ ಪೊರ್ಲುದ ರೀತಿಡು ಅಂಚನೆ ಪ್ರಾಯ ತಕ್ಲೆಗ್ ಜೋಕ್ಲೆಗ್ ಮಸ್ತ್ ಒಂಜಿ ರೀತಿದ ಇನ್ನಿತ್ತ ಕಾರ್ಯಕ್ರಮ ತೂಣಗ ಮಸ್ತ್ ಉಡಲ್ದಿಂಜಿದು ಬರೋದುಂಡು. ದಯಪಂಡ ಜನಸಂಖ್ಯೆ ಕಮ್ಮಿ ಆತಪ್ಪು ಅಂಡ ಜನಸಂಖ್ಯೆ ಕಮ್ಮಿದ ವಿಷಯತ್ತು ಮುಲ್ಪ ಸೇರ್ದಿನ ಅಕ್ಕಳೊಂಜಿ ಭಾರಿ ಒಂಜಿ ಪ್ರೀತಿಡು ಒಂಜಿ ಸಮಾಜದ ಮಿತ್ತಗೆ ಒಂಜಿ ಪ್ರೀತಿ ಒಂದು ಮುಲ್ಪ ಈ ಒಂಜಿ ಬಂಟ ಸಮಾಜದ ಈ ಒಂಜಿ ಕಾರ್ಯೋಡು ಸೇರೋಂತ ಅಂಚನೆ ಮುಲ್ಪ ಮಸ್ತ್ ಪ್ರಾಯತ ಹಿರಿಯರ್ನಕ್ಲ ಉಳ್ಬೇರು ಎಂಕ್ಲು ಇತ ಯಾನ್ ಎನ್ನ ಜನ್ಮ ಪಡೆಯನಂಚಿನ ಈ ಪುಣ್ಯಭೂಮಿ ಅಂಡಲ ಕರ್ಮಭೂಮಿ UAE ಅಬುದಾಬಿ 28 ವರ್ಷೋಡು ಅಬುದಾಬಿ ಟೊಪ್ಪುನಗಾಣ್ಲ ನಂಗೆ ಈ ಜನ್ಮಭೂಮಿ ನಂಗೆ ಜನ್ಮದಾತೆಯರು ಅಂಚನೆ ನಮ್ಮ ಕೂಟ ಕುಟುಂಬ ನಮ್ಮ ಸಂಘ ಸಂಸ್ಥೆಲು ಸಮಾಜ ಅಂಚನೆ ನಮ್ಮ ದೇಶ ಒಂದು ಓಲು ಪೋಣಂದಾಂಡಲ 24 ಗಂಟೆಲ ತನ್ನ ಮನಸ್ಸಿಡು ತನ್ನ ಹೃದಯಟು ದಿಂಜಿ ತುಪ್ಪುಣವು ಅವು ಸತ್ಯ. ದಾಯಪಂಡ ಇನಿ UAE ಅಂಚನೆ ಕೊಲ್ಲಿ ರಾಷ್ಟ್ರಡು ವಾರ ಒಂದುಂಡು ಮಾತಾಡ್ನಿಕ್ಲು ತೆರೆದು ಬಳ್ಳಾರು ಆಂಡ ಮುಲ್ಪದ TV ಚಾನಲ್ಟ್ ಮಸ್ತ್ ಕೊರೊಂದುಳ್ಳೇರು ಎಂಕ್ಲೆಗೆ ಆತು ತಲ್ಪ ತೊಂದರೆ ಇಜ್ಜಿ ಆಂಡ ಒಂಜಿ ಮುಲ್ಪ ಹಿರಿಯರ್ನಕ್ಲು ಮಸ್ತ್ ಜನ ಉಳ್ಳಾರು ಎನ್ನ ಒಂಜಿ ಕಲಕಲಿ ವಿನಂತಿ ಇಂಜಿನ ಪಂಡ ಮುರಾಣಿದ ಈ ಯುದ್ಧದಾತು ಅಬುದಾಬಿಟೆ 27 ಜನ ಅರೆಸ್ಟ್ ಆಯರು. ದಾಯಪಂಡ ಪ್ರತಿ ಒಂಜಿ ದೇಶಟ್ ಆಯಾಯ ಕಾನೂನು ತ ಚೌಕಟ್ಟು ಉಪ್ಪುಂಡು ಆ ಚೌಕಟ್ಟು ಮೀರ್ನಿಂದ ಆಂಡ ಅವು ಅಲ್ಪ ಅರೆಸ್ಟ್ ಆಪೇರು. ಅಂಚ ನಿಕಲ್ನ ಜೋಕುಲು ಪುಲ್ಯಲ್ಲು ಒವ್ವೇ ಬೇತೆ ದೇಶೋಡು ಇತ್ತಣ್ಣ ಅನ್ಲ ಅಕ್ಲೆಗೆ ಒಂಜಿ ನಿಕಲ್ ಮನದೀದು ಒಂಜಿ ಪನೋಡಾಯಿನದಾದ ಪಂಡ ಒವ್ವೇ ದೇಶ ನಮ್ಮ ಒಪ್ಪುಣಂದಾಣ ಆ ದೇಶದ ಕಾನೂನುಗೂ ನಮ್ಮ ತರತಗ್ಗಾತು ಅಲ್ಪದ ವ್ಯವಸ್ಥೆಗೆ ನಮ್ಮ ಸರಿ ಒಂದೊಂದು ಪೋಡಾಯಿನವು ಅವು ನಮ್ಮ ಕರ್ತವ್ಯ ಆತುಪ್ಪುಂಡು ಇಜ್ಜಿಂದಾಂಡ ಇತ್ತ ಅಲ್ಪ ಅರೆಸ್ಟ್ ಆಯ್ನಕ್ಲೆಗೆ ನನ್ನ ಅಕಲ್ನ ಜೀವನ ಇಂಚಿನ ಅಂದೇ ಏರೆಗ್ಲ ಗೊತ್ತಿಚ್ಚಿ ಅಂಚ ಪ್ರತಿಯೊರೆಯಲ ದೇಶಗೂ ಓಲು ಪೋಣಂದಾಂಡಲ ಆಯಾಯ ದೇಶದ ಕಾನೂನು ವ್ಯವಸ್ಥೆಡು ನಮ್ಮ ಅಲ್ಪ ಇತ್ತು ಒಂದು ಅಂಚನೆ ನಂಗೆ ಜನ್ಮ ಪಡೆಯನಂಚಿನ ಈ ಪುಣ್ಯ ಭೂಮಿ ಮುಲ್ಪ ನಮರ್ತಾ ನಂಗೆ ದೇವರ ಕೊರನಂಜಿನ ಶಕ್ತಿನ ಆ ಒಂಜಿ ಪಾಲು ಈ ಸಮಾಜ ಕೊರಕ ಇನಿ ಒಂಜಿ ಕರಿಮಣಿ ಕೊರ್ಪಿನ ಹಿಂಗೆ ಮಸ್ತ್ ಖುಷಿ ಆವೊಂದುಂಡು. ದಾಯಪಂಡ ಗೀತಕ್ಕ ಒಂಜಿ ರಿಕ್ವೆಸ್ಟ್ ಪಾಡಿಯರು ಇಂಚೆಂಚ ಜಯಣ್ಣ ಒಂಜಿ ಕರಿಮಣಿ ಕೊರ್ಪುನ ನಮ್ಮ ಬಂಟ ಸಮಾಜದ ಒಂಜಿ ಆರ್ಥಿಕ ಸ್ಥಿತಿ ಒಂತ ಬಂಗೋಡಿತ್ತನಕ್ಲೆಗೂ ಸಹಾಯ ಮಲ್ಪ ಖಂಡಿತ ಯಾನ್ ಕೂಡಲೇ UAE ಬಂಟರ ಸಂಘದ ಒಕ್ವಾಡಿ ಪ್ರವೀಣ್ ಶೆಟ್ರ್ ಅಧ್ಯಕ್ಷರಿಗೆ ಫೋನ್ ಮಲ್ತೆ ಮೇರ್ನ ರಿಕ್ವೆಸ್ಟ್ ಬತ್ತಿ ಕೂಡಲೇ ಒಂಜೇ ದಿನೊಟ್ಟು ಆರು ಆ ಕಮಿಟಿ ತಗೊಳ್ಳೊಟ್ಟು ಪಾತೇರ್ದು ಅಡ್ವೈಸರಿ ಬೋರ್ಡ್ ತೊಟ್ಟು ಪಾತೇರ್ದು ಜಯರಾಮಣ್ಣ ಇಂಚಿನ ಸಮಾಜ ಸೇವೆಗಳು ನಮ್ಮ ಏಪಲ ಕೈ ಜೋಡಿಸಕ ಪಂಡದು 1 ಲಕ್ಷ ರೂಪಾಯಿ ಆನಿ ವಾಗ್ದಾನ ಮಲ್ತೇರು ಕೂಡಲೇ ಏನಡ ಪಂಡೇರು ಬ್ಯಾಂಕ್ ಅಕೌಂಟ್ ಕೊರಲೆ ಪಂಡ ಆ ಪೊಣ್ಣು ಬಾಳೆತವೇ ಅಕೌಂಟ್ ಅತನ ಪೊಣ್ಣು ಬಾಳೆದ ಅಪ್ಪೆನ ಅಥವಣ್ಣ ಇಲ್ಲದಕ್ಕಲ್ನ ಅಕೌಂಟ್ ಕೊರಕ ದಾಯ ಪಂಡ ಹೂವೇ ಒಂಜಿ ಸಂಘ ಬುಕ್ಕೊಂಜಿ ಸಂಘಗೂ ದುಡ್ಡು ಕಡ್ಪುಡ್ಲೆಕ್ಕ ಇಜ್ಜಿ ಅಲ್ಪ ಐಕ್ ಬಡಾತು ಆಕಲ್ನ ಅಕೌಂಟ್ ಗೆತೊಂತು ಕೂಡಲೇ ಆಯ್ನ ಕಡ್ಪುಡಿಯ ಇನಿ ಭಾರಿ ಪೊರ್ಲುದ ಅಂಡ ಒಂಜರೆ ಪವನದ ಕಂಟೀನು ಮುಲ್ಪದ ಸಮಾಜಲ ಸೇರೊಂತು ಬಂಟ ಸಮಾಜ ನಮ್ಮ ಹೇಮಣ ತನ್ನೆ ಒಳ್ಳೆಯರು ಗೀತಕ್ಕ ಅಂಚ ಮಾತೆರ್ಲ ಸೇರೊಂತು ಸಂಘ ಸಂಸ್ಥೆ ಪೂರ ಮಲ್ಪ ಬೇತೆ ಬೇತೆ ಸಮಾಜ ತಕ್ಕಲು ಬಂಧು ಬಾಂಧವರು ಪೂರ ಸೇರೊಂತು ಇನಿ ಒಂಜಿ ಎಡ್ಡೆ ಪುಣ್ಯ ಕೆಲಸನೂ ನಮ್ಮ ಮಲ್ತ ಇಂಚಿನ ಪುಣ್ಯ ಕೆಲಸ ನನಾಲ ಆತ ಆವಡು ಕುಮುದಕ್ಕ ಅಧ್ಯಕ್ಷತೆ ಉಪ್ಪುನಗ ಆರೊಂಜಿ ಪಂಡಿತಿತ್ತೇರು ಜಯರಾಮ ನಮ್ಮ ಒಂಜಿ
ಜೋಡಿ ಮದ್ಮೆ ತೂಕನ ಪಂಡತ್ ಯಾನ್ ಪಂಡೆ ಖಂಡಿತ UAE ಬಂಟ ಸಮಾಜ ನಮ್ಮ ಎಪ್ಪಲ ಇಂಚಿನ ಎಡ್ಡೆ ಕೆಲಸಗುಳ್ಳ ಪಂಡದು ಎಂಕ್ಲು ಭಾರಿ ಬಂಗಡಗಳು ನಾಡ್ದು ಒಂಜಿ ಜೋಡಿ ತಿಕ್ಕಂಡು ಆ ಒಂಜಿ ಜೋಡಿಗೆ ಅದಾಗ ಕರಿಮಣಿ ಬೊಕ್ಕ ಇಡೀ ಮದ್ಮೆದ ಮಲ್ಲಕ್ಕಲ್ನ ವಾ ರೀತಿಡ್ ಮದ್ಮೆ ಹಾಪಂಡು ಅವೇ ರೀತಿ 500 ಜನ ಸೇರ್ತು ಇಂದುವೇ ಆಡಿಟೋರಿಯಂ ಮದ್ಮೆ ಅಂಡು ಭಾರಿ ಖುಷಿ ಅಂಡು ಅಂಜನೆ ಬೇತೆ ನನ್ನ ದುಂಬುಗಳ ಅಂಡ ಇತ್ತೆ ಕೊಲ್ಲಿ ರಾಷ್ಟ್ರಡ್ ಎರಟಕ್ಕೆ ಎನ್ನಗಳು ಅಂತ ಬಂಗ ಉಂಡು ಆಂಡಲ ತೊಂದರೆಜ್ಜಿ ಸಮಾಜೊಡು ಸಮಾಜಮುಖಿ ಆತು ನಮ್ಮ ಸಮಾಜ ಸುರುಗು ಏರೆಗೆ ಇಂಚಿನ ತೊಂದರೆ ಇತ್ತಣಲ್ಲ ನಮರ್ ತಾಪಿನ ಶಕ್ತಿ ಮೀರುತ್ತ ಈಕ ಸಹಾಯ ಮಲ್ಪ್ಯಾರ ಖಂಡಿತ ನಮ್ಮ ಏಪೊಗಳ ಉಳ್ಳ ಈ ಬಂಟ ಸಮಾಜ ನಮ್ಮ ಪುತ್ತೂರು ಬಂಟ್ ಸಂಘ ಏನು ಅತಿಥಿ ಹತ್ತು ಯಾಲ್ನ ಮುಲ್ಪೊಂಜಿ ಸದಸ್ಯನೇ ಅಂಚೆ ಯಾನು ಸದಸ್ಯನ ರೀತಿಟ್ UAE ಬಂಟ ಸಮಾಜೋಗು ಏನು ಅಭಿನಂದನೆ ಕೊರೊಂದುಲ್ಲೆ ದಾಯಪಂಡ ಇನಿತ್ತ ಈತ ಮಲ್ಲೊಂಜಿ ಕಾರ್ಯೋಗು ಆಗ್ಲ ಕೈ ಜೋಡಿಸದೇರು ಯಾಲ್ನ ಉಳ್ಳ ಇಟ್ಟು ಅಂಚ ಮುಲ್ಪ ಈ ಪುತ್ತೂರು ಬಂಟ್ ಸಂಘ ಎಂಕೊಂಜಿ ಮಾದರಿ ಆತು ಪಂಡ ಎಂಕೊಂಜಿ ಆಶೀರ್ವಾದ ಪ್ರತಿಯೊಂಜಿ ಸರ್ತಿಲ ಕೊರೊಂದುಲ್ಲೇರು ಬಹುಶಃ ಏತು ಸರ್ತಿ ಮುಲ್ಪ ಸನ್ಮಾನ ಅಂಡು ಇಂಕೆ ಗೊತ್ತಿಜ್ಜಿ ಆ ಪ್ರತಿ ಸರ್ತಿಲ ಅವು ಮಹಿಳಾ ಬಂಟ ತುಪ್ಪು ಯುವ ಬಂಟ ತುಪ್ಪು ಮಲ್ಲ ಸಂಘ ತುಪ್ಪು ಮಾತೆಲ್ಲ ಸನ್ಮಾನನೇ ಅಂಡ ಸನ್ಮಾನ ಒಂಜಿ ಲೆಕ್ಕ ತೋಂಡ ಸನ್ಮಾನ ದಾಯಿ ಮಲ್ಪೇರು ಪನ್ಪಿನವು ಅವು ಆ ಸನ್ಮಾನ ನಂಗೆ ನಮ್ಮ ಸನ್ಮಾನಕ್ಕೆ ಬೋಡಾತು ಪ್ರಶಸ್ತಿಗೆ ಬೋಡಾತು ಒಳ್ಳೆ ಕೆಲಸ ಮಲ್ಪಣಿ ಆತು ಆಂಡ ಒರಿಯಾಗೊಂಜಿ ಸನ್ಮಾನ ಮಲ್ತಂಡ ಅವೆಟ್ಟು ಬಾಕಿ ತಕ್ಲೆಗ್ ಒಂಜಿ ಇನ್ಸ್ಪೈರ್ ಆತು ಅಕಲ್ಲ ಸಮಾಜೋಟ ಸೇವೆ ಮಲ್ಪುಣಂಚಿನ ಯೋಗ ಭಾಗ್ಯ ಬರಡು ಪಂಡತ್ ಈ ಸಂಘ ಸಂಸ್ಥೆಯಲ್ಲಿ ಸನ್ಮಾನ ಮಲ್ಪುವೇರು ಇನ್ನು ಮಸ್ತ್ ಉದ್ದ ಪೋಂಡು ಆಂಡಲ ಅವು ಪೂರ ಹರ್ರ ವ್ಯಕ್ತಿಲು ಇತ್ತು ನೇರ್ತಾತು ಅಕ್ಲೊಂಜಿ ಅನರ್ಘ್ಯ ರತ್ನೋಳ ಆಯಿ ನೇರ್ತಾತು ಈ ಸನ್ಮಾನ ಮಲ್ಪೊಡಾಯಿನವು ಅವು ಕರ್ತವ್ಯ ಸಂಘದ ಅಂಚ ನನ ದುಂಬುಗಳ ಈ ಬಂಟ ಸಮಾಜ ನನಾತ್ ಎಡ್ಡಾವಡು ದೇಶ ವಿದೇಶಡು ಇಂಜಿನ ಪುದರ್ ಯಾನು ಓಲು ಪೋಣಗಲ ಪುತ್ತೂರು ಬಂಟ್ ಸಂಘನ ಸುರುಗೊಂಜಿ ಪಣಿಯರುಂಡು ಅವು ಪುತ್ತೂರು ಮಲ್ಲ ಸಂಘ ತುಪ್ಪು ಮಹಿಳಾ ಸಂಘ ತುಪ್ಪು ಬಂಟ ಯುವ ಬಂಟ ತುಪ್ಪು ಅಂಜ ವಿದ್ಯಾರ್ಥಿ ಮಾತಲ ಎಡ್ಡೆ ಕೆಲಸ ಮಲ್ತೊಂದುಲ್ಲೆ ನನಾತೆಡ್ಡೆ ಕೆಲಸ ಮಲ್ಪುಣ ಯೋಗ ಭಾಗ್ಯ ತಿಕ್ಕಾಡು ಮಾತೆರೆಗಳ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಆಪುಣ ಆ ಯೋಗ ಭಾಗ್ಯ ತಿಕ್ಕಾಡು ಪಂಡದ ಆ ದೇವರೆಡ ಪ್ರಾರ್ಥನೆ ಮಲ್ತೊಂದು ಎಂಕಿಂಚಿನ ಸುವರ್ಣ ಅವಕಾಶ ಕೊರ್ನೆಗ್ ಎನ್ನ ಉಡಲ್ದಿಂಜಿನ ಸೊಲ್ಮೆನ ಸಂದವಂತು ಅಂಚನೆ ಇನ್ನಿತ ಈ ಸನ್ಮಾನನು ಯಾನು ಪ್ರೀತಿ ಪೂರಕವಾತು ಎನ್ನ ಮಾತಾಪಿತೃ ಅಕ್ಕಲ್ ಮಲ್ತನ ಪುಣ್ಯ ಕಾರ್ಯದ ಪ್ರತಿಫಲ ಪಂಡಿತ ಯಾನ್ ಸ್ವೀಕಾರ ಮಲ್ತೊಂತುಲ್ಲೆ ಜೈ ಬನ್ಸ್ ಜೈ ಹಿಂದ್. ಪುತ್ತೂರು ತಾಲೂಕು ಮಹಿಳಾ ಬಂಟರ ವಿಭಾಗದ ಭಾರಿ ಅಭೂತಪೂರ್ವವಾಯಿನಂಚಿನ ಈ ಕಾರ್ಯಕ್ರಮಡು ಅಧ್ಯಕ್ಷತೆಯನ್ನು ವಹಿಸೋನಂಚಿನ ಗೀತಾ ಮೋಹನ್ ರೈಕ್ಲೆ ಇತ್ಯಾದ ಬಾರಿ ಪೊರ್ಲುದ ಪಾತೆರ ಪಂಡದು ಈ ಸಂಘಗೂ ಪುತ್ತೂರು ತಾಲೂಕದ ಪ್ರತಿ ಒಂಜಿ ಕಾರ್ಯೋಡ್ಲ ಭಾಗಿಯಾದ ಸಹಕಾರ ನೀಡಿನಂಚಿನ ಕೊರ್ಪಿನಂಚಿನ ಜಯರಾಮ್ ರೈಕ್ಲೆ ಮಹಿಳಾ ವಿಭಾಗದ ಮಾಜಿ ಅಧ್ಯಕ್ಷರನಗಳೇ ಪದಾಧಿಕಾರಿನಗಳೇ ಮುಳು ಸೇರಿಂಚಿನ ಬಂದುಲೆ ಯಾನಿತ್ತ ಪಾತೆರನಂಚಿನ ಪೊರ್ತತ್ತು ಆಂಡ ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷನ ನಿಲೆಟ್ಟು ಪುತ್ತೂರು ತಾಲೂಕು ಮಹಿಳಾ ವಿಭಾಗದ ಒಂಜಿ ಕಾರ್ಯಕ್ರಮದ ಪೊರ್ಲುದ ವಿಚಾರೋಡು ಒಂಜಿ ರೆಡ್ಡು ಪಾತೆರನ್ನು ಯಾನ ಪನಡೆ ಆಪುಂಡು ಒಂಜಿ ವೇಳೆ ಸುದ್ದಿ ಪತ್ರಿಕೆದ ಉಮಾಪ್ರಸಾದರಿ ಇಜ್ಜಿಂದಂಡ ಯಾನ ಪಾತೆರನೇನೆ ಇಜ್ಜಾಣ ದಯಪಂಡ ಎಲ್ಲ ಅವು ಪೇಪರ್ಡಾಣ್ಲ ಬತ್ತದ ಈ ಸಂದೇಶ ಸಮಾಜಗೂ ತಿಕ್ಕಡು ಪನ್ಪುಡ ಒಂಜಿ ಆಶಯದ ಮಿತಿ ಯಾನ ಒಂಜಿ ಕೆಲವು ಪ್ರಮುಖವಾದ ವಿಚಾರನು ಪನಡಾಪುಂಡು ಭಾರಿ ಮುಖ್ಯವಾದ ಇನಿ ಮಹಿಳಾ ವಿಭಾಗದ ಒಂಜಿ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಯಿನ ಕಾರ್ಯಕ್ರಮ ನೆಕ್ ಬೆಲೆ ಕಟ್ಟಿರ ಸಾಧ್ಯ ಇಜ್ಜಿ ನೆತ್ತ ಪಿರವುಡು ಅಧ್ಯಕ್ಷರು ಗೀತಕ್ಕ ಕುಸುಮಕ್ಕ ಅರುಣಕ್ಕ ಅಂಚನೆ ಇಡೀ ಒಂಜಿ ಮಲ್ಲ ಒಂಜಿ 100 ಜನ ಮಹಿಳಾ ತಂಡ ವಾ ರೀತಿದ ಕೆಲಸ ಮಲ್ತದೇರಂದು ಪನ್ನಂಡ ಐನ ನಂಗೆ ವಿಶ್ಲೇಷಣೆ ಮಲ್ಪೇರ್ನೆ ಕಷ್ಟ ಅಂಚಾದು ಈ ಸಮಾಜದ ಒಂಜಿ ಸಂಘಟನೆ ಇನಿ ಭಾರಿ ಮುಖ್ಯವಾದ ಅಕ್ಲು ಒಂಜಿ ದೆತೊಂಡಂಚಿನ ಕಾನ್ಸೆಪ್ಟ್ ಇನ್ನಿತ್ತ ಒಂಜಿ ಕಾರ್ಯಕ್ರಮ 80 ವರ್ಷದ ಮಿತ್ತದ ಪ್ರಾಯದಗ್ಲಿಗೆ ಒಂಜಿ ಸನ್ಮಾನ ಆ ಪ್ರಾಯದಗ್ಲಿಗೆ ನಮ್ಮ ಬಂಟ ಸಮಾಜಡು ಬಂಟ ಪೊಂಜೋನಗ್ಲಿಗೆ ಹಿರಿಯಾಕ್ಲ ಕಾಲ ಹೊಡೆದಲ್ಲ ಇನಿಕ ಮುಟ್ಟಲ ಭಾರಿ ಮರ್ಯಾದೆ ಉಂಡು ಬಂಟ ಸಂಸ್ಕೃತಿಡು ಅಳಿಯ ಕಟ್ಟಡು ಇನಿ ಬಂಟ ಪೊಂಜೋನಗ್ಲಿಗೆ ಇಲ್ಲಾಲ್ದ ಯಜಮಾನಿಕೆ ಹಿಡ್ದು ಪತ್ತನವು
ಆ ಇಲ್ಲು ಒಂಜಿ ಸರಿಯಾದ ನಡಪೊಡು ನಾಂಡ ಪೊಂಜೊನಗಳ ಪಾತ್ರ ಭಾರಿ ಮುಖ್ಯ ಅಂದ ಪನ್ಪುನಂಚಿನ ವಿಚಾರ. ಅಂಚಿನ ಇನಿತ 80 ವರ್ಷಗೂ ಮುಟ್ಟಲ 90 ವರ್ಷಗೂ ಮುಟ್ಟಲ ಜೀವಂತವಾದ ಇತ್ತದು ಇನಿ ಸಮಾಜದ ಪೊರ್ಲುನು ತೂವೊಂದಿಪ್ಪುನಂಚಿನ ಆ ಸುಮಾರು ಜನ 18 ಜನ ಬತ್ತಿತ್ತೇರು. ನನಾತು ಒಂತ ಜನಕ್ಕೂ ಬರಿಯರ ಕಷ್ಟ ಆದಿಪ್ಪು ಅಂಡ 18 ಜನ ಬತ್ತನಾಗ್ಲೆಗ್ಲ ಅಕ್ಲೆಗ ಆಯ್ನಂಚಿನ ಒಂಜಿ ಖುಷಿ ಈ ಬಂಟ ಸಮಾಜಡು ಪೊಂಜೊನಗ್ಲು ಈತ ಪೊರ್ಲುದ ಒಂಜಿ ಕಾರ್ಯಕ್ರಮವನ್ನು ಜೋಡಿಸಾದ ಒಳೋ ಇಲ್ಲದ ಮೂಲೆಡು ಎಂಕ್ಲನ ಜೋಕುಲು ಎಂಕ್ಲನ ಸಂಸಾರ ಮಾತ್ರ ಗೆಣಿಪುನ ಅಲ್ಪ ಇಡೀ ಸಮಾಜದವರ ಎಂಕಲ್ನ ಎದುರು ಕೊನತ್ತದು ಆ ಎಂಕ್ಲೆಗೆ ಒಂಜಿ ಗೌರವ ಕೊರ್ದು ಎಂಕಲ್ನ ಸೇವೆಯನ್ನು ನೆನಪು ಮಲ್ತೆರತ್ತ ಅಂದು ಮನ್ಪುನಂಚಿನ ಪುಣ್ಯದ ಕೆಲಸನು ಇನಿ ನಮ್ಮ ಮಹಿಳಾ ವಿಭಾಗ ಮಲ್ತದ ತೋಜಾತಂದು ಅಕ್ಲೆಗೆ ಆಯ್ನ ಒಂಚಿನ ಖುಷಿ ಆ ಪ್ರಾಯದಗಳು ಈತ ಪೊರ್ತು ಕುಳ್ಳಿರ ಸಾಧ್ಯ ಜಗ್ಲಿಗೆ ಅಕ್ಲೆಗೆ ಎಂಕ್ಲ ಕರಿನ ಒಂಜಿ ಸತಿ 50 ವರ್ಷದ ಮಿತ್ತು ದಾಂಪತ್ಯ ಜೀವನ ಮಲ್ತನಗ್ಲಿಗೆ ಸನ್ಮಾನ ಮಲ್ತಿತ್ತ ಅವಳ ಭಾರಿ ಶೋಕದ ಕಾರ್ಯಕ್ರಮ. ಇನಿ 80 ವರ್ಷದ ಮಿತ್ತದ ಪೊಂಜನಗಳಿಗೆ ಸನ್ಮಾನ ಅಂದ ಪಂಡ ಭಾರಿ ಒಂಜಿ ಅದ್ಭುತವಾಯಿನ ಒಂಜಿ ಕಾನ್ಸೆಪ್ಟ್ ಇನ್ನು ಎಂಚ ಪಣುಡುಂದೇ ಅರ್ಥವಂತರಂಚಿನ ಕಾನ್ಸೆಪ್ಟ್ ಅವಳ ಬಂಟ ಸಮಾಜದ ಏನು ಪಂಡತ ಪೊಂಜನಗಳಿಗೆ ಭಾರಿ ಪ್ರಾಧಾನ್ಯತೆ ಇಪ್ಪನಂಚಿನ ಸಮಾಜಡು ಇನಿ ಆ ಪೊಂಜನಗ್ಲೆ ಅವೇತೋ ಜನ ಇನಿ ಆ ಇಲ್ಲದಗ್ಲು ಎಂಕಲ ಅಪ್ಪನ ಅಜ್ಜಿನ ಪುಳ್ಳಿ ಅಡಿಕಲು ಇತ್ತಂಡ ಆ ಜೋಕ್ಲು ಇನಿ ಲೆತ್ತೊಂದು ಬತ್ತದ ಆ ಪಡೆಯಿನಂಚಿನ ಖುಷಿ ಅಂಚದು ಆ ಪ್ರಾಯದಗಳ ಆಶೀರ್ವಾದನೆ ಈ ಬಂಟ ಸಮಾಜಗೂ ನನ್ನ ದುಂಬುದ ದಿನ ಒಂಜಿ ಮಲ್ಲ ಶಕ್ತಿಯಿಂದ ಪಣಿಯರೆ ಯಾನು ಇಚ್ಛೆ ಪಡೆಯೊಂದುಳ್ಳೆ ಭಾರಿ ಎಡ್ಡೆ ಕೆಲಸನ ಗೀತಕ್ಕ ಅಂಚನೆ ಕುಸುಮಕ್ಕ ಅರುಣಕ್ಕನ ತಂಡ ಬಲಿಷ್ಠವಾದ ಪೊರ್ಲು ಮಲ್ತಾರೆ ಅಂಚನೆ ಬಂಟ ಬಿರ್ಸೆದೀಲಿಂದು ಇನ್ನು ಏಪೋಲ ಹೆಚ್ಚಿಗೆ ಆದ ನಮ್ಮ ತೂಣಾಗ ಬಂಟ ಸಾಧಕರಿಂದ ಬಣ್ಣಾಗ ಆಂಜೋನಗಳೇ ಹೆಚ್ಚಿಗೆ ಬರ್ಪೇರು ಪೊಂಜೊನಗಳಿಗೆ ಅವಕಾಶ ಅಲ್ಲಿ ಇಜ್ಜಿಂದತ್ತು ಅಂಡ್ ಅವು ಸುರುಕಾದ ಪುದರ್ ಬರ್ಪುಣ್ಣೆ ಬಂಟ್ರನ ಆಂಜೋನಗಳನ್ನ ಅಂಡ ಇನಿ ಪೊಂಜೊನಗಳಿಗೆಲ್ಲ ಎಂಕ್ಲದೆಲ್ಲ ಕಡಿಮೆ ಅತ್ತು ಎಂಕಲ್ಲ ಮಲ್ಲ ಸಾಧನೆ ಮಲ್ತೊಂದಿಪ್ಪನಾಗಲು ಮಹಿಳಾ ಪ್ರಧಾನ ಸಮಾಜ ಅಂದ ಪನ್ಪುಣಲ್ಪದಲ್ಲ ನಮ್ಮನ್ನು ಬುಡ್ದು ಬಾಡೋ ಲೆಕ್ಕ ಇಜ್ಜಿಂದ ಪನ್ಪುಣೇನು ತೋಜಾಯಿನ ಅಂಚಿನ ಪೊಂಜೊನಗಳು ಇನ್ನು ಮಹಿಳಾ ಮಣಿನಗಳು ಇನಿ ಅಕ್ಳು ಇನಿ ಸನ್ಮಾನ ಪಡೆಯರು ನ್ಯಾಯಾಧೀಶರಾಪೇರು ಇನಿ ಅಂಚನೆ ಬೇತೆ ಸಾಧನೆ ಮಲ್ತದು ತನ್ನನ್ನು ಗುರುತಿಸಾದ ರಾಜ್ಯ ರಾಷ್ಟ್ರ ಮಟ್ಟಡು ನಮ್ಮನ್ನು ಗುರುತಿಸವನ ಅಂಚಿನ ಸಾಧನೆ ಮಲ್ತನಾಗಲ್ಲ ಬಂಟೆರ್ನಗಳು ಉಳ್ಳಿರು ಪನ್ಪುಣ ಪೊಂಜೊನಗಳು ಉಳ್ಳಿರು ಪನ್ಪುಣಂಚಿನ ಸಾಧಕರನ್ನು ಗುರುತಿಸಾಯ ಇದು ಪೊರ್ತಾಂಡು ಒಣಸಿಗೆ ಮಾತ್ರ ಲಕ್ಕದು ಪೋಯಿರಂದು ಪಂಡ ಪೊರ್ತು ಏರ್ಲ ಜಿಂಜ ಪಾತಿರ್ದು ಪೊರ್ತೇ ಪೋತುಜಿ ಬಜಿ ಸನ್ಮಾನ ಮಲ್ತದೇ ಪೊರ್ತು ಪೋಯಿನ ದಯಪಂಡ ಇನ್ನ ಭಾರಿ ಮುಖ್ಯವಾದ ತೂಡು ಏರ್ಲ ಉದ್ದ ಭಾಷಣೋಡದಾರ ಸಮಯ ಹಾಳಾತಜಿ ಕಾರ್ಯಕ್ರಮ ಏತು ಪೊರ್ಲಾತಿತ್ತನಂದು ಪಂಡ ನಿರಂತರವಾದ ಪೊಂಜೊನಗಳನ್ನ ಈ ಸಾಧನೆಯನ್ನು ಗುರುತಿಸಾದ ಸನ್ಮಾನಿಸನ ಅಂಚಿನ ಕಾರ್ಯಕ್ರಮ ಆಯ್ನವೇ ಒಂತ ಪೊರ್ತಾಯಿರ ಕಾರಣ ಇಪ್ಪು ಅಂಡ್ ಅವು ತಪ್ಪತ್ತಂದ ಎನ್ನ ಉದ್ದೇಶ ಅವು ಗೊತ್ತಿತ್ತಂಡು ಆಯ್ತ ಒಟ್ಟಿಗೆ ಇನ್ನು ಮಧ್ಯಾಹ್ನದ ಬುಕ್ಕದ ಒಂದು ಭಾರಿ ಅದ್ಭುತವಾಯಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಯರೋಂಡು ಭಾರಿ ದಿನೋಡ್ದು ತಯಾರಿ ನಡ್ತೊಂದುಂಡು ಸುಮಾರು ಕೈತಲ್ 100 ಜನತ ತಂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಡು ಭಾಗವಹಿಸ್ಯಾರ ಉಳ್ಳೇರು ದಯದೀದು ನಮ್ಮ ಇಡೀ ಬಂಟ ಸಮಾಜದಗಳ ವಿನಂತಿ ಮಲ್ತೊಣ್ಣ ನಿಕ್ಲು ಮಾತೆರ್ಲ ಈ ಕಾರ್ಯಕ್ರಮಡು ಬೋಡೆ ಏತು ಒತ್ತಡ ಇತ್ತಂಡಲ ಕರಿನ ಒಂಜಿ ತಿಂಗಳು ಬೊಕ್ಕ ನಮ್ಮ ಬಂಟ ಪೊಂಜೋನಗ್ಲ ಇಂಕ್ಲ ತಂಡ ಭಾರಿ ಸೋಕುದ ಐನು ತೂದೇ ನಮ್ಮ ಅನುಭವಿಸೋಡತ್ತಂದೆ ಏನು ಪನ್ನೀರ ಇನ್ನು ಸಾಧ್ಯ ಇಜ್ಜಿ ಅಂಚ ಅದು ಆತ್ತು ಪೊರ್ಲುದ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮನು ಮಧ್ಯಾಹ್ನದ ಬುಕ್ಕ ಜೋಡಣೆ ಮಲ್ತದೇರು ಯಾನು ಎನ್ನ ಪತ್ನಿಡ ಪಂತ ಇನಿ ಬೈಯಾಗ ಮುಟ್ಟ ಯಾನು ಮೂಳೆ ಉಳ್ಳೆ ಓಡೆಗ್ಲ ಪಾಯರಜ್ಜಿ ಜಯರಾಮಣ್ಣೆ ದೂರದ ಅಬುದಾಬಿ ಹಿಡ್ದು ಬತ್ತೇರು ಅರೆಲ್ಲ ಮುಳ್ತು ಬುಡಿಯರ ಇಜ್ಜಿ ಹಿರಿಯರಾಯಿನ ದಂಬೆಕಾನ ಸದಾಶಿವ ರೈಕ್ಲು ಮೋಹನ್ ರೈಕ್ಲು ಸಹಿತ ಅನೇಕ ಮಂದಿ ನಿಕ್ಲು ಮಾತ ಉಳ್ಳಾರು ನಿಕ್ಲೆ ನೀ ಏರೆಲ್ಲ ಪೋಯರ ಬುಡ ಅಂದೆ ಆ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮಲ್ಲ ನಮ್ಮ ಬಂಟ ಪೊಂಜೋನಗಳ ಒಂಜಿ ತಾಕತ್ತು ಬೊಕ ಆ ಕಾರ್ಯಕ್ರಮದ ಒಂಜಿ ಪೊರ್ಲುನು ಮಾತೆರ್ಲ ತೂಡು ಪನ್ಪುನ ವಿನಂತಿನಿ ಯಾನ ವಿಶೇಷವಾದ ಮಲ್ತೊಂದುಳ್ಳೆ ಒಟ್ಟುಡು ಬಂಟೆರ ಸಮಾಜ ಒಂಜಿ ಬಲಿಷ್ಠವಾದ ಐನ ಕಟ್ಟೊಡು ಐಟ್ ಮಾತ ಸಂಘಟನೆ ಬೋಡು ಅಂಡ್ ಅವೇತೋ ಜನಕ್ಕೆ ಇನಿ ಬರಿಯರಾಯಿಜಿ ಇನಿ ಗೀತಕ್ಕ ಕೈತಲ್ಡು ಟೆನ್ಷನ್ ಇತ್ತನ ಕಾರ್ಯಕ್ರಮ ಮಾತ ಪೊರ್ಲುಡ ಅವನು ಕುಸುಮಕ್ಕಗೆ ಒಂಜಿ ತರೆಬೆಚ್ಚ ಗೀತಕ್ಕ ಒಂಜಿ ತರೆಬೆಚ್ಚ ಅರುಣಕ್ಕ ಒಂಜಿ ತರೆಬೆಚ್ಚ ಒಟ್ಟುಡು ಸಭೆ ಜಿಂಜಿ ಜತ ಅಂದು ಎಂಕ್ಲ ಜಿಂಜ ಚರ್ಚೆ ಮಲ್ತಿತ್ತ ಎಂಚ ಸಭೆ ಜಿಂಜ ಅವಣ ಇಡೀ ಸಭೆ ಬತ್ತದು ಐನ ಪೊರ್ಲುನು ತೂವೋಡು
ಈತ್ ಬಂಗ ಅಕ್ಲು ಬಲ್ತನಂಚಿನ ಬಂಗನು ತೂಂಡ ಉಂಡತ ಅಕ್ಲು ದೆತ್ತೊಂಡಂಚಿನ ಒಂಜಿ ಟೆನ್ಷನ್ ತೂಂಡ ಉಂಡತ ಮಸ್ತ್ ಟೆನ್ಷನ್ ದೆತ್ತೊಂದೇರು ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡು ಒಂಜಿ ಬಾರಿ ಆಜಿ ತಿಂಗಳಿಗೂ ಪಿರಾವುಡೆ ಮಾರ್ಚ್ 22ನೇ ತಾರೀಕು ದಿನಾಂಕ ನಿಗದಿ ಆತನು ಮಹಿಳಾ ಸಮಾವೇಶ ಆಯರುಂಡು ನಮ್ಮ ಬಾರಿ ಪೊರ್ಲುದ ಕಾರ್ಯಕ್ರಮ ಮಲ್ತೊಡು ಅಂಡ್ ಅಕ್ಲು ಪ್ರಯತ್ನೋಡು ವಿಫಲ ಆತಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಆತಂಡು ಒಂತೆ ಜನ ಕಡಿಮೆ ಆತಂದು ಪಂಡ ಪೊಂಜನಗಳಿನ ನನಾಲ ಒಟ್ಟಿಗೂ ಸೇರಿಸವಣ ದಯಪಂಡ ಪೊಂಜನಗಳಿಗೆಲ್ಲ ಈ ಸಮಾಜೋಡು ಈತ ಪ್ರಾಧಾನ್ಯತೆ ಕೊರ್ನಾಗ ಐನ ಸದುಪಯೋಗವನ್ನು ಪೊಂಜನಗಳು ಪಡೆಯುವುದು ಪಣಪಣ ವಿಚಾರವನ್ನು ಯಾನು ಒತ್ತುದು ಪಣೊಂದುಳ್ಳೆ ಅಲ್ಲೊಂದೇ ಕೊರತೆ ಉಂಡು ಪೊಂಜನಗಳಿಗೆ ಪ್ರಾಧಾನ್ಯತೆ ನಮ್ಮ ಇಡೀ ಸಮಾಜ ಕೊರಂಡ ಐನ ಸದುಪಯೋಗ ಆ ಲಿಮಿಟೆಡ್ ಜನಕ್ಕಳು ಮಾತ್ರ ಮಾತೆರ್ಲ ಐನ ಸದುಪಯೋಗ ಪಡೆಯೋಡು ಒಂಜಿ ಸಂದರ್ಭ ನಮ್ಮ ಸಮಾಜದವೇ ಒಂಜಿ ಈತೆಡ್ಡೆ ಕಾರ್ಯಕ್ರಮ ಆವೊಂದಿಪ್ಪನಾಗ ಈತ ಮಾತ ಸನ್ಮಾನ ಆವೊಂದಿಪ್ಪನಾಗ ಈತ ಮಾತ ಜನನು ಗುರುತಿಸ ಆವೊಂದಿಪ್ಪನಾಗ ನಮ್ಮದಾಯ ಒಂಜಿ ದಿನ ಇಟ್ಟು ಪೋತು ಇಪ್ಪೆರ ಬಲ್ಲಿಂದ ಬನಪನ ಯೋಚನೆಯನ್ನು ನಮ್ಮ ಮಾಲ್ಪಡು ಸೀಮಿತವಾದ ಅನೇಕ ಜನ ಪಣುವರು ಎಂಕ್ಲೆ ಕಾಗಜಿ ತಿಕ್ಕಜಿ ಎಂಕ್ಲೆ ಮಾಹಿತಿ ಇಜ್ಜಾಂಡು ಈಜನ ಎಂಕ್ಲೆಲ್ಲ ಬತ್ತುತು ಅಂದ ಅಂಡ್ ಆ ಪ್ರಯತ್ನಲ್ನ ಬಾರಿ ಪೊರ್ಲುಡು ಮಹಿಳಾ ವಿಭಾಗದಾಗಲು ಮಲ್ತುತ್ತೇರು ಪಣ್ಣುವ ಪಾತ್ರಲ್ನ ಯಾನು ಪಣೊಂದು ಉವೆ ಇಪ್ಪಡು ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ನನ್ನ ದುಂಬುದ ದಿನಲ ಈ ಮಹಿಳಾ ಸಂಘಟನೆ ಇಪ್ಪು ಪುತ್ತೂರು ತಾಲೂಕು ಬಂಟರ ಸಂಘ ಇಪ್ಪು ಬಂಟರ ಯಾನೆ ನಾಡವರ ಮಾತೃ ಸಂಘ ಇಪ್ಪು ಈ ಮಾತ ವಿಚಾರೋಡು ಸಂಘಟನೆಯನ್ನು ಬಲಿಷ್ಠವಾತಗೊಳಿಸವನ ನಿಟ್ಟಿಡು ನಿಕ್ಲ ಮಾತೆರ್ನೆಲ್ಲ ಸಹಕಾರ ಬೋಡು ಯುವ ವಿಭಾಗದ ವಿಶೇಷವಾದ ಭಾಗ್ಯಶ್ರೀ ಹೊಸ ಒಂಜಿ ತಂಡನ ಕಟ್ಟದು ಭಾಗ್ಯಶ್ರೀಲ ಒಂಜಿ ಯುವ ಪ್ರತಿಭೆ ನಂಗೆ ಮಾತ ಗೊತ್ತು ವಿದ್ಯಾ ಮಾತಾ ಅಕಾಡೆಮಿ ಮಲ್ತದು ಮಲ್ಲ ಸಾಧಕೆ ಆದ ಒಂಜಿ ಶಿಕ್ಷಣ ಕ್ಷೇತ್ರಡು ಬಲಿಷ್ಠವಾಯಿನ ಅಂಚನೆ ಉದ್ಯೋಗ ಕೊರ್ಪವನಲ್ಪ ಆ ಮಲ್ಲ ಸಾಧನೆ ಮಲ್ತೊಂದಿಪ್ಪನಂಚಿನ ಭಾಗ್ಯಶ್ರೀ ಯುವ ವಿಭಾಗದ ಜವಾಬ್ದಾರಿನ ದೆತ್ತೊಂದು ಎಡ್ಡೆ ಕೆಲಸ ಮಲ್ತೊಂದಿಪ್ಪನಂಚಿನ ಯುವಕ್ಕೆ ಮಕ್ಕಳಿಗೆ ಮಾತೆರೆಗ್ಲ ನಮ್ಮ ಸಹಾಯ ಕೊರ್ದು ನನ್ನ ದುಂಬುದ ದಿನಲ ಈ ಸಮಾಜ ಎಡ್ಡೆ ರೀತಿ ಆವಡು ಬಣ್ಣದು ಈ ಒಂಜಿ ಕಾರ್ಯಕ್ರಮಗೂ ಶುಭ ಹಾರೈಸ ಒಂದೊಳ್ಳೆ ಮಾತೆರೆಗ್ಲ ನಮಸ್ಕಾರ ವೇದಿಕೆ ಒಪ್ಪುನಂಚಿನ ಮಾತ ಗಣ್ಯರಿಗೆ ಮುಲ್ಪ ಸೇರ್ದಿನಂಚಿನ ಮಾತ ಬೆನ್ನೆರೆಗ್ ನಿಕ್ಲಿ ಮಾತೆರೆಗ್ಲ ಎನ್ನ ನಮಸ್ಕಾರ ಎಂಗೆ ಗೊತ್ತುಂಡು ಪೊರ್ತು ಕಡೆಸೊಂದುಂಡು ಈ ಕ್ಷಣ ಎಂಕ್ ಮಸ್ತ್ ವಿಶೇಷ ದಯಪಂಡ ಕರಿನ ವರ್ಷ ಎಲ್ಲ ನಿಕುಲು ಎಂಕ್ ಸನ್ಮಾನ ಮಲ್ತಿತ್ತಾರೆ ಮಿಸೆಸ್ ಕರ್ನಾಟಕದ ರನ್ನರ್ ಅಪ್ ಒಪ್ಪುನಾಗ ಈ ವರ್ಷ ಕೂಡ ಏನಲ್ಲ ಇದ್ದಾರೆ ಮಿಸೆಸ್ ಇಂಡಿಯಾ ಅದು ಒಪ್ಪುನಾಗ ದಯ ವಿಶೇಷ ಪಂಡ ಏರೇನು ತೂದು ಯಾನು ಮಲ್ಯ ಒಂದು ಬೈದೇನ ಅಕಲ ನಡುಟು ಎಂಕಿನ ವೇದಿಕೆಯನ್ನು ಹಂಚುನಂಚಿನ ಒಂದು ಸಂದರ್ಭ ನಿಕುಲು ಕೊಡ್ತಾರೆ ನೆಟ್ಟುಪ್ಪುನಂಚಿನ ಅರ್ಧಕ್ಕರ್ಧ ಜನ ಸಂಬಂಧ ಅಕುಲೆ ನಮ್ಮ ಮಾಮಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಶ್ರೀಮತಿ ಗೀತಾ ಮೋಹನ್ ರೈ ಎನ್ನ ತಿದ್ದಿ ಹೇಮನಾಥ್ ಶೆಟ್ಟಿ ಆರ್ನ ಬೊಡೆದಿಲ್ಲೇರು ಅನಿತಾ ಹೇಮನಾಥ್ ಶೆಟ್ಟಿ ಸೊ ಮೊಕ್ಲೇನು ಮಾತ ತೂದು ಮಲ್ಲಾದ ಅಕಲ್ನ ಒಟ್ಟು ಮಲ್ಲಾತಿನ ಅಲ್ಲಿ ಅಂಚಾದ ಈ ಕ್ಷಣ ಮಸ್ತ್ ಮಸ್ತ್ ಎಂಕ್ ವಿಶೇಷ ಈ ಒಂಜಿ ಗೌರವನ ಎಂಕ ಕೊರ್ನೆಕ್ ಮಹಿಳಾ ವಿಭಾಗ ಬಂಟ್ರ ಸಂಘ ಪುತ್ತೂರು ಅಂಚನೆ ಬಂಟ್ರ ಸಂಘ ಪುತ್ತೂರು ನಿಕ್ಲೆ ಮಾತೆರೆಗ್ಲ ಎನ್ನ ಉಡಲ್ ದಿಂಜಿನ ಸೊಲ್ಮೇಲು ಯಾನ್ ಈ ಒಂಜಿ ಮಟ್ಟಗು ಬೊಳೆಯೋಡಂದಾಂಡ ಎನ್ನ ಅಮ್ಮ ಪಪ್ಪ ವಿದ್ಯೆ ಬೊಕ್ಕ ಸಂಸ್ಕಾರನೇ ಆಸ್ತಿ ಅಂತಸ್ತು ಪಂದೆ ನನ್ನ ಮಲ್ಲ ಮಂತಿನ ಕುಲಕುಲು ಮದಿಮೆ ಆಯ್ಬೊಕ್ಕ ಮದಿಮೆಯಿನ ಒಂಜಿ ಪೊಣ್ಣು ಪ್ರತಿಭೆ ಇತ್ತುಂಡ ಆಲ್ ಇಲ್ಲಲು ಕುಲ್ಲೆರೆ ಬಲ್ಲಿ ಅಲ್ನ ಪ್ರತಿಭೆನ ಪಿದೈ ಕನ್ಪುನಂಚಿನ ಬೇಲ ಓಡೊಂದು ಆ ಪ್ರತಿಭೆನ ಸುರುಟು ಗುರ್ತಿಸಿನ ಇಂಚಿನ ನಮ್ಮ ಮಾಮಿ ಶ್ರೀಮತಿ ದಿವಂಗತ ಮಮತಾ ಮನೋಹರ್ ಶೆಟ್ಟಿ ಆರಿನ ಎಂಕಲ್ನೊಟ್ಟುಗಿಜ್ಜೇರು ಐರ್ದು ಬೊಕ್ಕ ಆ ಒಂಜಿ ಸ್ಥಾನ ಜಿಂಜೈನ ಕುಲೆನ ಕಂಡನಿ ಮೋಹಿತ್ ಶೆಟ್ಟಿ ಅಂಚನೆ ನಮ್ಮ ಮಾಮ ಮನೋಹರ್ ಶೆಟ್ಟಿ ಎನ್ನ ಕನಕ್ ರೆಕ್ಕೆ ಜಿಂಜೈನ ಕುಲಕುಲು ಮೊಕುಲ್ನ ಮಾತೆರ್ನಲ ಒಂಜಿ ಪ್ರತಿಫಲನೆ ಎನ್ನ ಇನಿ ಮಿಸೆಸ್ ಇಂಡಿಯಾ 2025 ಯಾನು ವಿನ್ನರ್ ಆಯರಾತೀನಿ ಅಂಚಾದ ಒಂದು ಮಹಿಳೆಯರ ದಿನಾಚರಣೆ ಏನೇಟ್ ಏಪಲ ಏರ್ ಆಂಜನ ಕುಲು ಮಿತ್ತು ಪೊಂಜನ ಕುಲು ಮಿತ್ತಂದು ಉಪ್ಪುಜಿ ಏಪ ನಮ್ಮ ಕುಲ್ನೊಟ್ಟುಗು ಒಂಜಿ ಸಹ ಬಾಳ್ವೆಡ್ ಬದುಕುವನ ಅದಾಗ ಮಾತ್ರ ನಮ್ಮ ನನ್ನಾತ ಮಿತ್ತು ಪೋಯರೆ ಸಾಧ್ಯ ಉಂಡುಂದು ಏನಂತೂದು ನಿಗಲು ಕಲ್ಪೊಲ್ಲಿ ಈ ಒಂಜಿ ಅವಕಾಶನ ಕೊರ್ನೆಕ್ ಮಾತೆರೆಗಿಲ ಧನ್ಯವಾದ. ಮಹಿಳಾ ಬಂಟರ ನಕಲು ಭಾರಿ ಶೋಕದ ಕಾರ್ಯಕ್ರಮನು ಆಯೋಜನೆ ಮಾಡ್ತೇರು ಬನ್ನಗೈತೆ ಎಂಕಲ ಕೃಷ್ಣ ಪ್ರಸಾದ್ ಆಳ್ವೇರು ಪಂಡೊಂದಿತ್ತೇರು ಭಾರಿ ಶೋಕದ ಭರತನಾಟ್ಯ ಕಾರ್ಯಕ್ರಮ ಇದು ಬರೋಡಿತ್ತೇನೆ ತೂವೋಡಿತ್ತೇನೆ ತುಯ್ಯರ ಆಸೆ ಉಂಡು ಅಲ್ಲ ಸಮಯದ ತೊಂದರೆ ಉಂಡು ಇತ್ತೆ ಐಸಿರಿ ಪನಪಡ ಒಂಜಿ ನೃತ್ಯ ತಂಡದ ಕಲ್ನ ಕಾರ್ಯಕ್ರಮನ ಅತ್ಯಂತ ಸಂತೋಷಡು ಉದ್ಘಾಟನೆ ಮಲ್ತೆ ಪಾತ್ರದ ಮುಖಾಂತರ ಉದ್ಘಾಟನೆ ಮಲ್ಪೆ ಸಂತೋಷ ಪಡಪೆ ಬಂಟನ ಮಹಿಳಾ ತಂಡ ಭಾರಿ ಪೊರ್ಲ ಕಾರ್ಯಕ್ರಮ ಮಲ್ತಾರೆ ಈತ ಜನನು ಸೇರ್ಸದು
ಇತ್ತೆ ಮಹಿಳೆಯರಿಗೆ 50-50 ಎಂಚಿನ ಇತ್ತಲ್ಲ. ಆಂಜನಗಳಿಗೆ 50%, ಪೊಂಜನಗಳಿಗೆ 50%. ನಾನು ಬಹುಶಃ ಒಂದಿನ 5 ವರ್ಷ ಪೋಣದಾಡ ಓಟು ಕುಂತಿಯರಲ್ಲ 50-50ಗೆ. ಅಂಚ ಪೊಂಜನಕ್ಕೆಲ್ಲ ಪೂರ ಮಾತೆಗೆಲ್ಲ ತಯಾರಾವಳಿ ಪೂರ ಪೊಂಜವು ಪನ್ಪುನ ಇಡೀ ಕುಟುಂಬ ಜೀವನ ನಡಪವನಕಲೆ ಪೊಂಜನಕಲೆ. ಅಂಚ ಮಹಿಳೆಯರಿಗೆ ಅತ್ಯಂತ ಈ ಸಮಾಜೋಡು ಭಾರಿ ಗೌರವ ಕೊರಪುಣಂಚಿನ ಸಮಾಜ. ಪೊಂಜವು ಒಂಜಿ ಇಲ್ಲದ ವಾ ಕಷ್ಟ ಇತ್ತಂದಲ್ಲ ಆ 4 ಗೋಡೆದ ಉಳೈರೇನು ಸುಧಾರಿಪೆರ ತೂಪೇರಿಗೆ ಏಪ ಪಿದಾಯಿ ಬರ್ಪಣೆ ಮಾಡಿದಾಗ ನಾನು ಆಪುಣೇ ಇಜ್ಜಿಂದ ಬಂದಾಗ ಆ ಕಷ್ಟ ನಕಲೆ ಪಿದಾಯಿ ಬರ್ಪಣೆಗೆ. ಅಂಚ ಒಂಜಿ ಕುಟುಂಬ ಏತು ದುಂಬು ಪೋಡುಂದಾಂಡ ಆ ಆಂಜವು ಇಲ್ಲದ ಯಜಮಾನಿ ಏತು ಪ್ರಸಿದ್ಧಿ ಪಡೆದಿತ್ತಂದಲ್ಲ ಆಯ್ನ ಪಿರಾವುಡು ಆ ಇಲ್ಲದ ಪೊಂಜವುಡ್ಡಿಗೆ ಆ ಇಡೀ ಕುಟುಂಬವನ್ನು ಸಾಂಕುಡಂಚಿನ ಕೆಲಸ, ಇಡೀ ಆ ಕುಟುಂಬದ ಜವಾಬ್ದಾರಿನ ತೂಪುಣಂಚಿನ ಕೆಲಸ ಆ ಪೊಂಜನಕಲು ಮಲಪಣ ಐರ್ದಾದ ಜಾಸ್ತಿ ಪಾತೇರಿಯರ ಪೋಪುಜಿ ಪಾತೇರನ ಆಂಜನಕಲಿಗೆ ಬೆಚ್ಚಾವು ಐರ್ದಾದ ಇತ್ತೆ ಮದಿಮೇನಕಲ್ ಅಂಚನೆ ಮದಿಮೇನಗ ಆಂಜನಕಲಿಗೆ ಆನೂಲು ಗೆರೆ ಪುಡಂಚಿನ ಬಂಡ ಪೂರ್ಣೂರು ಮದಿಮೆ ಪಡೆದ ಬಂಡ ಅಡಿಗೆ ಮಲ್ಪೇರ ಇಸ್ತಿರಿ ಪಡ್ರೆ ಬುಕ್ಕ ಇಲ್ಲದ ಕೆಲಸ ಮಲ್ಪೇರ ಇತ್ತೆ ಅಂಚತ್ತು ಆಂಜನಕಲ್ಲ ಬದಲಾವಣೆ ಅವಡು 50% ರೈಟ್ ಅಕ್ಲಿಗೆ ತಿನ್ನದ ಅಕ್ಲಿಗೆಲ್ಲ ನಮ್ಮ ಗೌರವ ಕೊರಪುನಂಚಿನ ಪರಿಸ್ಥಿತಿಯ ನಿರ್ಮಾಣ ಅನ್ನದಾನ ಮಾತ್ರ ರಡ್ಡು ಜೋಡು ಎತ್ತು ಒಟ್ಟಿಗೂ ಪಾರ ಸಾಧ್ಯ. ನಮ್ಮ ಸಮಾಜೋಡ್ಲ ಅಂಚನೆ ಏತ ಆಣಲು ಮದುವೆ ಒಂದೇ ಬಾಕಿ ಉಳ್ಳೇರು ಇತ್ತೆ ಪೊನ್ನೆ ದಿಕ್ಕುಜಿ ಆನಲ್ಲ ಉಂಡು ಪೊನ್ನು ದಿಕ್ಕುಜಿ ಅಂಚೆ ಪರಿಸ್ಥಿತಿ ಆತಂದು ಐಕೆಲ್ಲ ನಮ್ಮ ಎಲ್ಲೇ ಕೆಲಸದಾಗೆ ಪೊನ್ನು ದಿಕ್ಕುಜಿ ಮಲ್ಲ ಕೆಲಸದಾಯ ಪೊನ್ನು ದಿಕ್ಕುಳು ಎಲ್ಲೇ ಕೆಲಸದಕ್ಕಲು ಭಾರಿ ತೊಂದರೆ ಉಳ್ಳೇರು ಎಂಕಲ್ಲ ಉರುಡೆ ಒಂಜಿ 10-15 ಜೋಕುಲು ಪೊನ್ನು ದಿಕ್ಕಂದೆ ಭಾರಿ ಭಂಗ ಮತ್ತೊಂದು ಉಳ್ಳೇರು. ಅಂಚೆ ಸಮಾಜೋಡು ಈಗ ಹೇಮನಾಥ್ ಶೆಟ್ಟರ ಮುಖಾಂತರ ಭಾರಿ ಕೆಲಸ ಆತನು ವೆಬ್ಸೈಟ್ ಪೂರ ಮಲ್ತಿದ್ದೇರು ಏನು ದುಮ್ಮು ಪಣ್ಣದಿತ್ತು ಅಂಜು ವೆಬ್ಸೈಟ್ ಮಲ್ಪಡು ಐನ ಮುಖಾಂತರ ಮದುವೆ ಪುಣಕಲೆ ಪೂರ ಅವಕಾಶ ಕಲ್ಪಿಸಿಕೊಡು ಪಣ್ಣದಿತ್ತು ಅಂಚ ಅವಳ ಪೊರ್ಲುಡು ಆತನು ಪುತ್ತೂರದ ಬಣ್ಣ ಸಂಘಗೂ 5 ಎಕರೆ ಜಾಗೆ ಪುತ್ತೂರುಡು ಸರ್ಕಾರದ ಮುಖಾಂತರ ಆಪುಣಂಚಿನ ಕೆಲಸ ಭಾರಿ ಬೇಗ ಆಪುಂಡು ಕೂಡ 2 ಕೋಟಿ ರೂಪಾಯಿದ ಐಕಿ ಇಂಚಿನ ಸಭಾಭವನ ಮಲಿಪೆರ್ಲ ಸರ್ಕಾರಕ್ಕೆ ಬೇಡಿಕೆ ತೀಪುನಂಚಿನ ಕೆಲಸ ಆತಂದೆ ಮಾತಾ ಜಾತಿ ಧರ್ಮದ ಕ್ಲೆಗಳ ಜಾಗೆ ಕೊರಪವನಂಚ ಒಂಜಿ ಪ್ರಯತ್ನ ಮಲ್ತೊಂದು ಆಗಲ್ಲ ಪ್ರೀತಿ ವಿಶ್ವಾಸ ತೊಂದಂಚಿನ ಕೆಲಸ ಮಲ್ತೊಂದು ನಿಕ್ಲೆ ಗೊತ್ತುಂಡು. ಮೆಡಿಕಲ್ ಕಾಲೇಜ್ ಇಪ್ಪಡು RTO ಟ್ರ್ಯಾಕ್ ಇಪ್ಪಡು ಗ್ರೌಂಡ್ ಇಪ್ಪಡು ಇಂಚಿನ ಒಂಜಿ ಆತು ಕೆಲಸಲು ಪೂರ ಪುತ್ತೂರುಡು ಆ ಒಂದುಂಡು ಪ್ರಾಮಾಣಿಕತನ ಪುತ್ತೂರುಡು ಕೆಲಸ ಮಲ್ತದೆ ನಿಖಿಲಲ್ಲ ದಾದಾನ್ಲ ಕೆಲಸ ಇತ್ತಂಡ ದಯಮಲ್ತದೆ ಅಕ್ರಮ ಸಕ್ರಮ 94 CC ಪುರದಲ್ಲ ಇತ್ತಂಡ ದಾಲ ತೊಂದರೆ ಇಜ್ಜಂದೆ ಬರ್ತದೆ ಐನು ಮಲ್ತು ಕೊರಪುಡಂಚಿನ ಕೆಲಸ ಮಲ್ಪು 2 ವರ್ಷ ಸಮಯ ಉಂಡು ಸದ್ಬಳಕೆ ಮಲ್ಪಲೆ ಬಲೆ ಎನ್ನಡೆಗೆ ಪ್ರತಿ ಸೋಮವಾರ ಕಚೇರಿ ಉಳ್ಳೆ ಎನ್ನಡದಲ್ಲ ಸೇವೆ ಮಲ್ಪೆರ ಪುಂಡ ಖಂಡಿತ ಪ್ರಾಮಾಣಿಕತನಟ ಇನ್ನು ಮಲ್ಪುಣಂಚಿನ ಕೆಲಸ ಮಲ್ಪೆ ಪನ್ಪುಣ ಪಾತರು ಪಂಡದೆ ಪುತ್ತೂರು ಹತ್ತು ಬಜಿ ಕರ್ನಾಟಕಡೆ ಅಶೋಕ್ ರೈ ಬಂಟ ಸಮಾಜದ ಶಾಸಕ ಆದ ಆ ಸಮಾಜಕ್ಕೂ ಗೌರವ ಕೊಣ ತೆರಿಗೆ ಪನ್ಪುಣ ಪಾತ್ರನ ಒರಿಪವನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪೆ ಪನ್ಪುಣ ಪಾತ್ರ ಪನ್ನೊಂದು ಎಡ್ಡೆ ಕೆಲಸ ಮಲ್ತಿಂದಾಂಡ ಆಶೀರ್ವಾದ ಮಲ್ಪಲೆ ತಪ್ಪುದು ನಡತಿಂದಾಂಡ ತಿದ್ದು ನಂಚಿನ ಕೆಲಸ ಮಲ್ಪಲೆ ಎಡ್ಡೆ ಕೆಲಸ ಮಲ್ತಿಂದ ದುಂಬದ ದಿನುಟು ನಿಖಿಲ ಆಶೀರ್ವಾದ ಮಾರ್ಗದರ್ಶನ ಇಪ್ಪಡು ಪನ್ಪುಣ ಪಾತ್ರ ಪನ್ನೊಂದು ತಲೆ ತಗ್ಗಿಸಾದು ವಂದಿಸದೆನ್ನ ಪಾತ್ರ ಉಂತವೆ. ಜೈ ಹಿಂದ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ